राम राम हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ ಮಾತಾಜಿಗಳೇ, ದಾಮೋದರ ಅಷ್ಟಕ ಹೇಳ್ತೀರಾ? ಹರೇ ಕೃಷ್ಣ. ನಮಾಮೀಶ್ವರಂ ಸಚ್ಚಿದಾನಂದರೂಪಂ ಲಸತ್ಕುಂಡಲಂ ಗೋಕುಲೆ ಬ್ರಾಜಮನಂ ಯಶೋಧಾಮಿಯೋ ಲೋಕಾಲಾಥಮಾನಂ ಪರಾಮೃಷ್ಟಮತ್ಯಂತತೋ ಧೃತ್ಯ ಗೋಪ್ಯ रुदन्तं मुहुर्नेत्रा युग्मं रुजन्तं कराम्भोजयुग्मेन सातङ्कनेत्रम् मुहुश्वासकं पात्रीरेकाङ्ककण्ठ स्थितग्रैवं दामोदरं भक्तिभद्रम् इति दृक्स्वलीलाभिरानन्दकुण्डे स्वघोषं निमज्जन्तम् आख्यापयन्तम् तदीशितग्नेषु भक्तर्जितत्वम् पुनः प्रेमतस्तं शतावृत्तिवन्दे वरं देवमोक्षं न मोक्षावधिं वा न चान्यं ऋणेऽहं वरेशादपि इदं ते वपुर्नाथ गोपालबालम् सदा मे मनस्या विरस्तां किमन्ये इदं ते मुखाम्भोजम् अत्यन्तनीलै ऋतं कुन्तलै स्निग्धारक्तैश्च गोप्या मुहुश्चुम्बितं बिम्बारक्तादरं मे मनस्या विरस्ताम् अलं लक्ष्यलाभे नमो देव दामोदरनन्त प्रसीद प्रभो दुःखजलाब्धिमग्नम् कृपादृष्टिवृष्ट्यातिदीनं बतानु गृहावेश मामन्नामे दक्षिदृशः कुबेरात्मजौ बद्धामूर्तैव यत्त्वत् त्वया मोचितौ भक्तिभजौ कृतौ च तथा प्रेम भक्तिं स्वाकमे प्रयच्छ नमोक्षीग्रहो मेऽस्ति दामोदरे नमस्तेऽस्तु धाम्ने स्फुरद्दीप्तिदाम्ने त्वदीयोदरायाता विश्वस्य धाम्ने नमो राधिकायै त्वदीया प्रियायै नमो अनन्तलीलाय देवाय तुभ्यम् हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम
ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜಯ ದಾಮೋದರ ದಾಮೋದರ ಜಯ ದಾಮೋದರ ಜಯ ರಾಧಾ ದಾಮೋದರ राधा दामोदर राधे जयो प्रभुपाद जय श्रील प्रभुपाद जय गौरनिताय जय गौरनिताय हरि बोल निताय गौर हरि बोल गौर प्रेमानंदे हरि हरि बोल। श्रील प्रभुपाद की जय, गौरीताय की जय, नामाचार्य हरिदास ठाकुर की जय, दामोदर अष्टकम की जय, दामोदर आरती की जय, कार्तिक महोत्सव की जय। हरे कृष्ण। ಶ್ರೀ ಶ್ರೀ ರಾಧಾ ಗೋವಿಂದ ಜೈ। ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ। ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ। ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂ। ಓಂ ದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ। ನಮೋ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜಯ ಶ್ರೀ ಕೃಷ್ಣ ಸೌಮ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ। ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳು ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಈಶೋಪನಿಷತ್ತಿನ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಜ್ಞಾನವನ್ನು ನಿಮ್ಗೆ ಅರ್ಥ ಆಗುತ್ತೆ ತಲುಪಿಸುವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ। ಹರೇ ಕೃಷ್ಣ ನಂದಿನಿ ಮಾತಾಜಿ ಇಷ್ಟೇ ಜನನ ಬರ್ತಾ ಇರೋದು. ಹರೇ ಕೃಷ್ಣ ಮಾತಾಜಿ ಬರ್ತಾ ಇದ್ರು ಮಾತಾಜಿ, ಒಂದ್ 8 ಜನ ಬರ್ತಾ ಇದ್ರು ಮಾತಾಜಿ ಅಷ್ಟೇ. ಇದು ಈ ಗ್ರೂಪ್ ಅಲ್ಲಿ ತುಂಬಾ ಕಮ್ಮಿ ಅಲ್ವಾ ಮಾತಾಜಿ ಈ ಸಲ? ಓಕೆ, ಬಟ್ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರಾ ಮಾತಾಜಿ? ಅದೇ 6 ಜನ ಮಾತಾಜಿ. ಇವಾಗ
ನೀವು ಎರಡು ನಾನು ಇದ್ರಲ್ಲಿ ಎರಡರಲ್ಲಿ ಡಿವೈಸ್ ಅಲ್ಲಿ ಇದ್ದೆ. ಎರಡರಲ್ಲಿ ಇದ್ರೆ ಅಲ್ಲಿ ಇವ್ರು ಗೀತಾ ಮಾತಾಜಿನು ಮೊನ್ನೆ ಎರಡರಲ್ಲಿ ಇದ್ರು. ಇನ್ನೊಂದು 6 ಜನ ಇರೋರು ಅಷ್ಟೇ ಮಾತಾಜಿ. ಟೋಟಲ್ 8 ಜನ ಅಷ್ಟೇ. ಹೌದಾ? ಹೌದು ಮಾತಾಜಿ. ಬಟ್ ನೀವು ಪ್ರೀವಿಯಸ್ ಬ್ಯಾಚ್ ಅಲ್ಲಿ ಇದ್ರಲ್ಲ ಮಾತಾಜಿ? ಹೌದು ಮಾತಾಜಿ. ನಾನು ಮತ್ತೆ ಕೇಳ್ತಾ ಇದ್ದೀನಿ ಅಷ್ಟೇ ಮಾತಾಜಿ. ನಾನು ಈ ಗ್ರೂಪ್ ಅಲ್ಲಿ ಇಲ್ಲ ನಾನು. ಮತ್ತೆ ಪದ್ಮಾ ಮಾತಾಜಿನ ಪ್ರೀವಿಯಸ್ ಗ್ರೂಪ್ ಅವರೇ? ಅವರು ಇಲ್ಲ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ ಅವ್ರು ಗೊತ್ತಿಲ್ಲ ಮಾತಾಜಿ ನನ್ಗೆ. ಅವರು ಇರ್ಲಿಲ್ಲ ಮಾತಾಜಿ ಅನ್ಕೊಂತೀನಿ ನಮ್ಗೆ. ಅವ್ರು ನಮ್ ಜೊತೆ ಇಬ್ರೇ ಹಾಗಾದ್ರೆ ಹೊಸಬ್ರು, ಜಯಲಕ್ಷ್ಮಿ ಮಾತಾಜಿ ಮತ್ತೆ ಕೃಷ್ಣ ಪ್ರಿಯಾ ಅಕ್ಷತಾ. ಅವರು ಇನ್ನೊಬ್ರು ಬರ್ತಾ ಇದ್ರು ಮಾತಾಜಿ, ದೀಪಾ ಬಾಳಿಗ ಅಂತ, ಅವರು ಹೊಸಬ್ರು. ಆಮೇಲೆ ಇನ್ನೊಬ್ರು ಯಾರೋ ಬರ್ತಾ ಇದ್ರು, ಅದೇ ಅವರು ಪ್ರಭುಜಿಗಳು ಬರ್ತಾ ಇದ್ರಲ್ಲ, ಅವರು ಪ್ರಭುಜಿಗಳು. ಕೃಷ್ಣ ಏನೋ ಅಂತ ಹೆಸರು ಬರುತ್ತೆ ಅವರು. ಆ ಪ್ರಭುಜಿನೂ ಹೊಸಬ್ರು. ಅವರೆಲ್ಲ ಬರ್ಬೇಕು ಮಾತಾಜಿ. 4 ಜನ 5 ಜನಕ್ಕೆ ಈ ಗ್ರೂಪ್ ಅಲ್ಲಿ ಆಗ್ತಾ ಇದೆ ಮಾತಾಜಿ. ಆದ್ರೆ ಇನ್ನೊಂದು ಮಾತು ಕೇಳ್ಪಟ್ಟೆ ಮಾತಾಜಿ, 9 ಗಂಟೆಗೆ ಇನ್ನೊಂದು ಗ್ರೂಪ್ ಇದೆ ಅಂತ ಅಂದ್ರು. ಹೌದಾ ಮಾತಾಜಿ? ಹೌದಾ ಮಾತಾಜಿ? ಗೊತ್ತಿಲ್ಲ ಅಲ್ಲ ಹಾಗಾದ್ರೆ. ನನಗೂ ಗೊತ್ತಿಲ್ಲ, ಅದೇನೋ ಕೇಳ್ದಂಗ್ ಉಂಟು. ಸುಜಾತ ಮಾತಾಜಿ ಅಂತ ಅವ್ರು ಬರ್ತಾ ಇದ್ರು, ಅವರು ಬರ್ತಾ ಇಲ್ಲ. ಹೊಸಬ್ರು ಅವರು ಮಾತಾಜಿ, ಸುಜಾತ ಮಾತಾಜಿ ಅವರೆಲ್ಲ ಹೊಸಬ್ರು, ಅವ್ರು ಬರ್ತಾ ಇಲ್ಲ. ಓಕೆ ಓಕೆ, ಹಂಗಾರೆ ನಾಗವೇಣಿ ಮಾತಾಜಿ ಕೇಳ್ಬಿಟ್ಟು ಎರಡು ಕಂಬೈನ್ ಮಾಡ್ಬಿಟ್ರೆ ಬೆಟರ್ ಅನ್ಸುತ್ತೆ. ಹೌದು, ಅದು ಹೇಳಿದ್ದು ಮಾತಾಜಿ, ಯಾರೋ ಹಂಗ ಅಂದಿದ್ದು ನಾನು ಕೇಳಿರೋದು. ನಿಜಾನ ಸುಳ್ಳು ಗೊತ್ತಿಲ್ಲ ಮಾತಾಜಿ ನನಗೆ. ಬೆಳಗ್ಗೆ ಒಂದು ಗ್ರೂಪ್ ನಡೀತಾ ಇದೆ ಮಾತಾಜಿ, 6 ಗಂಟೆಯಲ್ಲಿ ಒಂದು ಗ್ರೂಪ್. ಅದು ಗೊತ್ತು, ಬೆಳಗ್ಗೆ ಗ್ರೂಪ್, ಈ ಗ್ರೂಪ್ ಗೊತ್ತು. ಮತ್ತೆ ಇನ್ನೊಂದು 9 ಗಂಟೆಗೆ ಒಂದು ಗ್ರೂಪ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಮಾತಾಜಿ. ಕರೆಕ್ಟ್ ಆಗಿ ನನಗೂ ಗೊತ್ತಿಲ್ಲ. ಓಕೆ ಓಕೆ, ಸೊ ಹಾಗಾದ್ರೆ ಕೇಳ್ತೀನಿ ಮಾತಾಜಿ. ಯಾಕಂದ್ರೆ ಲೆವೆಲ್ 3 ಏನಾದ್ರು 9 PM ಗೆ ನಡೀತಿದೆ ಅಂದ್ರೆ ಅದಕ್ಕೇನೆ ಇದನ್ನ ಕ್ಲಬ್ ಮಾಡ್ಬಿಟ್ರೆ ಆಯ್ತಲ್ಲ. ಇನ್ನೊಂದಿಬ್ರು ಬರ್ತಾ ಇದಾರೆ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ, ಕೃಷ್ಣ ಪ್ರಿಯ ಮಾತಾಜಿ, ನಿಮ್ಮ ಅಭಿಪ್ರಾಯ ಏನು? ನನ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಮಾತಾಜಿ. 9 ಗಂಟೆ ಮೇಲಾದ್ರೂ ಪರವಾಗಿಲ್ಲ, 8 ಗಂಟೆಗೆ ಸ್ವಲ್ಪ ಇದೆ, ಆದ್ರೂ ಅಟೆಂಡ್ ಮಾಡಿ. ಓಕೆ, ಒಂದ್ಸತಿ ನನ್ನ ನಾಗವೇಣಿ ಮಾತಾಜಿನೇ ಬಂದ್ರು. ನಾಗವೇಣಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. 9 ಗಂಟೆಗೆ ಇನ್ನೊಂದು ಬ್ಯಾಚ್ ನಡೀತಾ ಇದೆಯಾ ಲೆವೆಲ್ 3? ಇಲ್ಲ ಇಲ್ಲ, ಹೌದಾ? ಇದೊಂದೇನೇನಾ? ಇದೆ ಒಂದೇ ಬ್ಯಾಚ್. ಹೌದಾ? ಓಕೆ. ಯಾಕಂದ್ರೆ ಹೊಸಬ್ರು ಯಾರು ಇಲ್ಲ ಮಾತಾಜಿ. ಇವರು ನಂದಿನಿ ಮಾತಾಜಿನೂ ಪ್ರೀವಿಯಸ್ ಬ್ಯಾಚ್ ಅವರೇನೆ. ಹೌದು, ಕೃಷ್ಣ ಪ್ರಿಯ ಮಾತಾಜಿ ಹೊಸಬ್ರು. ಹೌದು, ಇಬ್ರೇ ಹೊಸಬ್ರು, ಜಯಲಕ್ಷ್ಮಿ ಮಾತಾಜಿ ಮತ್ತೆ ಕೃಷ್ಣ ಪ್ರಿಯ ಮಾತಾಜಿ ಇಬ್ರೇ ಹೊಸಬ್ರು ಇದ್ದಾರೆ. ಹೌದು, ಇನ್ನೂ ಇಬ್ಬರು ಇರ್ಬೇಕಲ್ಲ ಮಾತಾಜಿ. ಅದೇ ದೀಪಾ ಬಾಳಿಗ ಅವರು ಬಂದಿಲ್ಲ. ಮತ್ತೆ ಇನ್ನೊಬ್ರು ಮಾತಾಜಿ ಅವರು ಸುಜಾತ ಅಂತ ಮಾತಾಜಿ, ಸುಜಾತ ಮಾತಾಜಿ ಸುಜಾತ ದೀಪಾ ಬಾಳಿಗ ಇಬ್ಬರು ಬರ್ಬೇಕು ಇನ್ನು. ಫಸ್ಟ್ ಬ್ಯಾಚ್ ಇಂದಾನು ಇದ್ದೀನಿ ಮಾತಾಜಿ. ಅಲ್ಲ ಮಾತಾಜಿ, ಬೇರೆಯವ್ರದ್ದು ಹೇಳ್ತಾರ. ನಿಮ್ದು ಸರಿ ಇದೆ, ಬಟ್ ಇನ್ನಿಬ್ರು ಇದಾರಲ್ಲ ಅವ್ರದ್ದು ಹೇಳ್ತಾ ಇದೀವಿ. ನಿಬ್ಬಲ್ಲ, ಅವ್ರು ಬರ್ಬೇಕು, ಅವ್ರು ಲೇಟ್ ಆಗ್ತದ ಅಂತ ಬರುವಾಗ. ಓಕೆ, ನೋಡೋಣ. ವಿನೋದ್ ಪ್ರಭುಜಿ ಅಂತ ಹೇಳ್ತಾರೆ. ಮತ್ತೊಬ್ರು ಯಾರೋ ಪ್ರಭುಜಿ ಇರ್ಬೇಕು, ವಿನೋದ್ ಅವರು ಬರ್ತಾರೆ. ವಿನೋದ್ ಬಿರ್ದಾರ್ ಏನೋ ಇರ್ಬೇಕು. ವಿನೋದ್ ಬಿರದಾರ್ ಪ್ರಭುಜಿ, ಕರೆಕ್ಟ್. ನಾನು ಹೆಸರು ಬರ್ದಿದ್ದೇನೆ, ಫೋನ್ ನಂಬರ್ ಉಂಟು, ಮಾಡ್ತೇನೆ ಯಾರು ಬರ್ಲಿಲ್ಲ ಅವರಿಗೆ. ನಾನು ಸ್ಟಾರ್ಟ್ ಮಾಡ್ಲಾ ಮಾತಾಜಿ? ನೀವು ಸ್ಟಾರ್ಟ್ ಮಾಡಿ, ನಾನು ಅವ್ರಿಗೆ ಫೋನ್ ಮಾಡಿ ರಿಮೈಂಡ್ ಮಾಡ್ತೇನೆ. ಹರೇ ಕೃಷ್ಣ. ಸೊ ನಾವ್ ಇವಾಗ ಈಶೋಪನಿಷತ್ತನ್ನ ನಾವು ತಿಳ್ಕೊತಾ ಇದೀವಿ. ಸೊ ಇವಾಗ ಅದರಲ್ಲಿ ಎಷ್ಟು ಶ್ಲೋಕಗಳಿದೆ ಅಂತ ಹೇಳ್ಬಿಟ್ಟು ಜ್ಞಾಪಿಸ್ಕೊತೀರಾ? ಈಶೋಪನಿಷತ್ತಲ್ಲಿ 18 ಮಾತಾಜಿ. 18 ಶ್ಲೋಕಗಳಿದೆ. ಇವಾಗ ನಾವು ಮೊದಲು 3 ಶ್ಲೋಕಗಳನ್ನ ನಾವು ತಿಳ್ಕೊಂಡಿದ್ದಾಗಿದೆ. ಸೊ ಮೊದಲು 3 ಶ್ಲೋಕದಲ್ಲಿ ಯಾವ್ದ್ರ ಕುರಿತಾಗಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ ಈಶೋಪನಿಷತ್ತಲ್ಲಿ ಯಾವ್ದ್ರ ಬಗ್ಗೆ ಚರ್ಚೆ ಮಾಡಲಾಗಿದೆ? ಮೊದಲ 3 ಶ್ಲೋಕ. ಹರೇ ಕೃಷ್ಣ ಮಾತಾಜಿ, ಹೇಳ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ, ಫಸ್ಟ್ ಮಂತ್ರದಲ್ಲಿ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜೀತ ಮಾಗೃದ ಕಸ್ಯ ಸಿದ್ಧನಂ ಅಂದ್ರೆ ಈಶಾವಾಸ ತತ್ವದಲ್ಲಿ ಎಲ್ಲ ಈ ಜಗತ್ತಲ್ಲಿ ಇರೋದು ಚರಾಚರ ವಸ್ತುಗಳು ಎಲ್ಲ ಪ್ರತಿಯೊಂದು ದೇವರಿಗೆ ಸೇರಿದ್ದು. ನಮ್ಮ ಪಾಲಿಗೆ ಏನು ಅಂತ ಮೀಸಲಿಟ್ಟಿದ್ದಾನೋ ದೇವ್ರು, ಅದನ್ನ ಮಾತ್ರ ನಾವು ಉಪಯೋಗಿಸ್ಕೊಂಡು ಜೀವನ ಮಾಡ್ಬೇಕು ಅಂತ. ಬೇರೆಯವರಿಗೆ ಕೊಟ್ಟಿದ್ದನ್ನ ಅದನ್ನ ಆಸೆ ಪಡ್ಬಾರ್ದು ಬೇರೆಯವರು ಇದ್ರ ಮೇಲೆ ಅಂತ. 2ನೇ ಮಂತ್ರದಲ್ಲಿ ಬಂದು ಈಶಾವಾಸ್ಯ ತತ್ವವನ್ನ ನಾವು ಅಳವಡಿಸ್ಕೊಂಡು ಜೀವನವನ್ನ ಮಾಡಿದ್ರೆ ನಾವು ಯಾವ ತರ ಶಾಂತಿಯಿಂದ ಜೀವನ ಮಾಡ್ಬೋದು ಅಂತ ತಿಳಿಸ್ಕೊಟ್ರಿ. ಮತ್ತೆ ನೈಷ್ಕರ್ಮ್ಯ ಅಂತಂದ್ರೆ ಅಕರ್ಮದಲ್ಲಿ ಕೆಲಸ ಮಾಡೋದು,
ಎರಡನೇ ಮಂತ್ರದಲ್ಲಿ ಹೇಳ್ಕೊಟ್ಟಿದ್ದು. ಅಂತಂದ್ರೆ ಅದ್ರಲ್ಲಿ ಪಾಪ ಪುಣ್ಯಗಳು ಏನು ಬರೋದಿಲ್ಲ ನಮ್ಗೆ. ಈ ಜನನ ಮರಣ ಚಕ್ರದಿಂದ 0 ಬ್ಯಾಲೆನ್ಸ್ ಆಗುತ್ತೆ. ಜನನ ಮರಣ ಚಕ್ರದಿಂದ ನಮ್ಗೆ ಬಿಡುಗಡೆ ಸಿಗುತ್ತೆ. 3ನೇ ಮಂತ್ರದಲ್ಲಿ ಬಂದು ಈಶಾವಾಸ್ಯ ತತ್ವವನ್ನ ಅಳವಡಿಸಿಕೊಳ್ಳದೆ ಮಾಡಿದ್ರೆ ಏನು ಆಗುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಬಂದು ನಾವು ಮತ್ತೆ ಈ ಇದು ಅಂಧೋತ್ತಮ ಅಂದ್ರೆ ಕೀಳು ಜನ್ಮ ತಗೊಳ್ತೀವಿ, ಮತ್ತೆ ಜನನ ಮರಣ ಚಕ್ರಗಳಲ್ಲಿ ಸಿಕ್ಕೊಳ್ತೀವಿ ಅಂತ ಹೇಳಿದ್ದಾರೆ ಮಾತಾಜಿ. 4ನೇ ಮಂತ್ರನೂ ಮಾಡಿದ್ದಾರೆ ಮಾತಾಜಿ. ಮಾಡಿದ್ದಾರೆ. ಅದೇ 3 ಮಂತ್ರ ಒಂದು ಜೊತೆ ಬರುತ್ತೆ. ಈ ಹೌದು 4 ಮತ್ತೆ 5ನೇ ಮಂತ್ರ ಜೊತೆಯಲ್ಲಿ ಬರುತ್ತೆ. ಸೊ 4 ಮತ್ತೆ 5ನೇ ಮಂತ್ರದಲ್ಲಿ ನಮ್ಗೆ ಭಗವಂತನ ಅಚಿಂತ್ಯ ಶಕ್ತಿನ ನಮ್ಗೆ ಹೌದು ಹೌದು. ಹೇಳ್ತಾ ಇದ್ದಾರೆ. ಸೊ ನಮ್ಗೆ ನಾವು ಈ 3 ಸಾಮಾನ್ಯವಾದ ಶ್ಲೋಕದಲ್ಲಿ ಕಣ್ಣುಗಳಿಂದ ಸಾಮಾನ್ಯವಾಗಿ ತಿಳ್ಕೊಳಕ್ಕಾಗಲ್ಲ. ಜ್ಞಾನದ ಕಣ್ಣುಗಳಿದ್ರೆ ಮಾತ್ರ ಗುರು ಪರಂಪರೆಯಿಂದ ಗುರುಗಳ ಮುಖಾಂತರ ನಾವು ಭಗವಂತನ ಬಗ್ಗೆ ತಿಳಿಬಹುದು ಅಂತ ಹೇಳಿದ್ದಾರೆ ಮತ್ತೆ. ಅಲ್ವಾ? ಸೊ 4ರಲ್ಲಿ ಇವಾಗ ನಮ್ಗೆ ಏನ್ ಹೇಳ್ತಾ ಇದಾರೆ, ಭಗವಂತ ಅವರು ತನ್ನ ಧಾಮದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದಾರೆ, ಮತ್ತೆ ಅವರು ಇಲ್ಲೂನು ಇದ್ದಾರೆ ಅಂತ ಹೇಳ್ತಾರೆ ಅಲ್ವಾ? ಅಂದ್ರೆ ಇವಾಗ ನಾವಿವಾಗ ನಾನಿಲ್ಲಿ ಕುತ್ಕೊಂಡಿದ್ರೆ ನನ್ನ ಅಡಿಗೆ ಮನೇಲಿ ಇರಲಿಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತನ ಕೈಯಲ್ಲಿ ಅದು ಸಾಧ್ಯ ಇದೆ. ಇದು ಅವ್ರ ಅಚಿಂತ್ಯ ಶಕ್ತಿ. ನಾವ್ ಅದನ್ನ ಅರ್ಥ ಮಾಡ್ಕೊಳಿಕ್ ಆಗಲ್ಲ. ಅವ್ರು ಅಷ್ಟು ಚಿಕ್ಕ ಮಗು ಇದ್ದಾಗ್ಲೇನೆ ಅವರು ಅಷ್ಟು ದೊಡ್ಡ ಗೋವರ್ಧನ ಬೆಟ್ಟವನ್ನ ಅವರು ಕಿರು ಬೆಳ್ಳಿನಿಂದ ಅವ್ರು ಎತ್ತಿದ್ದಾರೆ. ಮತ್ತೆ ಪೂತನಿಯನ್ನ ಸಂಹಾರ ಮಾಡಿದ್ದಾರೆ, ಕಾಳಿಂಗನ ಮೇಲೆ ನರ್ತನ ಮಾಡಿದ್ದಾರೆ ಅಲ್ವಾ? ಇದನ್ನೆಲ್ಲ ನಾವು ನಮ್ಮ ಒಂದು ಚಿಕ್ಕ ಮೆದುಳಿನಿಂದ ನಾವು ಅರ್ಥ ಮಾಡ್ಕೊಳಿಕ್ ಆಗೋದಿಲ್ಲ. ಸೊ ಈ 2 ಶ್ಲೋಕದಲ್ಲಿ ಭಗವಂತನ ಆ ಒಂದು ಅಚಿಂತ್ಯ ಶಕ್ತಿಯನ್ನ ಹೇಳ್ತಾ ಇದ್ದಾರೆ, ಮತ್ತೆ ಭಗವಂತನ ಆ ಒಂದು ಏನು ಸ್ಥಾನವನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಅವರು ವ್ಯಕ್ತಿ ಅಂತನೂ ಸಹ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಇಲ್ಲಿ ಹೇಳ್ತಾ ಇರೋ ತರನೇ ದೇವೋತ್ತಮ ಪರಮ ಪುರುಷ ಮನಸ್ಸಿಗಿಂತಲೂ ವೇಗವಾಗಿ ಉಳ್ಳವನು ಅಂತ ಹೇಳ್ತಾ ಇದ್ದಾರೆ. ಅವನು ಎಲ್ಲ ಓಡ್ತಾ ಇರೋರು ಎಲ್ಲರನ್ನೂ ಹಿಂದಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಇವಾಗ ದೇವತೆಗಳಲ್ಲಿ ಇವಾಗ ಗಾಳಿ ಅದೆಲ್ಲನೂ ಬರುತ್ತೆ, ವಾಯು ಎಲ್ಲನೂ ಬರುತ್ತೆ. ಅಂತಹ ಪ್ರಬಲರಾದ ದೇವತೆಗಳನ್ನು ಸಹ ಅವರು ಹಿಮ್ಮೆಟ್ಟಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅವರು ಭಗವಂತ ತನ್ನ ಧಾಮದಲ್ಲಿ ಅಚಲವಾಗಿ ಕುತ್ಕೊಂಡಿದ್ರು ಸಹ ಅವರು ಎಲ್ಲವನ್ನ ಅವರು ನಿಯಂತ್ರಿಸ್ತಾ ಇದ್ದಾರೆ. ಈ ತರ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ ಅಲ್ವಾ? ಯಾವ್ದೋ ಒಂದ್ ಕಡೆ ಕುತ್ಕೊಂಡು ಎಲ್ಲವನ್ನ ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಅವನು ಶ್ರೇಷ್ಠತೆಯಲ್ಲಿ ಎಲ್ಲರನ್ನ ಮೀರಿಸ್ತಾನೆ ಅಂತ ಹೇಳ್ಬಿಟ್ಟು ನಾವು 4ನೇ ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಇವಾಗ 5ನೇ ಶ್ಲೋಕದಲ್ಲೂ ಸಹ ನಾವು ಭಗವಂತನ ಅಚಿಂತ್ಯ ಶಕ್ತಿನೇ ನಾವು ತಿಳ್ಕೊತಾ ಇದ್ದೀವಿ. ಸೊ ಇದು ಮತ್ತೆ ಒಂದು ಸುಂದರವಾದಂತಹ ಶ್ಲೋಕ. ಸೊ ಮಂತ್ರ 5. ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಹರೇ ಕೃಷ್ಣರಾದ್ರೆ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ, ಓದಿ. ಮಂತ್ರ 5. ತದೇಜೇತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದ್ವಂತರಸ್ಯ ಸರ್ವಸ್ಯ ತದು ಸರ್ವಸಾಸ್ಯ ಬಾಹ್ಯತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತದಂತರಸ್ಯ ಮಾತಾಜಿ, ಇದು ತದಂತರಸ್ಯ ಇಲ್ಲಿ ಕರೆಕ್ಟ್ ಮಾತಾಜಿ. ತದಂತರಸ್ಯ ಸರ್ವಸ್ಯ ತದು ಸರ್ವಸಾಸ್ಯ ಬಾಹ್ಯತಃ. ಕರೆಕ್ಟ್ ಮಾತಾಜಿ. ಸರಿ ಇದೆ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲಾ? ಓದಿ ಮಾತಾಜಿ. ಮಂತ್ರ 5. ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಸ್ಯ ಬಾಹ್ಯತಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೇಳ್ತದಲ್ಲ? ಕೇಳಿಸ್ತು ಮಾತಾಜಿ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಉಂಟು ಮಾತಾಜಿ, ಅದಕ್ಕೆ. ಅದೇ ಸ್ವಲ್ಪ ಸರಿಯಾಗಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲೇನೆ ಕೂತ್ಕೊಳ್ಳಿ ಮಾತಾಜಿ. ಅದು ಎಲ್ಲಿ ಇಡೀ ಮನೆಯಲ್ಲಿ ಎಲ್ಲಿಯೂ ತಾಗುದಿಲ್ಲ ಮಾತಾಜಿ, ಇದೇ ಆಗಿದೆ. ಹರೇ ಕೃಷ್ಣ ಮಾತಾಜಿ. ಇಬ್ಬರಿಗೆ ತುಳಸಿ ಪೂಜೆ ಅಂತೆ, ಹಾಗೆ ಈಗ ಇವತ್ತು ಕ್ಲಾಸಿಗೆ ಇಲ್ಲ, ನಾಳೆಗೆ ಬರ್ತಾರಂತೆ. ಇನ್ನು 3 ಫೋನ್ ಎತ್ತಿರ್ಲಿಲ್ಲ. ಓಕೆ, ಧನ್ಯವಾದ ಹರೇ ಕೃಷ್ಣ. ಸಾರಿ, ನೀವ್ ಆ ಕೆಲಸ ಮಾಡತ್ತಾರ ಆಗ್ತಾ ಇದೆ. ತೊಂದ್ರೆ ಇಲ್ಲ ಮಾತಾಜಿ, ಅದ್ರಲ್ಲಿ ಏನು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ತತ್ ಈ ಪರಮ ಪ್ರಭುವು ಏಜತಿ ನಡೆಯುತ್ತಾನೆ. ತತ್ ಅವನು ನಾ ಏಜತಿ ನಡೆಯುವುದಿಲ್ಲ. ತತ್ ಅವನು ದೂರದಲ್ಲಿದ್ದಾನೆ. ತತ್ ಅವನು ಸಹ ಅಂತಿಕೆ ತುಂಬಾ ಹತ್ತಿರದಲ್ಲಿದ್ದಾನೆ. ತತ್ ಅವನು ಅಂತಹ ಒಳಗೆ ಇದ್ದಾನೆ. ಅಸ್ಯ ಈ ಸರ್ವಸ್ಯ ಎಲ್ಲದರ, ಅಸ್ಯ ಈ ಬಾಹ್ಯತಃ ಹೊರಗೆ ಇರುವವನು.
ಸೊ ಅನುವಾದ ಮತ್ತು ಭಾವಾರ್ಥ ಶಿಲಪ್ರಪಾದ್ ಅವರಿಂದ ಶಿಲಪ್ರಪಾದ್ ಅವರಿಗೆ ಜಯವಾಗಲಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅನುವಾದದಲ್ಲಿ, ಪ್ರಭು ನಡೀತಾನೆ ಅಂತ ಹೇಳ್ತಾ ಇದಾರೆ, ಅದ್ರ ಜೊತೆ ನಡೆಯೋದಿಲ್ಲ ಅಂತ ಹೇಳ್ತಾರೆ. ವಿರೋಧಾಭಾಸ ಅಲ್ವಾ, ಎರಡರಲ್ಲಿ ಒಂದ್ ಮಾಡ್ಬೇಕು ಅಷ್ಟೇ ಅಲ್ವಾ. ನಾವಿವಾಗ ನಡೀತಾ ಇದೀವಿ ಅಂತಂದ್ರೆ ನಡೀತಾ ಇರ್ತೀವಿ, ನಡಿದಲೇ ಇರ್ದಲೇ ಇರೋ ತರ ಆಗೋದಿಲ್ಲ. ಅವನು ದೂರದಲ್ಲಿದ್ದಾನೆ ಮತ್ತು ತುಂಬಾ ಹತ್ತಿರದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಏಕಕಾಲದಲ್ಲಿ ಅವನು ದೂರದಲ್ಲೂ ಇದ್ದಾನೆ, ಹತ್ತಿರದಲ್ಲೂ ಇದ್ದಾನೆ ಅಂತ ಹೇಳ್ತಾ ಇದಾರೆ. ಮತ್ತೆ ಎಲ್ಲದರ ಒಳಗೂ ಇದ್ದಾನೆ, ಹೊರಗಡೆನೂ ಇದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲ ವಿರೋಧಾಭಾಸವಾದದನ್ನ ಹೇಳ್ತಿದ್ದಾರೆ. ಇದು ಸಾಮಾನ್ಯವಾಗಿ ಯಾರಾದ್ರೂ ಇವಾಗ ನೋಡಿದಾಗ ಇದೇನಿದು ಆ ಏನು ಒಂದು ಅರ್ಥನೇ ಇಲ್ದಲಿರೋದನ್ನ ಓದ್ಕೋತಾ ಇದಾರಲ್ಲ ಇವರು ಅಂತ ಅನ್ಸುತ್ತೆ ಅಲ್ವಾ. ಈ ತರ ಎಲ್ಲಾದ್ರೂ ನಡಿಲಿಕ್ಕೆ ಸಾಧ್ಯನಾ? ಒಳಗೂ ಇರೋದು, ಹೊರಗಡೆನೂ ಇರೋದು, ದೂರದಲ್ಲಿರೋದು, ಹತ್ರದಲ್ಲಿರೋದು, ನಡೆಯೋದು, ನಡಿದಲ್ಲೇ ಇರೋದು, ಈ ತರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದಕ್ಕೆ ಇದನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಇದು ಭಗವಂತನ ಅಚಿಂತ್ಯ ಶಕ್ತಿ. ನಮ್ಮ ಈ ಒಂದು ಭೌತಿಕ ಇಂದ್ರಿಯಗಳಿಂದ ನಾವು ಆ ಭಗವಂತನ ಅಸಾಧಾರಣವಾದಂತಹ ಕ್ರಿಯೆಯನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ಬಿಟ್ಟು ನೋಡೋಣ. ಇದನ್ನ ಓದಿ ಯಾರಾದ್ರೂ ಈ ಪ್ಯಾರವನ್ನು. ಇಲ್ಲಿ ಪರಮ ಪ್ರಭುವಿನ ಆಂಚಿತ್ಯ ಶಕ್ತಿಗಳಿಂದಾದ ದಿವ್ಯ ಕಾರ್ಯಗಳನ್ನು ವಿವರಿಸಲಾಗಿದೆ. ಭಗವಂತನ ಆಂಚಿತ್ಯ ಶಕ್ತಿಗಳನ್ನು ಸಾಬೀತು ಮಾಡಲು ಪರಸ್ಪರ ವಿರೋಧಗಳನ್ನು ಇಲ್ಲಿ ಕೊಟ್ಟಿದೆ. ಅವನು ನಡೆಯುತ್ತಾನೆ ಮತ್ತು ಅವನು ನಡೆಯುವುದಿಲ್ಲ. ಇಂಥ ವಿರೋಧವು ಭಗವಂತನಿಗೆ ಕಲ್ಪನಾತೀತವಾದ ಶಕ್ತಿ ಇದೆ ಎಂಬುದನ್ನು ಸೂಚಿಸುತ್ತದೆ. ನಮ್ಮ ಸೀಮಿತವಾದ ಜ್ಞಾನ ಭಂಡಾರದಿಂದ ಅಂಥ ವಿರೋಧಗಳ ಜೊತೆ ನಮಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾವು ನಮ್ಮ ಸೀಮಿತ ಬುದ್ಧಿಶಕ್ತಿಯ ಮೂಲಕ ಭಗವಂತನ ಬಗ್ಗೆ ಊಹಿಸಿಕೊಳ್ಳಬಹುದು ಅಷ್ಟೇ. ಮಾಯವಾದ ಪಂಥಕ್ಕೆ ಸೇರಿದ ನಿರಾಕಾರವಾದಿಗಳು ಭಗವಂತನ ನಿರಾಕಾರ ಕ್ರಿಯೆಗಳನ್ನು ಒಪ್ಪಿ ಅವನ ಸಾಕಾರ ಸ್ವರೂಪವನ್ನು ತಿರಸ್ಕರಿಸುತ್ತಾರೆ. ಆದರೆ ಭಾಗವತ ಪಂಥವು ಭಗವಂತನು ಸಾಕಾರನು ನಿರಾಕಾರನು ಆಗಿದ್ದಾನೆ ಎಂದು ಒಪ್ಪಿಕೊಳ್ಳುತ್ತದೆ. ಭಾಗವತರು ಅವನ ಅಂಚಿತ್ಯ ಶಕ್ತಿಗಳನ್ನು ಒಪ್ಪುತ್ತಾರೆ, ಏಕೆಂದರೆ ಅವುಗಳಿಲ್ಲದೆ ಪರಮಪ್ರಭು ಎಂಬ ಮಾತಿಗೆ ಅರ್ಥವೇ ಇಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸೊ ಇಲ್ಲಿ ಅಚಿಂತ್ಯ ಶಕ್ತಿ ಬಗ್ಗೆ ಇಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲ ವಿರೋಧವಾದಂತಹದ ಅಂಶಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಲ್ವಾ. ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ತೀರಾ ನಿಮ್ಗೆ ಭಾಗವತದಲ್ಲಿ ನಾವು ತಿಳ್ಕೊಂಡಿರೋದು? ಭಗವಂತ ಈಗ ಹತ್ರದಲ್ಲೂ ಇದ್ದಾನೆ, ದೂರದಲ್ಲೂ ಇದ್ದಾನೆ, ಒಳಗಡೆನೂ ಇದ್ದಾನೆ, ಹೊರಗಡೆನೂ ಇದ್ದಾನೆ ಅನ್ನೋದಕ್ಕೆ ಯಾವ್ದಾದ್ರು ಎಕ್ಸಾಂಪಲ್ಸ್? ಕೃಷ್ಣ ಮಾತಾಜಿ, ಇದು ಬೆಣ್ಣೆ ಕದೀತಾ ಇದ್ರಲ್ಲ ಮಾತಾಜಿ, ಎಲ್ಲಾ ಕಡೆನೂ ಒಂದೇ ಕಡೆ. ಮತ್ತೆ ಈ ಗೋಪಿಯರ ಜೊತೆ ಎಲ್ಲಾ ರಾಸಲೀಲೆ ಆಡುವಾಗ ತನ್ನನ್ನು ತಾನೇ ವಿಚಾರಿಸ್ಕೊಂತ ಇದ್ರು. ಮತ್ತೆ ಇನ್ಯಾವ್ದಾದ್ರು? ತುಂಬಾ ಕಡೆ ಲೀಲೆಗಳು ಮಾಡಿದ್ದಾರೆ ಮಾತಾಜಿ. ಪ್ರಹ್ಲಾದ ನರಸಿಂಹ ಮಾತಾಜಿ. ಪ್ರಹ್ಲಾದ ನರಸಿಂಹ ಅದು. ಓಕೆ, ಅಂದ್ರೆ ಕಂಬದ ಒಳಗಡೆನೂ ಇದ್ರು ಅವರು. ಓಕೆ, ಮತ್ತೆ ಇನ್ಯಾವ್ದಾದ್ರು? ಪರೀಕ್ಷಿತ ಮಹಾರಾಜ ಅವರು ಉತ್ತರೆಯ ಗರ್ಭದಲ್ಲಿ ಇದ್ದಾಗ ಅಶ್ವತ್ಥಾಮ ಅವರನ್ನ ಕೊಲ್ಲಿಕ್ಕೆ ಬಂದಾಗ ಕೊಲ್ಲಿಕ್ಕೆ ಬ್ರಹ್ಮಾಸ್ತ್ರವನ್ನ ಬಿಡ್ತಾರೆ ಅಲ್ವಾ. ಸೊ ಕೃಷ್ಣ ಅವಾಗ ಎಲ್ಲರ ಜೊತೆನೂ ಇರ್ತಾನೆ, ಆದ್ರೂ ಸಹ ಅವನು ಏನು ವಿಷ್ಣುವಿನ ರೂಪ ಅಥವಾ ಪರಮಾತ್ಮ ರೂಪಿಯಾಗಿ ಅವನು ಹೋಗಿ ಆ ಉತ್ತರೆಯ ಗರ್ಭದಲ್ಲಿ ಇರುವಂತಹ ಆ ಭ್ರೂಣವನ್ನ ಅವರು ಕಾಪಾಡ್ತಾರೆ ಅಲ್ವಾ. ಅಂದ್ರೆ ಪರೀಕ್ಷಿತ ಮಹಾರಾಜ ಅವನ್ನ ನೋಡ್ತಾನೆ ಅಲ್ವಾ. ಅಲ್ಲಿ ಒಬ್ಬ ಅಂದ್ರೆ ಏನ್ ಹೇಳ್ತಾರೆ, ಚತುರ್ಭುಜ ರೂಪಧಾರಿಯಾಗಿರುವಂತಹ ಆ ವಿಷ್ಣುವನ್ನ ಅವರು ನೋಡ್ತಾರೆ. ಆ ಭ್ರೂಣದ ಸ್ಥಿತಿಯಲ್ಲಿ ಇದ್ದಾಗ್ಲೇ ಅವ್ರು ನೋಡ್ತಾರೆ. ಅದಕ್ಕೇನೆ ಅವ್ರು ಹೊರಗಡೆ ಬಂದ್ರೂ ಸಹ ಆ ವ್ಯಕ್ತಿಯನ್ನ ಹುಡುಕ್ತಾನೆ ಇರ್ತಾರೆ. ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡ್ತಿರ್ತಾರೆ. ಅದಕ್ಕೆ ಅವ್ರನ್ನ ಪರೀಕ್ಷಿತ ಅಂತ ಕರೆಯೋದು ಅಲ್ವಾ. ಅಂದ್ರೆ ಅಲ್ಲಿ ಏಕಕಾಲದಲ್ಲಿ ಅವರು ಒಳಗಡೆನೂ ಇದ್ರು, ಹೊರಗಡೆನೂ ಇದ್ರು ಅಲ್ವಾ. ಅದು ತುಂಬಾ ಅಂದ್ರೆ ಉತ್ತಮ ಉದಾಹರಣೆ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಅಲ್ವಾ. ಅದೇ ತರ ಭಗವಂತ ನೋಡಿ ನಮ್ಮ ಹೃದಯದಲ್ಲಿ, ಎಲ್ಲರ ಹೃದಯದಲ್ಲೂ ಇದ್ದಾರೆ ಪರಮಾತ್ಮ ರೂಪಿಯಾಗಿ, ನಮಗ್ ಕಾಣಿಸ್ತಿಲ್ಲ ಅಲ್ವಾ. ಮತ್ತೆ ಅವ್ರು ಹೊರಗಡೆ ಎಲ್ಲ ಕಡೆನೂ ಸರ್ವವ್ಯಾಪಿ, ನಮ್ಮ ಭೌತಿಕ ಕಣ್ಣುಗಳಿಂದ ನಾವು ಅವ್ರನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಈ ಒಂದು ವಿಷಯವನ್ನ ಇಲ್ಲಿ ನಮ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ವಿರೋಧಾಭಾಸ ಅಂದ್ರೆ ನಮಗೂ ಹಂಗೆ ಆಸೆ ಅಲ್ವಾ. ನಾನು ಇಲ್ಲಿ ಕುತ್ಕೊಂಡಿದೀನಿ, ಹಂಗೇನೆ ನಾನು ಅಲ್ಲಿ ಅಡಿಗೆ ಮನೆಯಲ್ಲೂ ಕೆಲಸ ಮಾಡ್ಬಿಟ್ಟಿದ್ರೆ ಅಥವಾ ಇನ್ನೇನೋ ಕೆಲಸ ಇದ್ರೆ ಅದನ್ನು ಮಾಡ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀವಿ. ಆದ್ರೆ ಅದು ನಮ್ಗೆ ಸಾಧ್ಯ ಇಲ್ಲ. ಅದು ಭಗವಂತನಿಗೆ ಮಾತ್ರನೇ ಆತರ ವಿಸ್ತರಣೆ ಮಾಡ್ಕೊಂಡು ಅವರು ಯಾವುದೇ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ನಮ್ಗೆ ಇನ್ನ ಒಂದ್ ಏನನ್ನ ಹೇಳ್ತಾ ಇದ್ರೆ ಇಲ್ಲಿ ಎರಡನೇ ವಿಷಯ ಏನ್ ಹೇಳ್ತಾರೆ ಅಂತಂದ್ರೆ ನಿರಾಕಾರವಾದಿಗಳ ಬಗ್ಗೆ ಇಲ್ಲಿ ನಮ್ಗೆ ಹೇಳ್ತಾರೆ. ನಿರಾಕಾರವಾದಿಗಳು ಭಗವಂತನನ್ನ ಯಾವ ತರ ಅವರು ಊಹೆ ಮಾಡ್ಕೋತಾರೆ ಅಥವಾ ಕಲ್ಪನೆ ಮಾಡ್ಕೋತಾರೆ, ಈ ಪರಮಸತ್ಯ ಹೇಗಿದ್ದಾರೆ ಅಂತ ಅನ್ಕೋತಾರೆ ಅವರು ನಿರಾಕಾರವಾದಿಗಳು. ಭಗವಂತನಿಗೆ ರೂಪ ಇಲ್ಲ, ಬ್ರಹ್ಮ ಜ್ಯೋತಿ ಒಂದು ಜ್ಯೋತಿ ಅಂತ ಅನ್ಕೊಂತಾರೆ ಅಲ್ವಾ. ಅವರೊಂದು ಶಕ್ತಿ, ಬೆಳಕು ಅಂತ ಅನ್ಕೋತಾರೆ. ಆದ್ರೆ ಇಲ್ಲಿ ಸಾಕಾರವಾದಿಗಳು ಅಥವಾ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಬರ್ತಾ ಇರೋರು ಅವ್ರು ಯಾವ ತರ ಯೋಚನೆ ಮಾಡ್ತಾರೆ ಪರಮಸತ್ಯನ ಬಗ್ಗೆ?
ಅಥವಾ ಭಾಗವತ ಪಂಥ ಅಂತ ಕರಿತೀವಿ ನಾವು. ಈ ಭಾಗವತವನ್ನ ಒಪ್ಕೊಂಡಿರೋರು, ಭಾಗವತ ಪಂಥದಲ್ಲಿರೋರು ಯಾವ ತರ ಪರವಸತಿನನ್ನ ಅರ್ಥ ಮಾಡ್ಕೊಂಡಿದ್ದಾರೆ? ಶ್ಯಾಮಸುಂದರ ರೂಪ, ಎರಡು ಕೈ ಇರೋ ರೂಪ ಅಂತ. ಅಂದ್ರೆ ಭಗವಂತ 3 ಹಂತದಲ್ಲೂ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಹೈಯೆಸ್ಟ್ ಹಂತ ಬಂದು ಆ ಭಗವಾನ್ ರೂಪ, ಶ್ಯಾಮಸುಂದರ ರೂಪ. ಅಂದ್ರೆ ಅವ್ರು ನಿರಾಕಾರವಾಗಿಯೇ ಅವರು ಇದ್ದಾರೆ. ಅಂದ್ರೆ ಈ ಬ್ರಹ್ಮ ಜ್ಯೋತಿನೂ ಸಹ ಅವರ ದೇಹದಿಂದ ಬರ್ತಿರೋಂಥದ್ದು ಅಂಶ ಅಲ್ವಾ? ಅಂದ್ರೆ ಅವರು ಭಗವಂತ ಮತ್ತೆ ನಿರಾಕಾರವಾಗಿ ಅವರು ಈ ಎಲ್ಲಾ ಕಡೆ ಅವರು ವ್ಯಾಪಿಸ್ಕೊಂಡಿದ್ದಾರೆ, ಸರ್ವವ್ಯಾಪಿಯಾಗಿ ಅವರು ಇದ್ದಾರೆ. ಸೊ ಅದಕ್ಕೆ ಅವರು ಎರಡನ್ನೂ ಒಪ್ಕೋತಾ ಇದ್ದಾರೆ. ಏಕಕಾಲದಲ್ಲಿ ಭಗವಂತ ನಿರಾಕಾರನೂ ಹೌದು ಮತ್ತೆ ಸಾಕಾರನೂ ಹೌದು ಅಂತ ಹೇಳ್ಬಿಟ್ಟು ಅವರು ಒಪ್ಕೋತಾ ಇದ್ದಾರೆ. ಅಂದ್ರೆ ಮತ್ತೆ ಭಾಗವತರು ಮಾತ್ರನೇ ಈ ಭಗವಂತನ ಅಚಿಂತ್ಯ ಶಕ್ತಿಗಳನ್ನ ಅವರು ಒಪ್ತಾರೆ. ಇಲ್ಲ ಅಂತಂದ್ರೆ ನಾವು ಅವ್ರನ್ನ ಪರಮಪ್ರಭು ಅಂತ ಕರಿಯಂಗೆ ಇಲ್ಲ. ಇವಾಗ ಅವರು ನಮ್ ತರನೇ ಇದ್ರೆ ಅಲ್ವಾ? ಇವಾಗ ನಾನೊಂದ್ ಕೆಲಸ ಮುಗಿಸ್ಬಿಟ್ಟೆ, ಈ ರೂಮಲ್ಲಿ ಏನಾದ್ರು ಒಂದ್ ಕೆಲಸ ಇದ್ರೆ ಇದು ಮುಗಿಸ್ಬಿಟ್ಟೆ ನಾನು ಇನ್ನೊಂದ್ ಕೆಲ್ಸಕ್ಕೆ ಹೋಗ್ಬೇಕು ಅಲ್ವಾ? ಅದೇ ತರನೇ ಭಗವಂತನು ಇದ್ದಿದ್ರೆ ಸೊ ಭಗವಂತನ ನಾವು ಪರಮಪ್ರಭು ಅಂತ ಹೇಳದೇ ಬೇಕಾಗಿಲ್ಲ ಅಲ್ವಾ? ಅವ್ರ ಮಾತುಗಳು ಏನಿದೆ, ಇದು ಭಗವದ್ಗೀತೆನೇ ಆಗ್ಲಿ, ನಾವ್ ಅದನ್ನ ಕೇಳದೇ ಬೇಕಾಗಿರ್ಲಿಲ್ಲ. ಅವರು ತುಂಬಾ ಶ್ರೇಷ್ಠರಾಗಿದ್ದಾರೆ. ಅವರು 100% ಪರ್ಫೆಕ್ಟ್ ಇದ್ದಾರೆ ಅಲ್ವಾ? ಪರಿಪೂರ್ಣರಾಗಿದ್ದಾರೆ. ಅದಕ್ಕೆ ನಾವು ಅವ್ರ ಮಾತನ್ನ ಕೇಳ್ತಾ ಇದ್ದೀವಿ. ಅವ್ರಿಗೆ ಅಚಿಂತ್ಯ ಶಕ್ತಿಗಳು ಇರೋದ್ರಿಂದನೇ ಅಲ್ವಾ? ಅಮಾನುಷೀಯ ಅಂದ್ರೆ ನಮ್ಮ ಮನುಷ್ಯರು ಮಾಡದಲೇ ಇರುವಂತಹ ಒಂದು ಶಕ್ತಿ ಅವರಲ್ಲಿದೆ. ಅದಕ್ಕೇನೆ ನಾವು ಅವ್ರನ್ನ ಏನು ಪರಮ ಪ್ರಭು ಅಂತ ಒಪ್ಕೋತಾ ಇರೋದು. ಈ ಅಚಿಂತ್ಯ ಶಕ್ತಿಗಳು ಇರೋದ್ರಿಂದನೇ ನಮ್ಗದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಪ್ರಭುಪಾದ್ರು. ಹರೇ ಕೃಷ್ಣ. ಮತ್ತೆ ಒಬ್ರು ಯಾರಾದ್ರೂ ಓದಿ ಈ ಕಾರ್ಯವನ್ನು. ನಾನು ಓದ್ತೀನಿ ಮಾತಾಜಿ. ನಾವು ನಮ್ಮ ಕಣ್ಣುಗಳಿಂದ ಭಗವಂತನನ್ನು ನೋಡಲು ಸಾಧ್ಯವಿಲ್ಲವಾದ್ದರಿಂದ ಭಗವಂತನಿಗೆ ಸಾಕಾರ ಅಸ್ತಿತ್ವವಿಲ್ಲವೆಂದು ಹೇಳುವಂತಿಲ್ಲ. ಭಗವಂತನು ತುಂಬಾ ದೂರ ಇದ್ದಾನೆ ಮತ್ತು ತುಂಬಾ ಹತ್ತಿರದಲ್ಲೂ ಇದ್ದಾನೆ ಎಂದು ಎಚ್ಚರಿಸಿ ಈಶೋಪನಿಷತ್ ಈ ವಾದವನ್ನು ಖಂಡಿಸುತ್ತದೆ. ಭಗವಂತನ ಧಾಮವು ಐಹಿಕ ಆಕಾಶದ ಆಚೆ ಇದೆ ಮತ್ತು ಈ ಐಹಿಕ ಆಕಾಶವನ್ನೇ ಅಳೆಯಲು ನಮ್ಮ ಬಳಿ ಸಾಧನೋಪಾಯವಿಲ್ಲ. ಐಹಿಕ ಆಕಾಶವೇ ಅಷ್ಟು ದೂರ ವಿಸ್ತರಿಸಿರುವಾಗ ಅದರಿಂದ ತುಂಬಾ ಆಚೆ ಇರುವ ಆಧ್ಯಾತ್ಮಿಕ ಆಕಾಶದ ಬಗ್ಗೆ ಹೇಳುವುದೇನಿದೆ? ಆಧ್ಯಾತ್ಮಿಕ ಆಕಾಶವು ಐಹಿಕ ಜಗತ್ತಿನಿಂದ ಬಲು ದೂರ ಇದೆ ಎಂಬುದನ್ನು ಭಗವದ್ಗೀತೆಯಲ್ಲೂ 15.6 ದೃಢೀಕರಿಸಲಾಗಿದೆ. ಭಗವಂತನು ಅಷ್ಟು ದೂರ ಇದ್ದರೂ ಅವನು ಒಮ್ಮೆಲೆ ಕ್ಷಣಾರ್ಧದಲ್ಲಿ ಮನೋವೇಗಕ್ಕಿಂತ ಇಲ್ಲವೇ ವಾಯುವೇಗಕ್ಕಿಂತ ಶೀಘ್ರವಾಗಿ ನಮ್ಮೆದುರಿಗೆ ಬಂದು ಬಿಡುತ್ತಾನೆ. ಯಾರು ಅವನನ್ನು ಮೀರಿಸದಷ್ಟು ವೇಗದಲ್ಲಿ ಅವನು ನಡೆಯಬಲ್ಲ. ಇದನ್ನು ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ಹೇಳಿಯಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಅಲ್ವಾ? ಇದಕ್ಕೆ ಯಾವ್ದಾದ್ರು ಎಕ್ಸಾಂಪಲ್ ಅನ್ನ ಕೊಡ್ತೀರಾ? ಸೊ ಭಗವಂತ ಅವರು ದೂರ ಇದ್ದಾರೆ, ಆಧ್ಯಾತ್ಮಿಕ ಪ್ರಪಂಚದಲ್ಲಿದ್ದಾರೆ. ಅಲ್ಲಿ ಇದ್ದವರು ಸೊ ಇಲ್ಲಿಗೆ ಬರ್ತಾರೆ, ಅವರು ಕರೆದಿದ ತಕ್ಷಣನೇ ಬರ್ತಾರೆ ಅಲ್ವಾ? ಯಾವ್ದಾದ್ರು ಎಕ್ಸಾಂಪಲ್ ಅನ್ನ ಹೇಳ್ತೀರಾ, ಜ್ಞಾಪಿಸ್ಕೊತೀರಾ? ಭಾಗವತದಲ್ಲಿ ಬರುತ್ತೆ. ಅದರ್ವೈಸ್ ಆಲ್ಸೋ ನಿಮ್ಗೆ ಎಕ್ಸಾಂಪಲ್ಸ್ ಇದು ಗೊತ್ತಿದೆ ಆಕ್ಚುಲಿ ಇದ್ರ ಬಗ್ಗೆ. ಭಾಗವತ ಓದಿಲ್ಲ ಅಂದ್ರೂ ನಾವು ಜನರಲ್ ಆಗಿ ಗಜೇಂದ್ರ ತಿಳ್ಕೊಂಡಿದ್ದೀವಿ. ಮೋಕ್ಷ ಮಾತಾಜಿ. ಹರಿ ಬೋಲ್. ಗಜೇಂದ್ರ ಮೋಕ್ಷ ಅಲ್ವಾ? ಸೊ ಗಜೇಂದ್ರನ ಪ್ರಾರ್ಥನೆಗೆ ಅವರು ಹೋಗೊಟ್ಟು ಅವರು ಗರುಡನ ಮೇಲೆ ಬರ್ತಾರೆ ವಿಷ್ಣು ಅಲ್ವಾ? ಬೇಗವಾಗಿ ಅವರು ಬಂದು ಆ ಮೊಸಳೆಯಿಂದ ಅವರನ್ನ ಮುಕ್ತಗೊಳಿಸ್ತಾರೆ. ಹರಿ ಬೋಲ್ ಮಾತಾಜಿ. ಮತ್ತಿನ್ನೊಂದು ಯಾವ್ದಾದ್ರು ಎಕ್ಸಾಂಪಲ್ ಮಹಾಭಾರತದಲ್ಲಿ? ದ್ರೌಪದಿದು ಸೀರೆ ಅಲ್ವಾ? ವಸ್ತ್ರಪರಣ ದ್ರೌಪದಿ ಆವಾಗ. ಪರಿಪೂರ್ಣವಾಗಿ ಶರಣಾಗಿ ಅವಾಗ ಗೋವಿಂದ ಅಂತ ಹೇಳ್ಬಿಟ್ಟು 2 ಕೈಗಳನ್ನ ಮೇಲೆತ್ತಿದಾಗ ಭಗವಂತ ಅವರು ಬರ್ತಾರೆ ಭಗವಂತ ಅಲ್ವಾ? ಬರುತ್ತಾನೆ. ಬರ್ತಾರೆ. ಬಂದು ಅವರು ನಮ್ಗೆ ಅಂದ್ರೆ ಅವ್ರು ಕಾಣಿಸೋದಿಲ್ಲ, ಆದ್ರೆ ಸೀರೆಗಳನ್ನ ಅವ್ರು ಕೊಡ್ತಾರೆ. ಒಂದು ಸೀರೆ ಮೇಲೆ ಇನ್ನೊಂದು ಸೀರೆ ಕೊಡ್ತಾ ಹೋಗ್ತಾರೆ ಅವರು ಅಲ್ವಾ? ಸೊ ಅವರ ಕಾರ್ಯದಿಂದ ಗೊತ್ತಾಗುತ್ತೆ ಇಲ್ಲಿ ಭಗವಂತ ಅವರು ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಅಲ್ಲಿ ಬರ್ಲೇಬೇಕಾಗಿಲ್ಲ. ಅವ್ರು ಗೋಲೋಕ ವೃಂದಾವನದಲ್ಲಿ ಬೇಕಾದ್ರೂ ಅವರು ಈ ಸಹಾಯವನ್ನ ಅವರು ಮಾಡ್ಬೋದು. ಸೊ ಇದೆಲ್ಲನೂ ನಾವು ವಿತ್ ಎಕ್ಸಾಂಪಲ್ಸ್ ನಾವು ನೋಡ್ತಾ ಇದೀವಿ ಭಾಗವತಮಲ್ಲಿ ಅಲ್ವಾ? ಅಂದ್ರೆ ನಮ್ಗೆ ನೋಡಕ್ ಆಗ್ತಿಲ್ಲ ಭಗವಂತನನ್ನ, ಹಾಗಂದ್ ಮಾತ್ರಕ್ಕೆ ಸೊ ಭಗವಂತನಿಗೆ ಒಂದು ರೂಪ ಇಲ್ಲ ಅಂತ ಅಲ್ಲ ಅಲ್ವಾ? ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಶೋಪನಿಷತ್ ನಮ್ಗೆ ಎಚ್ಚರಿಸ್ತಾ ಇದೆ. ಅಂದ್ರೆ ಭಗವಂತ ಅವನು ಸಾಕಾರ, ಅವನು ನಿರಾಕಾರ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಈಶೋಪನಿಷತ್ ಹೇಳ್ತಾ ಇದೆ. ಸೊ ಮತ್ತೆ ಇವಾಗ ಭಗವಂತನ ಧಾಮ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಭಗವಂತನ ಧಾಮ ಎಲ್ಲಿದೆ ಅಂತ ನಾವು ತಿಳ್ಕೊಂಡ್ವಿ ಭಗವದ್ಗೀತೆಯಲ್ಲಿ. ಗೋಲಕ ಬೃಂದಾವನ ಮಾತಾಜಿ. ಗೋಲೋಕ ವೃಂದಾವನ ಅಲ್ವಾ? ಈ ಭೌತಿಕ ಪ್ರಪಂಚದಲ್ಲಿ ಇಲ್ಲ, ಅದು ತುಂಬಾ ದೂರ ಇದೆ. ಅದು ಈ ಆಧ್ಯಾತ್ಮಿಕ ಆಕಾಶವೇ ಜಾಸ್ತಿ ಇರೋದು. ಆಧ್ಯಾತ್ಮಿಕ ಆಕಾಶ ಎಷ್ಟಿದೆ, ಭೌತಿಕ ಆಕಾಶ ಎಷ್ಟಿದೆ ಅಂತ ತಿಳ್ಕೊಂಡ್ವಿ.
ಕಾಲ್ಭಾಗ ಆಧ್ಯಾತ್ಮಿಕ, ಕಾಲ್ಭಾಗ ಭೌತಿಕ. ಹಾ, ಕಾಲ್ ಭಾಗ ಭೌತಿಕ, ಮುಕ್ಕಾಲ್ ಭಾಗ ಆಧ್ಯಾತ್ಮಿಕ ಅಲ್ವಾ? ಇವಾಗ ಒಂದು ಸಿಟಿ ಅಂತ ತಗೊಂಡ್ರೆ ಅಲ್ಲಿ ಜೈಲ್ ಜಾಸ್ತಿ ಇರುತ್ತಾ ಅಥವಾ ಮಾಮೂಲಿ ಸಿಟಿ ಜಾಸ್ತಿ ಇರುತ್ತಾ? ಸಿಟಿ ಜಾಸ್ತಿ ಇರುತ್ತೆ. ಸಿಟಿ ಜಾಸ್ತಿ ಇರುತ್ತೆ. ಅದೇ ತರನೇ ಇವಾಗ ನಾವೆಲ್ಲನೂ ಸಹ ಜೈಲಲ್ಲಿ ಇದೀವಿ. ಭೌತಿಕ ಪ್ರಪಂಚ ಅಂದ್ರೇನೆ ಜೈಲು ಅಲ್ವಾ? ಸೊ ಜೈಲಿದು ಕಡಿಮೆ ಭಾಗ, ಇನ್ ಮಿಕ್ಕಿದೆಲ್ಲನೂ ಸಹ ಆಧ್ಯಾತ್ಮಿಕ ಪ್ರಪಂಚ. ಸೊ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕೋಟ್ಯಾಂತರ ವೈಕುಂಠ ಲೋಕಗಳಿದೆ. ಆ ವೈಕುಂಠ ಲೋಕದಲ್ಲಿ ಎಲ್ಲದಕ್ಕಿನ್ನ ತುಂಬಾ ಅಂದ್ರೆ ಎಲ್ಲದಕ್ಕಿನ್ನ ಶ್ರೇಷ್ಠವಾದಂತಹದ್ದು ಈ ಗೋಲೋಕ ವೃಂದಾವನ. ಸೊ ಭಗವಂತ ಅಲ್ಲಿ ಗೋಲೋಕ ವೃಂದಾವನದಲ್ಲಿ ಅವರು ತನ್ನ ಲೀಲೆಗಳನ್ನ ಮಾಡ್ತಾ ಅವರು ಇರ್ತಾರೆ. ನಮ್ಗೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಕಣ್ಣಿಗೆ ಕಾಣೋದನ್ನೇ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ? ಈ ಆಕಾಶವನ್ನೇ ಯಾರಿಗೂ ಅಳಿಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿರೋದನ್ನೇ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನ ನಾವು ಆ ಭಗವಂತನ ಆ ಒಂದು ನಿಜ ಧಾಮ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಭಗವದ್ಗೀತೆಯಲ್ಲೂ ಸಹ ನಮ್ಗೆ ಏನು ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ನಮ್ಗೆ ಹೇಳಿದ್ದಾರೆ ಅಲ್ವಾ? ಸೊ ಏನನ್ನ ಹೇಳಿದ್ದಾರೆ ನಮ್ಗೆ? ಆಧ್ಯಾತ್ಮಿಕ ಪ್ರಪಂಚ ಹೇಗಿದೆ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಆಧ್ಯಾತ್ಮಿಕ ಪ್ರಪಂಚ ಹೇಗಿದೆ ಅಂತ ಹೇಳಿದ್ರು? ನನ್ನ ಲೋಕಕ್ಕೆ ಸೂರ್ಯನು ಚಂದ್ರನು ಬೆಳಕೇನು ಬೇಕಾಗಿರಲ್ಲ, ಹರಿ ಬೋಲ್ ಮಾತಾಜಿ ಯಾವಾಗ್ಲೂ ಹೊಳಿತಾ ಇರುತ್ತೆ, ಅದು ನನ್ನ ಪ್ರಕಾಶದಿಂದಾನೇ ಹೊಳಿತಾ ಇರ್ತೈತೆ, ದೇವರ ಪ್ರಕಾಶದಿಂದಾನೇ ಅಂತ ಹೇಳಿದ್ದಾರೆ. ಹರಿ ಬೋಲ್ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನಿವರ್ತಂತೆ ಧಾಮ ಪರಮಂ ಮಮ ಅಲ್ವಾ? ನೋಡಿ ಭಗವಂತ ಅವರು ವರ್ಣನೆ ಮಾಡಿದ್ರು ಅವರ ಒಂದು ಲೋಕ ಹೇಗಿದೆ ಅಂತ ಹೇಳಿ, ಅಲ್ವಾ? ಮತ್ತೆ ನೆಕ್ಸ್ಟ್ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಆದರೆ ದೇವೋತ್ತಮ ಪರಮ ಪುರುಷನು ನಮ್ಮ ಮುಂದೆ ಬಂದಾಗ ನಾವು ಅವನನ್ನು ಕಡೆಗಣಿಸುತ್ತೇವೆ ಅಂತ ಮೂರ್ಖತನದ ಅಲಕ್ಷ್ಯವನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ಖಂಡಿಸಿದ್ದಾನೆ. ಅಲ್ಲಿ ಮೂರ್ಖನು ಭಗವಂತನನ್ನು ಮೃತ್ಯನೆಂದು ಭಾವಿಸಿ ಕಡೆಗಣಿಸುತ್ತಾನೆ ಎಂದು ಹೇಳಿದೆ. ಅವನೊಬ್ಬ ಮತ್ಸ್ಯನಲ್ಲ, ಐಹಿಕ ಪ್ರಕೃತಿಯಿಂದಾದ ದೇಹ ಹೊತ್ತು ನಮ್ಮೆದುರು ಅವನು ಬರುವುದೂ ಇಲ್ಲ. ಭಗವಂತನು ಸಾಮಾನ್ಯ ಮಾನವನಂತೆ ಭೌತ ದ್ರವ್ಯದಿಂದಾದ ಶರೀರದಿಂದ ಇಳಿದು ಬರುತ್ತಾನೆಂದು ವಾದಿಸುವ ಕೆಲವರು ಪಂಡಿತ ಮಾನ್ಯರು ಇದ್ದಾರೆ. ಕಲ್ಪನೆಗೆ ನಿಲುಕದ ಅವನ ಶಕ್ತಿಯನ್ನು ಜನಸಾಮಾನ್ಯರ ಮಟ್ಟಕ್ಕಿಳಿಸು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ನೋಡಿ, ಭಗವಂತನಿಗೆ ಇಷ್ಟೆಲ್ಲ ಶಕ್ತಿ ಇದೆ ಅಲ್ವಾ? ಅವ್ರು ನಮ್ಮ ಕಣ್ಣ ಮುಂದೆ ಬಂದಾಗ ನಾವ್ ಏನ್ ಅನ್ಕೋತೀವಿ? ಸೊ ನಾವು ಸಾಮಾನ್ಯ ಮನುಷ್ಯ ಅಂತ ಅನ್ಕೋತೀವಿ. ಓ, ನಮ್ ತರನೇ ಇವ್ರುನು ಸಹ ಆ ಕರ್ಮಗಳ ಅನುಗುಣವಾಗಿ ಅವರೊಂದು ದೇಹವನ್ನ ಪಡ್ಕೊಂಡಿದ್ದಾರೆ, ಇಲ್ಲಿ ಅವರು ಜೀವನವನ್ನ ಮಾಡ್ತಾ ಇದಾರೆ ನಮ್ ತರನೇ ಅಂತ ನಾವ್ ಅನ್ಕೋತೀವಿ ಅಲ್ವಾ? ಇಲ್ಲ, ಭಗವಂತ ಯಾವಾಗ್ಲೂ ಯಾವುದೇ ಒಂದು ರೂಪದಲ್ಲಿ ಬರ್ಲಿ, ಮತ್ಸ್ಯ ರೂಪದಲ್ಲಿ ಬರ್ಲಿ, ವರಾಹ ರೂಪದಲ್ಲಿ ಬರ್ಲಿ ಅಲ್ವಾ? ನಮ್ಗೆ ಇವಾಗ ಏನು ವರಾಹ ಅವತಾರ ಅಂತಂದ್ರೆ ನಮ್ಗೆ ಅದನ್ನ ನಮ್ಗೆ ಅದರ್ವೈಸ್ ನಾವು ಹಂದಿಯನ್ನ ನಾವು ಎಷ್ಟು ತುಚ್ಛವಾಗಿ ನಾವು ಕಾಣ್ತೀವಿ. ಆದ್ರೆ ಭಗವಂತ ವರಾಹ ರೂಪದಲ್ಲಿ ಬಂದ್ರು ಸಹ ಅವರು ಪೂಜನೀಯರಾಗಿದ್ದಾರೆ, ಅವರು ಶ್ರೇಷ್ಠರಾಗಿ ಅವರು ಉಳಿತಾರೆ ಅಲ್ವಾ? ಭಗವಂತ ಮಗುವಾಗಿದ್ದಾಗ್ಲೂ ಸಹ ಅವರು ನಾವು ದೇವ್ರು ಅಂತಾನೆ ಅವ್ರನ್ನ ಪರಿಗಣಿಸ್ತೀವಿ. ಇಲ್ಲ, ಅವರು ದೊಡ್ಡವರಾದ್ಮೇಲೆ ಒಂದ್ ಸ್ವಲ್ಪ ಯಾಗ ಯಜ್ಞ ಮಾಡಿ ಅಥವಾ ಒಂದು ಜಪ ತಪ ಮಾಡಿ ತಪಸ್ ಮಾಡಿದ್ಮೇಲೆ ಅವರು ದೇವರಾಗ್ತಾರೆ ಅಂತ ಇಲ್ಲ ಅಲ್ವಾ? ಅವ್ರು ಯಾವುದೇ ಒಂದು ರೂಪದಲ್ಲಿ ಇದ್ರೂ ಸಹ ಅವರು ಆ ಒಂದು ಶ್ರೇಷ್ಠತೆಯನ್ನ, ಆ ಪರಮ ಒಂದು ಶ್ರೇಷ್ಠತೆಯನ್ನ ಅವರು ಹೊಂದಿರ್ತಾರೆ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಿದ್ದಾರೆ. ನಮ್ಗೆ ಭಗವದ್ಗೀತೆಯಲ್ಲಿ ನಮ್ಗೆ ಕೃಷ್ಣ ಏನ್ ಹೇಳಿದ್ರು? ಅವಜಾನಂತಿ ಮಾಮೂಢ ಅಲ್ವಾ? ಮಾತಾಜಿ ಗೊತ್ತಾ ಅದು ಶ್ಲೋಕ? ನಂದಿನಿ ಮಾತಾಜಿ ಅಥವಾ ಬೇರೆ ಇನ್ಯಾರಿಗಾದ್ರೂ ಇಲ್ಲ ಮಾತಾಜಿ, ಆ ಶ್ಲೋಕ ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ, ಮತ್ತೆ ಯಾರಿಗಾದ್ರೂ ಗೊತ್ತಾ? ಪರಮ ಮಂಗಳ ಮಾತಾಜಿ. ಅವಜಾನಂತಿ ಮಾಮೂಢ ಮಾನುಷ್ಯಂ ತನುಮಾಶ್ರಿತಂ. ಇಲ್ಲ ಮಾತಾಜಿ, ಫುಲ್ ಗೊತ್ತಿಲ್ಲ ಮಾತಾಜಿ, ಫುಲ್ ಗೊತ್ತಿಲ್ಲ. ಓಕೆ, ಸೊ ಅಲ್ಲಿ ಅವಜಾನಂತಿ ಮಾಮೂಢ ಮಾನುಷ್ಯಂ ತನುಮಾಶ್ರಿತಂ ಅಂತ ಹೇಳ್ತಾ ಇದಾರೆ. ಅವ್ರಿಗೆ ನನ್ನ ಒಂದು ದಿವ್ಯ ಸ್ವಭಾವ ಅವ್ರಿಗೆ ಗೊತ್ತಿಲ್ಲ. ಅವ್ರು ಅವಜಾನಂತಿ ಮಾಮೂಢ, ಮೂಢರಾಗಿ ಅವರು ನನ್ನನ್ನ ಅವ್ರ ತರನೇ ಅಂತ ಅರ್ಥ ಮಾಡ್ಕೋತಾರೆ, ಸಾಮಾನ್ಯ ಮನುಷ್ಯ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಭಗವಂತನೇ ಹೇಳ್ತಾ ಇದಾರೆ. ಯಾಕಂದ್ರೆ ಅವ್ರಿಗೆ ನನ್ನ ಆ ಒಂದು ಪರಮಸ್ಥಾನ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಭಗವಂತ ಇಲ್ಲಿ ಪ್ರಭುಪಾದರು ಸಹ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದೇವೋತ್ತಮ ಪರಮ ಪುರುಷನ ಮುಂದೆ ಬಂದು ನಿಂತ್ಕೊಂಡ್ರು ಸಹ ನಾವು ಅವ್ರನ್ನ ಕಡೆಗಣಿಸ್ತೀವಿ ಅಲ್ವಾ? ಕೌರವರು ಏನ್ ಮಾಡ್ತಾರೆ?
ಕೃಷ್ಣ ಅವ್ರ ಮುಂದೆ ಹೋದಾಗ, ಶಾಂತಿ ಸಂಧಾನಕ್ಕೆ ಹೋದಾಗ ಅವ್ರು ಏನ್ ಮಾಡ್ತಾರೆ? ಅವರು ಸೆರೆ ಹಿಡಿತಾರೆ ಮಾತಾಜಿ ಭಗವಂತನ. ಹಾ ಅಲ್ವಾ? ಅವರು ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ? ಕೃಷ್ಣ ಅವರ ಒಂದು ಮಿನಿ ವಿಶ್ವರೂಪವನ್ನೇ ತೋರಿಸ್ತಾರೆ. ಆದ್ರೂ ಸಹ ಅವ್ರು ನಂಬ್ತಾ ಇಲ್ಲ ಅಲ್ವಾ? ಏನೋ ಇವನು ಮಾಯಾವಿ ಅಂತ ಹೇಳ್ತಾ ಇದಾರೆ. ಮಾಯಾವಿ ಇವನನ್ನ ಹಿಡೀರಿ, ಸೆರೆ ಹಿಡೀರಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಅದಕ್ಕೇನೆ ಇಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಅಂಥವ್ರನ್ನ ಖಂಡಿಸ್ತಾ ಇದ್ದಾರೆ. ಅವರು ಮೂರ್ಖ ನಾದವನ್ ಏನ್ ಮಾಡ್ತಾನೆ, ಭಗವಂತನನ್ನು ಸಹ ನಮ್ ತರನೇ ಒಂದು ಹುಟ್ಟು ಸಾವು ಇರುವಂತಹ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅವರು ಪರಿಗಣಿಸ್ತಾರೆ. ಆದ್ರೆ ಅವ್ರು ಯಾವತ್ತೂ ಸಹ ಮರ್ತಿರಲ್ಲ. ಅವರು ಯಾವಾಗ್ಲೂ ಬಂದ್ರೂ ಸಹ ನಮ್ಗೆ ನೋಡ್ಲಿಕ್ಕೆ ನಮ್ ತರನೇ ದೇಹ ಇದೆ ಅಂತ ಅನ್ಸುತ್ತೆ ಹೊರತು ಅವ್ರದ್ದು ಯಾವಾಗ್ಲೂ ಆಧ್ಯಾತ್ಮಿಕ ಶರೀರವೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನಾವು ನೋಡೋ ಹಾಗೇನೆ ಕೃಷ್ಣ ಅವರು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅವ್ರಿಗೆ ಎಷ್ಟು ಹತ್ತತ್ರ 90 ವರ್ಷ ವಯಸ್ಸು ದಾಟಿತ್ತು. ಆದ್ರೂ ಸಹ ಅವರು ಯೌವನದಲ್ಲಿರುವಂತಹ ಯುವಕನ ತರ ಅವ್ರು ಇದ್ರು ಅಲ್ವಾ? ಅವರ ಶರೀರಕ್ಕೆ ನಮ್ಮ ಶರೀರದಲ್ಲಿ ಆಗುವಂತ ಬದಲಾವಣೆಗಳು ಅವರ ಶರೀರದಲ್ಲಿ ಆಗೋದಿಲ್ಲ. ಯಾರಿಗಾದ್ರೂ ಜ್ಞಾಪಕ ಇದೆಯಾ ನಮ್ಮ ಶರೀರಕ್ಕೆ ಆಗುವಂತಹ 6 ಬದಲಾವಣೆಗಳು ಯಾವುದು ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. ಮಾತಾಜಿ ನಾವ್ 2ನೇ ಬಾಲ್ಯ ಅಧ್ಯಾಯದಲ್ಲಿ ಯೌವನ ಇದು ಮುಪ್ಪು ಬರುತ್ತಲ್ಲ ಮಾತಾಜಿ ನಮ್ಗೆ ವ್ಯಾಧಿ. ಹೌದು. ಅದಕ್ಕಿನ್ನ ಅದು 3 ಬದಲಾವಣೆ ಹೇಳಿದ್ರಿ ನೀವು. ಒಟ್ಟು 6 ಬದಲಾವಣೆಗಳನ್ನ ಹೇಳ್ತಾರೆ ನಮ್ಮ ಗ್ರಂಥದಲ್ಲಿ. ಇವಾಗ ನಮ್ಗೆ ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ಮಾತಾಜಿ. ಅದು ತಾಪತ್ರಯಗಳು. ಸೊ ಇವಾಗ ನಾವೇನ್ ಮಾಡ್ತೀವಿ, ಹುಟ್ಟುತ್ತೀವಿ, ಅದಾದ್ಮೇಲೆ ಬೆಳಿತೀವಿ. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ದಿವಸ ಏನು ಬದಲಾವಣೆ ಇರೋದಿಲ್ಲ. ಅದಾದ್ಮೇಲೆ ನಾವು ಏನು ಸಂತಾನೋತ್ಪತ್ತಿ ಮಾಡ್ತೀವಿ. ಅದಾದ್ಮೇಲೆ ವಯಸ್ಸಾಗತ್ತೆ, ಅದಾದ್ಮೇಲೆ ನಾಶ ಆಗೋಗುತ್ತೆ. ಇದು ನಮ್ಮ ದೇಹಕ್ಕೆ ಆಗುವಂತಹ 6 ಬದಲಾವಣೆಗಳು. ಆದ್ರೆ ನಮ್ಮ ಆತ್ಮಕ್ಕೆ ಯಾವುದೇ ಒಂದು ಬದಲಾವಣೆಗಳು ಆಗೋದಿಲ್ಲ ಅಲ್ವಾ? ಇದನ್ನ ನಾವು ತಿಳ್ಕೊಂಡ್ವಿ. ಆತ್ಮಕ್ಕೂ ಮತ್ತೆ ದೇಹಕ್ಕೂ ಇರೋ ವ್ಯತ್ಯಾಸದಲ್ಲಿ ದೇಹ ಮಾತ್ರನೇ ಈ 6 ಬದಲಾವಣೆಗಳನ್ನ ಹೊಂದೋದು. ಯಾವ್ದ್ಯಾವ್ದು? ಹುಡ್ತೀವಿ, ಬೆಳಿತೀವಿ, ಸ್ವಲ್ಪ ದಿವಸ ಏನು ಬದಲಾವಣೆ ಆಗೋದಿಲ್ಲ. ಮತ್ತೆ 4ನೇದು ನಾವು ಸಂತಾನೋತ್ಪತ್ತಿ ಮಾಡ್ತೀವಿ. 5ನೇದು ಏನಾಗುತ್ತೆ? ವೃದ್ಧಾಪ್ಯ ಬರುತ್ತೆ, ಆಮೇಲೆ ನಾಶ ಆಗೋಗುತ್ತೆ ನಮ್ಮ ದೇಹ. ಸೊ ಇಷ್ಟು ನಮ್ಮ ದೇಹಕ್ಕೆ ಆಗುವಂತಹ ಮಾತಾಜಿ ಬದಲಾವಣೆಗಳು. 2ನೇ ಚಾಪ್ಟರ್ ಅಲ್ಲಿ ಇದು 2.13 ಅಲ್ಲಿ ಆ ಶ್ಲೋಕ ಇದೆಯಲ್ಲ ಮಾತಾಜಿ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತೆ ಅಂತ. ಹೌದು ಮಾತಾಜಿ. ಸೊ ಅದ್ರಲ್ಲೂ ಸಹ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಇವಾಗ ನಾವಿವಾಗ ನಮ್ಮ ದೇಹ ಎಷ್ಟೊಂದು ಬದಲಾವಣೆ ಆಗೋಯ್ತು, ನಮಗ್ ಗೊತ್ತೇ ಆಗ್ಲಿಲ್ಲ ಅಲ್ವಾ? ಹೇಗೆ ನಾವು ಆ ಬಾಲ್ಯದಲ್ಲಿರುವಂತಹ ದೇಹದಿಂದ ನಾವು ಯೌವನದ ದೇಹಕ್ಕೆ ಹೋದ್ವಿ, ಅದಾದ್ಮೇಲೆ ವೃದ್ಧಾಪ್ಯ ದೇಹಕ್ಕೆ ಹೋದ್ವಿ, ಅದಾದ್ಮೇಲೆ ನಮ್ಮ ದೇಹ ನಾಶ ಆಗುತ್ತೆ. ಅದೇ ತರನೇ ನಮ್ಮ ಆತ್ಮ ಇನ್ನೊಂದು ದೇಹಕ್ಕೆ ಅದು ವರ್ಗಾವಣೆ ಹೊಂದುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಮಾತಾಜಿ. ಸೊ ಅಲ್ಲಿ ನಮ್ಗೆ ಅಂದ್ರೆ ಪ್ರಭುಪಾದರು ಭಾವಾರ್ಥದಲ್ಲಿ ಅರ್ಥ ಮಾಡಿಸ್ತಾರೆ ಈ 6 ಬದಲಾವಣೆಗಳಾಗೋದು, ದೇಹಕ್ಕೆ ಆಗುವಂತಹ 6 ಬದಲಾವಣೆಗಳು. ಇಲ್ಲಿ ಈ ಶ್ಲೋಕದಲ್ಲಿ ಬರೇ ನಮ್ಗೆ ಒಂದು 3 ಬದಲಾವಣೆಗಳನ್ನ ಮಾತ್ರ ಹೇಳಿದ್ದಾರೆ ಮಾತಾಜಿ. ಹರೇ ಕೃಷ್ಣ. ಈ ಪ್ಯಾರವನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಹರೇ ಕೃಷ್ಣ ಪ್ರಭುಜಿ, ಓದಿ ಪ್ರಭುಜಿ. ಭಗವಂತನಿಗೆ ಕಲ್ಪನೆಗೂ ಎಟಕದಷ್ಟು ಶಕ್ತಿಗಳಿರುವುದರಿಂದ ಅವನು ಯಾವುದೇ ಮಾಧ್ಯಮದ ಮೂಲಕ ನಮ್ಮ ಸೇವೆಯನ್ನು ಸ್ವೀಕರಿಸಬಹುದು ಮತ್ತು ತನ್ನ ನಾನಾ ಶಕ್ತಿಗಳನ್ನು ತನ್ನ ಇಚ್ಛಾನುಸಾರ ಪರಿವರ್ತಿಸಬಹುದು. ಭಗವಂತನು ಅವತರಿಸಲು ಸಾಧ್ಯವೇ ಇಲ್ಲವೆಂದು ಒಂದು ಪಕ್ಷ, ಹಾಗೆ ಅವತರಿಸಿದರೂ ಅವನು ಐಹಿಕ ಶಕ್ತಿಯಾಗಿ ಅವತರಿಸುತ್ತಾನೆ ಎಂದು ನಾಸ್ತಿಕರು ವಾದಿಸುತ್ತಾರೆ. ಭಗವಂತನ ಕಲ್ಪನಾತೀತ ಶಕ್ತಿಗಳು ನಿಜವೆಂದು ನಾವು ಒಪ್ಪಿಕೊಂಡರೆ ಈ ವಾದ ನಿಲ್ಲುವುದಿಲ್ಲ. ಭಗವಂತನು ಐಹಿಕ ಶಕ್ತಿಯ ರೂಪದಲ್ಲಿ ನಮ್ಮೆದುರು ಪ್ರತ್ಯಕ್ಷವಾದರೆ ಅವನಿಗೆ ಈ ಐಹಿಕ ಶಕ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಪರಿವರ್ತಿಸಲು ಸಾಧ್ಯ. ಈ ಶಕ್ತಿಗಳ ಮೂಲ ಒಂದೇ. ಆದ್ದರಿಂದ ಈ ಶಕ್ತಿಗಳನ್ನು ಅವುಗಳ ಮೂಲ ಇಚ್ಛೆಗೆ ತಕ್ಕಂತೆ ಬಳಸಬಹುದು. ಉದಾಹರಣೆಗೆ, ಭಗವಂತನು ಅರ್ಚ ವಿಗ್ರಹ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಈ ರೂಪಗಳು ಮರ, ಕಲ್ಲು ಅಥವಾ ಬೇರೆ ವಸ್ತುವಿನಿಂದ ಕೆತ್ತಲಾಗಿದ್ದರೂ
ಮೂರ್ತಿ ಭಂಜಕರು ವಾದಿಸುವಂತೆ ಕೇವಲ ವಿಗ್ರಹಗಳಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಸೊ ಇವಾಗ ನಮ್ಗಿಲ್ಲಿ ಏನನ್ನ ಹೇಳ್ತಾ ಇದಾರೆ, ಸೊ ನಮ್ಮ ಕಲ್ಪನೆಗೆ ಮೀರಿರೋದು ಭಗವಂತನ ಶಕ್ತಿ ಅಲ್ವಾ. ಭಗವಂತನ ಶಕ್ತಿನ ನಾವು ಅರ್ಥ ಮಾಡ್ಕೊಳಿಕ್ಕೆ ಆಗೋದಿಲ್ಲ, ಅದು ಅಷ್ಟು ಅಗಾಧವಾಗಿದೆ. ಆದ್ರೆ ಭಗವಂತ ಅವನು ನಮ್ಗೋಸ್ಕರ ಅವ್ರು ಏನ್ ಮಾಡ್ತಾರೆ, ತುಂಬಾ ಕರುಣಾಮಯಿ. ಅವ್ರು ನಮ್ಮಿಂದ ಸೇವೆಯನ್ನ ತಗೊಳ್ಲಿಕ್ಕೆ ಅವ್ರು ಯಾವ ತರ ಬರ್ತಾರೆ, ಅವರು ಅರ್ಚ ವಿಗ್ರಹ ರೂಪದಲ್ಲಿ ಬರ್ತಾರೆ. ಇವಾಗ ಇದಕ್ಕಿಂತ ಮುಂಚೆ ನಾವು ನೋಡಿರೋ ಹಾಗೆ ಅವ್ರು ಎಷ್ಟೊಂದು ಅವತಾರಗಳನ್ನ ಎತ್ತಿ ಬಂದಿದ್ದಾರೆ ಅಲ್ವಾ. ಮತ್ಸ್ಯಾವತಾರ, ಕೂರ್ಮ ಅವತಾರ, ವರಹ ಅವತಾರ, ನರಸಿಂಹ ಅವತಾರ, ಈ ತರ ಎಷ್ಟೊಂದು ಅವತಾರವನ್ನ ಎತ್ತಿ ಬಂದಿದ್ದಾರೆ. ಅದೇ ತರನೇ ಅವ್ರು ಇವಾಗ ಈಗ ನಮ್ಮಂತಹ ಸಾಮಾನ್ಯ ಜನಗಳ ಸೇವೆಯನ್ನ ಸ್ವೀಕರಿಸ್ಲಿಕ್ಕೆ ಅವರು ಅರ್ಚ ರೂಪದಲ್ಲಿ ಬಂದಿದ್ದಾರೆ, ಅರ್ಚ ವಿಗ್ರಹ ರೂಪದಲ್ಲಿ ಬಂದಿದ್ದಾರೆ. ಇವಾಗ ಯಾರು ಈ ಒಂದು ವಿಗ್ರಹ ಆರಾಧನೆಯನ್ನ ನಂಬೋದಿಲ್ವೋ ಅವ್ರು ಏನ್ ಅನ್ಕೋತಾರೆ, ಅದನ್ನ ಆ ಮೂರ್ತಿನ ನೋಡಿ ಅವರು ಒಂದು ಕಲ್ಲು ಅಥವಾ ಒಂದು ಏನು ಮೆಟಲ್ ಅಥವಾ ವುಡ್ ಅಥವಾ ಏನೋ ಒಂದರಿಂದ ಯಾವ್ದ್ರಿಂದ ಮಾಡಿರುತ್ತೋ ಅದು ಅಂತ ಅವರು ಭಾವಿಸ್ತಾರೆ ಅಲ್ವಾ. ಸೊ ಆದ್ರೆ ಭಗವಂತ ಏನ್ ಹೇಳಿದಾರೆ ಭಗವದ್ಗೀತೆಯಲ್ಲಿ, ಏನಂತ ಹೇಳಿದ್ರು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಅರ್ಚ ವಿಗ್ರಹ ಆರಾಧನೆ ಬಗ್ಗೆ ಏನ್ ಹೇಳಿದ್ರು? ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನೆ ಅಲ್ವಾ. ಸೊ ನಿನ್ನ ಅವ್ರು ಯಾಕಂದ್ರೆ ವಿಶ್ವರೂಪವನ್ನ ನೋಡಿದ್ಮೇಲೆ ಅದು ನಿರಾಕಾರ ರೂಪ ಅಲ್ವಾ. ನಾವು ಅದೊಂದು ಕಲ್ಪನೆ ಮಾಡ್ಕೋತಾ ಇರೋದು ಅಷ್ಟೇನೆ. ಆ ಭಗವಂತನ 2 ಕಣ್ಣುಗಳು ಸೂರ್ಯ ಚಂದ್ರರ ತರ, ಮತ್ತೆ ಇಲ್ಲಿ ಏನು ನದಿಗಳಿದೆ ಅದು ಭಗವಂತನ ಆ ನರಗಳು, ಆತರ ನಾವು ಇಮ್ಯಾಜಿನ್ ಮಾಡ್ಕೋತಾ ಇರೋದು ಅಲ್ವಾ. ಅಂದ್ರೆ ಇಲ್ಲಿರುವಂತಹ ಒಂದು ಭೌತಿಕವಾಗಿ ಕಾಣುವಂತಹ ವಸ್ತುಗಳಿಗೆ ನಾವು ಒಂದು ಭಗವಂತನ ಒಂದು ಚಿತ್ರಣವನ್ನ ನಾವು ಕೊಡ್ತಾ ಇದೀವಿ, ವಿಶ್ವರೂಪದ ಚಿತ್ರಣವನ್ನ ಕೊಡ್ತಾ ಇದೀವಿ. ಅದು ನಿರಾಕಾರ ರೂಪದಲ್ಲಿ ನಾವು ಭಗವಂತನ ಆರಾಧನೆಯನ್ನ ಮಾಡೋದು ಅಲ್ವಾ. ಅದಕ್ಕೆ ಅರ್ಜುನನಿಗೆ ಡೌಟ್ ಆಗೋಗುತ್ತೆ, ಸೊ ಏನು ಯಾವ ರೂಪದಲ್ಲಿ ನಿನ್ನನ್ನ ಆರಾಧನೆ ಮಾಡ್ಬೇಕು, ನಿರಾಕಾರದಲ್ಲೋ ಅಥವಾ ಸಾಕಾರದಲ್ಲೋ ಅಂತ ಬಿಟ್ಟು ಕೇಳ್ತಾರೆ. ಆಗ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಉತ್ತರವನ್ನ ಕೊಡ್ತಾನೆ ಅಲ್ವಾ. ಸೊ ಏನು ಉತ್ತರವನ್ನ ಕೊಡ್ತಾರೆ ಭಗವಂತ, ಮತ್ತೆ ಏನನ್ನ ಹೇಳ್ತಾರೆ ಪ್ರಭುಪಾದರು ನಮ್ಗೆ ಹೇಗೆ ಅರ್ಥ ಮಾಡಿಸ್ತಾರೆ ಅದನ್ನ? ಸಾಕಾರದಲ್ಲಿ ನಾವು ಪೂಜೆ ಮಾಡ್ಬೇಕಾ, ನಿರಾಕಾರದಲ್ಲಿ ಪೂಜೆ ಮಾಡ್ಬೇಕಾ ಅಂತ ಹೇಳ್ತಾರ? ಯಾವ್ದ್ರಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ? ಸಾಕಾರದಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ ಮಾತಾಜಿ. ಸಾಕಾರ ರೂಪದಲ್ಲಿ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ನಿರಾಕಾರದಲ್ಲಿ ಮಾಡಿದ್ರೆ ನಮ್ಗೆ ಭಗವಂತ ಸಿಗೋದಿಲ್ವಾ? ಇಲ್ಲ ಮಾತಾಜಿ. ನಿರಾಕಾರ ಅಂತಂದ್ರೆ ಅದು ಬ್ರಹ್ಮಜ್ಯೋತಿ ಅಂತ ಆಗುತ್ತೆ. ಅದು ಪರಿಪೂರ್ಣ ಇಲ್ಲ. ಮತ್ತೆ ಆ ನಿರಾಕಾರದಲ್ಲಿ ನಾವು ಆರಾಧನೆ ಮಾಡೋದು ತುಂಬಾ ಕಷ್ಟ. ನೀವೊಂದು ಬೆಳಕನ್ನ ಪ್ರೀತಿಸಿ, ಒಂದು ದೀಪವನ್ನ ಪ್ರೀತಿಸಿ ಅಂದ್ರೆ ನಿಮ್ಗೆ ಆಗತ್ತಾ, ಅಥವಾ ಒಂದು ಮೂರ್ತಿಯನ್ನ ನೀವು ಪ್ರೀತಿಸಿ ಪೂಜಿಸಿ ಅಂದ್ರೆ ನಿಮ್ಗೆ ಈಸಿ ಆಗತ್ತಾ? ಮೂರ್ತಿಯನ್ನ, ವಿಗ್ರಹನ ಪ್ರೀತಿಸಿ ಅಲ್ವಾ. ವಿಗ್ರಹವನ್ನ ಆರಾಧನೆ ಮಾಡೋದು ತುಂಬಾ ತುಂಬಾ ಈಸಿ. ಆದ್ರೆ ನಾವು ಒಂದು ಬೆಳಕನ್ನು ಅಥವಾ ಯಾವ್ದೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ನಾವು ಅದನ್ನ ನಾವು ಇವಾಗ ವಿಶ್ವರೂಪವನ್ನೇ ಪೂಜೆ ಮಾಡೋದು ನಮ್ಗೆ ತುಂಬಾ ಕಷ್ಟ ಅಲ್ವಾ. ಅದಕ್ಕೆ ನಮ್ಗೆ ಭಗವಂತ ಏನ್ ಹೇಳ್ತಾರೆ, ಎರಡರಿಂದನೂ ಸಹ ನೀವು ನನ್ನನ್ನ ಪಡಿಬಹುದು. ಆದ್ರೆ ಆ ನಿರಾಕಾರ ರೂಪದಲ್ಲಿ ನೀವು ಪೂಜೆ ಮಾಡೋದು, ಆ ಹಾದಿ ಏನಿದೆ ಅದು ತುಂಬಾ ಕ್ಲೇಶಕರವಾದದ್ದು ಅಲ್ವಾ. ಕ್ಲೇಶೋದಿಕ ತ್ರಸ್ತೇಶಾಂ ಅವ್ಯಕ್ತಾಸಕ್ತ ಚೇತಸಾಂ ಅಂತ ಹೇಳ್ತಾರೆ. ತುಂಬಾ ಕ್ಲೇಶಕರವಾದದ್ದು. ಹೋಗ್ಲಿ ಅಷ್ಟು ಕಷ್ಟಪಡ್ತೀರಲ್ವಾ, ಹೋಗ್ಲಿ ಗುರಿನಾದ್ರೂ ಪರಿಪೂರ್ಣನಾ? ಇಲ್ಲ ಅಲ್ವಾ. ಮತ್ತೆ ನಮ್ಗೊಂದು ದೇಹ ಅಂತ ಇದೆ, ನಾವೇ ಒಂದು ದೇಹಧಾರಿಗಳಾಗಿರೋರ್ಗೆ ಒಂದು ದೇಹ ಇಲ್ದಲೇ ಇರೋದನ್ನ ನಾವು ಪೂಜೆ ಮಾಡ್ಲಿಕ್ಕೆ ಕಷ್ಟ, ಅದನ್ನ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಕಷ್ಟ. ಅದಕ್ಕೇನೆ ಸಾಕಾರ ರೂಪದಲ್ಲೇ ನೀವು ಪೂಜೆಯನ್ನ ಮಾಡಿ, ನಾನು ಅದನ್ನ ಸ್ವೀಕರಿಸ್ತೀನಿ, ನಿಮ್ಗೋಸ್ಕರ ನಾನು ಇವಾಗ ಅರ್ಚ ವಿಗ್ರಹದ ರೂಪದಲ್ಲಿ ಬಂದಿದ್ದೀನಿ. ಹೇಗೆ ಈಗ ಅವ್ರು ನಮಗೋಸ್ಕರ, ಕಲಿಯುಗದ ಜನಗಳಿಗೋಸ್ಕರ ಅವ್ರು ಇವಾಗ ಯಾವ ರೂಪದಲ್ಲಿ ಬಂದಿದ್ದಾರೆ? ಕಲಿಯುಗದ ಜನಗಳಿಗೋಸ್ಕರ ಯಾವ ಅವತಾರವನ್ನ? ವಿಗ್ರಹ ರೂಪದಲ್ಲಿ ಬಂದಿರೋದು ಮಹಾಪ್ರಭು ನಾಮಪ್ರಭುವಾಗಿ ಬಂದಿದ್ದಾರೆ. ಹರಿಬೋಲ್, ನಾಮಪ್ರಭುವಾಗಿ ಬಂದಿದ್ದಾರೆ. ಅವರು ನಾಮ ರೂಪದಲ್ಲಿ ಬಂದಿದ್ದಾರೆ ಅಲ್ವಾ, ನಾಮಾವತಾರ ಅಂತ ಹೇಳ್ತೀವಿ. ಮತ್ತೆ ಇನ್ಯಾವ ಅವತಾರದಲ್ಲಿ ಬಂದಿದ್ದಾರೆ ನಮಗೋಸ್ಕರ? ಅವರು ಕಲಿಯುಗದ ಜನಗಳಿಗೋಸ್ಕರ ನಾಮಾವತಾರ ಆಯ್ತು. ಮತ್ತೆ ಇನ್ಯಾವುದು? ನಾವು ದಿನ ಏನ್ ಓದ್ಕೋತಾ ಇದೀವಿ? ನಿತ್ಯಂ ಏನ್ ಓದ್ತಾ ಇದೀವಿ? ಭಾಗವತ ಪುರಾಣ. ಗ್ರಂಥಾವತಾರದಲ್ಲಿ ಬಂದಿದ್ದಾರೆ ಅವರು, ಸಾಹಿತ್ಯ ಅವತಾರದಲ್ಲಿ ಅವರು ಬಂದಿದ್ದಾರೆ ಅಲ್ವಾ. ಅಂದ್ರೆ ಅವರು ನಮಗೋಸ್ಕರ, ಕಲಿಯುಗದ ಜನಗಳಿಗೋಸ್ಕರ ಅವರು ಕರುಣೆಯಿಂದ, ಯಾಕಂದ್ರೆ ನಮ್ಗೆ ಕಣ್ಣಿಗೆ ಕಾಣದೇ ನಮ್ಗೆ ಭೌತಿಕ ವಸ್ತುಗಳು, ಅದಕ್ಕೆ ಅವರು ಆ ಭೌತಿಕ ರೂಪದಲ್ಲೇನೆ ಅವರು ಬರ್ಬೇಕು. ಅದಕ್ಕೋಸ್ಕರ ಅವರು ನಮ್ಗೆ ಈ ಗ್ರಂಥಾವತಾರದಲ್ಲಿ ಬಂದಿದ್ದಾರೆ, ಅರ್ಚಾವತಾರದಲ್ಲಿ ಬಂದಿದ್ದಾರೆ, ಮತ್ತೆ ನಾಮ ಅವತಾರದಲ್ಲಿ ಅವರು ಬಂದಿದ್ದಾರೆ ಅಲ್ವಾ. ಮತ್ತೆ ಭಗವಂತ ಏನ್ ಹೇಳಿದ್ರು? ನಾನ್ ಸ್ವೀಕರಿಸ್ತೀನಿ, ನೀವು ನನಗೆ ಆ ಅರ್ಥ ವಿಗ್ರಹದಲ್ಲಿ ಪೂಜೆಯನ್ನ ಮಾಡಿದ್ರೆ ನಾನ್ ಸ್ವೀಕರಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಪ್ರಭುಪಾದರು ನಮ್ಗೆ ಏನು ಒಂದು ಸಾಮ್ಯತೆಯನ್ನ ಹೇಳಿದ್ರು ಅರ್ಥ ಮಾಡಿಸ್ಲಿಕ್ಕೆ, ಭಗವಂತ ಹೇಗ್ ಸ್ವೀಕರಿಸ್ತಿದ್ದಾರೆ ಅಂತ ಗೊತ್ತಾಗತ್ತೆ ಅನ್ನೋದಕ್ಕೆ ಯಾವ ಎಕ್ಸಾಂಪಲ್ ಅನ್ನ ಕೊಟ್ರು? ಹರೇ ಕೃಷ್ಣ, ಏನ್ ಎಕ್ಸಾಂಪಲ್ ಕೊಟ್ರು? ಮಾತಾಜಿ ಬ್ರಹ್ಮ ಸಂಹಿತೆಯಲ್ಲಿ ಬರುತ್ತಲ್ಲ, ಅದ ಅಂಗಾನಿ ಎಸ್ಯ ಸಕಲೇಂದ್ರಿಯ ಭಗವದ್ಗೀತೆದ್ ಹೇಳ್ತಾ ಇದೀನಿ ಮಾತಾಜಿ, ಅದು ಕರೆಕ್ಟ್ ಇದೆ. ಬಟ್
ಭಗವದ್ಗೀತೆಯಲ್ಲಿ ನನಗೆ ಕೊಟ್ಟಿರೋ ಎಕ್ಸಾಂಪಲ್ ಕೇಳ್ತಾ ಇದ್ದೀನಿ. ಪೋಸ್ಟ್ ಬಾಕ್ಸ್ ಎಕ್ಸಾಂಪಲ್ ಅನ್ನ ಕೊಟ್ರು ಅಲ್ವಾ. ಇವಾಗ ಅಂಚೆ ಕಚೇರಿಯಿಂದ ಅಧಿಕೃತವಾದ ಪೋಸ್ಟ್ ಬಾಕ್ಸ್ಗೆ ನಾವ್ ಯಾವ್ದಾದ್ರು ಒಂದು ಪತ್ರವನ್ನ ಹಾಕಿದ್ರೆ ಅದು ಎಲ್ಲಿಗೆ ಹೋಗಿ ಸೇರುತ್ತೆ? ನಾವ್ ಯಾರ ಅಡ್ರೆಸ್ ಅನ್ನ ಬರ್ದಿರ್ತೀವೋ ಅವ್ರಿಗೆ ಹೋಗಿ ತಲುಪುತ್ತೆ. ಅಕಸ್ಮಾತ್ ನೋಡೋದಕ್ಕೆ ಡಮ್ಮಿ ತರ ಇರುತ್ತೆ, ಅಲ್ಲಿಗೆ ಹೋಗಿ ನೀವು ಪತ್ರವನ್ನ ಹಾಕಿದ್ರೆ ಅದು ಸೇರುತ್ತಾ? ಇಲ್ಲ ಮಾತಾಜಿ. ಇಲ್ಲ. ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾರೆ, ನಾನ್ ಸ್ವೀಕರಿಸ್ತೀನಿ. ನೀವು ನನ್ನ ವಿಗ್ರಹಕ್ಕೆ, ಅರ್ಚ ವಿಗ್ರಹಕ್ಕೆ, ಆ ಒಂದು ನಾರದ ಪಂಚರಾತ್ರ ವಿಧಿಯಿಂದ ತಯಾರಾಗಿರುವಂತಹ ಒಂದು ಅರ್ಚ ವಿಗ್ರಹಕ್ಕೆ, ಪ್ರಾಣ ಪ್ರತಿಷ್ಠೆ ಆಗಿರೋ ವಿಗ್ರಹಕ್ಕೆ, ಮತ್ತೆ ಏನು ನನ್ನನ್ನ ಆ ಒಂದು ನಾರದೀಯ ಪಂಚರಾತ್ರ ವಿಧಿಗಳಿಂದ ನೀವು ಪೂಜೆ ಮಾಡಿದ್ರೆ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಅದೆಲ್ಲ ಯಾವ್ದು ಬೇಡ, ನೀವು ಭಾವನೆಯಿಂದ ಭಾವನೆಯಿಂದ ನೀವು ಪೂಜೆ ಮಾಡಿ ಅಲ್ವಾ. ಪ್ರೇಮದಿಂದ ನೀವು ಪೂಜೆಯನ್ನ ಮಾಡಿ. ಇಲ್ಲ ಅಂತಂದ್ರೆ ಮಾನಸಿಕವಾಗಿ ನನ್ಗೆ ಪೂಜೆನ ಮಾಡಿ, ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ಮೇಲೆ ಅದು ಅಧಿಕೃತ ಅಲ್ವಾ. ಹೇಳಿಲ್ಲ ಅಂದ್ರೆ ಅಧಿಕೃತ ಆಗ್ತಿರ್ಲಿಲ್ಲ. ಇವಾಗ ಹೇಗೆ ಅಂಚೆ ಇಲಾಖೆಯಿಂದ ಅಧಿಕೃತವಾಗಿರುವಂತಹ ಅಂಚೆ ಪಟ್ಟಿಗೆಯಲ್ಲಿ ಹಾಕಿದ್ರೆ ಆ ಪತ್ರ ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರುತ್ತೋ, ಅದೇ ತರನೇ ನಾವಿವಾಗ ಆ ಅರ್ಚ ವಿಗ್ರಹಕ್ಕೆ ಪೂಜೆ ಮಾಡಿದ್ರೆ ಅದು ಭಗವಂತನಿಗೆ ಸೇರುತ್ತೆ. ಯಾಕಂದ್ರೆ ಭಗವಂತನೇ ಹೇಳ್ತಾ ಇದಾರೆ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ಬಿಟ್ಟು. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅದು ಯಾವುದೇ ಒಂದು ವಸ್ತುವಿನಿಂದ ಆಗಿದ್ರು ಸಹ ಅದು ಅಲ್ಲಿ ಭಗವಂತ ಇದ್ದಾರೆ. ಆದ್ರೆ ಯಾರು ಮೂರ್ತಿ ಭಂಜಕರು ಹೇಳ್ತಾರಲ್ಲ ಅವರು ವಾದ ಮಾಡೋದು ಅದು ತಪ್ಪಿದೆ, ಅದು ಮೂರ್ಖತನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಸಾಕಾರ ರೂಪದಲ್ಲಿ ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತೆ ನಮ್ಗೆ ಇನ್ನೊಂದು ಏನನ್ನ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ಆ ಭಗವಂತನಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಆ ಭೌತಿಕ ಅಂತ ನಮ್ಗೆ ಅನ್ನಿಸ್ತಾ ಇರೋದು ಸಹ ಅದು ಆಧ್ಯಾತ್ಮಿಕವಾಗಿ ಅದು ಪರಿವರ್ತನೆ ಆಗ್ಬಿಡತ್ತೆ. ಭಗವಂತನಿಗೆ ಅಂತ ನಾವು ಅರ್ಪಿಸಿದ ತಕ್ಷಣ ಅದೆಲ್ಲವೂ ಸಹ ಆಧ್ಯಾತ್ಮಿಕವಾಗ್ಬಿಡತ್ತೆ ಅಲ್ವಾ. ನಾವಿವಾಗ ಭಗವಂತನಿಗೆ ಅಭಿಷೇಕ ಮಾಡ್ತೀವಿ. ಏನ್ರಿಂದ ಅಭಿಷೇಕ ಮಾಡ್ತೀವಿ? ಮಹಾಮಂತ್ರದಿಂದ. ನೀರಿನಿಂದ ನಾವು ಅಭಿಷೇಕ ಮಾಡ್ತೀವಿ. ನೀರಿಂದ ಅಭಿಷೇಕ ಮಾಡಿದ ತಕ್ಷಣ ಆ ನೀರ್ ಏನಾಗೋಗುತ್ತೆ? ಭಗವಂತನಿಗೆ ಅಭಿಷೇಕ ಆದ್ಮೇಲೆ ಏನಾಗೋಗುತ್ತೆ? ಅದು ಪ್ರಸಾದ ಆಗುತ್ತೆ, ಅದು ತೀರ್ಥ ಆಗೋಗ್ಬಿಡುತ್ತೆ ಆಗುತ್ತೆ. ಅಲ್ವಾ. ಅಂದ್ರೆ ಅದು ಬರೀ ನೀರಾಗೆ ಇದ್ದಿದ್ದು. ಅದು ಭೌತಿಕವಾಗಿ ನಾವು ಅದನ್ನ ನೀರಂತ ನಾವು ನೋಡ್ತಾ ಇದ್ವಿ ಕಣ್ಣಿನಿಂದ. ಆದ್ರೆ ಭಗವಂತನಿಗೆ ಅರ್ಪಿಸಿದ ತಕ್ಷಣ ಏನಾಗೋಯ್ತು? ಅದನ್ನು ಸಹ ಆಧ್ಯಾತ್ಮಿಕವಾಗೋಯ್ತು, ತೀರ್ಥ ಆಗೋಯ್ತು. ಭಗವಂತನಿಗೆ ನಾವು ಮಂಗಳಾರತಿಯನ್ನ ಮಾಡ್ತೀವಿ, ಅದು ಒಂದು ಅಗ್ನಿ ಅಲ್ವಾ, ಅದು ಭೌತಿಕವಾದದ್ದು. ಅದನ್ನ ಭಗವಂತನಿಗೆ ಅರ್ಪಿಸಿದ ತಕ್ಷಣ ಏನಾಗೋಯ್ತು? ಇಮಿಡಿಯೇಟ್ ಆಗಿ ಮಂಗಳಾರತಿ ಆಗೋಯ್ತು. ಮಂಗಳಾರತಿ ಆಯ್ತು. ಅಂದ್ರೆ ಭಗವಂತನಿಗೆ ನಾವ್ ಏನನ್ನೇ ಕೊಟ್ರು ಸಹ ಅರ್ಪಿಸಿದ್ರೆ ಆ ಭಗವಂತನಿಗೆ ಶಕ್ತಿ ಇದೆ. ಆ ಭೌತಿಕವಾದದನ್ನ ಆಧ್ಯಾತ್ಮಿಕವಾಗಿ ಅವ್ರು ಪರಿವರ್ತಿಸ್ಬಿಡ್ತಾರೆ. ಇವಾಗ ನೋಡಿ, ನಾನು ಯಾವ್ದಾದ್ರು ಒಂದು ಪದಗಳನ್ನ ಜೋಡಿಸಿ ಅದನ್ನ ಭಗವಂತನಿಗೆ ಹೇಳಿದ ತಕ್ಷಣ ಅದೇನಾಗೋಗುತ್ತೆ? ಮಹಾಮಂತ್ರ ಆಗುತ್ತೆ. ಅದು ಮಹಾಮಂತ್ರ ಅಥವಾ ಮಂತ್ರ ಆಗೋಗ್ಬಿಡುತ್ತೆ ಅಲ್ವಾ. ಅಂದ್ರೆ ಭಗವಂತನಿಗೋಸ್ಕರ ಏನನ್ನೇ ಅರ್ಪಿಸಿದ್ರು ಭಗವಂತನಿಗೆ ಅಷ್ಟು ಶಕ್ತಿ ಇದೆ. ಭೌತಿಕ ಶಕ್ತಿಯನ್ನ ಅವ್ರು ಭೌತಿಕವಾಗಿ ಕಾಣಿಸ್ಕೊಂಡ್ರು ಅವ್ರು ಅದನ್ನ ಆಧ್ಯಾತ್ಮಿಕವಾಗಿ ಅದನ್ನ ಪರಿವರ್ತಿಸ್ಬಿಡ್ತಾರೆ. ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ಮ ಈ ಅಪರಿಪೂರ್ಣವಾದ ಐಹಿಕ ಅಸ್ತಿತ್ವದ ಸ್ಥಿತಿಯಲ್ಲಿ ನಾವು ನಮ್ಮ ಅಪರಿಪೂರ್ಣ ದೃಷ್ಟಿಯಿಂದಾಗಿ ಪರಮಪ್ರಭುವನ್ನು ನೋಡಲು ಸಾಧ್ಯವಿಲ್ಲ. ಆದರೂ ಐಹಿಕ ದೃಷ್ಟಿಯಿಂದ ಭಗವಂತನ ನೋಡ ಬಯಸುವ ಭಕ್ತರಿಗೆ ಅವರ ಸೇವೆಯನ್ನು ಸ್ವೀಕರಿಸಲು ಐಹಿಕ ರೂಪವೆನ್ನಲಾದ ರೂಪದಿಂದ ಕಾಣಿಸಿಕೊಳ್ಳುವ ಕೃಪೆ ತೋರುತ್ತಾನೆ. ಭಕ್ತಿ ಸೇವೆ ಅತ್ಯಂತ ಕೆಳಗಿನ ಹಂತದಲ್ಲಿರುವ ಅಂತ ಭಕ್ತರು ವಿಗ್ರಹವೊಂದನ್ನು ಆರಾಧಿಸಿದ್ದಾರೆಂದು ಭಾವಿಸಬಾರದು. ಅವರು ವಾಸ್ತವವಾಗಿ ಭಗವಂತನನ್ನು ಆರಾಧಿಸುತ್ತಿದ್ದಾರೆ. ಅವನು ಅವರೆದುರು ಸುಗಮ್ಯವಾದ ರೀತಿಯಲ್ಲಿ ಕಾಣಿಸಿಕೊಳ್ಳಲು ಒಪ್ಪಿದ್ದಾನೆ. ಅರ್ಚಾ ವಿಗ್ರಹವನ್ನು ವಿಗ್ರಹಾರಾಧನ ಇಚ್ಛಾನುಸಾರವಾಗಿ ರೂಪಿಸಿಲ್ಲ. ವಿಗ್ರಹಾರಾಧಕನ ಇಚ್ಛಾನುಸಾರವಾಗಿ ರೂಪಿಸಿಲ್ಲ. ಅದು ತನ್ನ ಸಕಲ ಪರಿಕರಗಳೊಂದಿಗೆ ಶಾಶ್ವತವಾಗಿ ಇದೆ. ಇದನ್ನು ಪ್ರಾಮಾಣಿಕ ಭಕ್ತನು ನಾಸ್ತಿಕನಲ್ಲ ವಾಸ್ತವವಾಗಿ ಅನುಭವಿಸಬಹುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮತ್ತೆ ಇಲ್ಲಿ ವಿಗ್ರಹ ಆರಾಧನೆ ಬಗ್ಗೆ ನಮ್ಗೆ ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದಾರೆ ಪ್ರಭುಪಾದರು. ಇವಾಗ ನಮ್ಗೆ ಏನನ್ನ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ, ನಾವು ಅಪರಿಪೂರ್ಣರಾಗಿದ್ದೀವಿ ಅಲ್ವಾ. ಸೊ ನಾವು ಈ ಒಂದು ಅಪರಿಪೂರ್ಣ ದೃಷ್ಟಿಯಿಂದ ನಾವು ಭಗವಂತನನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಭಗವಂತ ಏನ್ ಮಾಡ್ತಾ ಇದಾರೆ, ನಮಗೋಸ್ಕರ ಅವರು ನಮ್ಮ ಸೇವೆನ ಸ್ವೀಕರಿಸ್ಲಿಕ್ಕೆ ಅವರು ಒಂದು ಐಹಿಕ ರೂಪವನ್ನ ಪಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಕಲ್ಲಾಗೋ ಅಥವಾ ಮಣ್ಣಾಗೋ ಮರಳಲ್ಲೋ ಅಲ್ವಾ, ಏನು ಮರದ ರೂಪದಲ್ಲೋ ಅಥವಾ ಲೋಹದ ರೂಪದಲ್ಲೋ ಅವರು ಬರ್ತಾ ಇದಾರೆ ನಮ್ಗೆ ಒಂದು ಸೇವೆಯನ್ನ ಕೊಡ್ಲಿಕ್ಕೆ. ಅಲ್ಲ ನೋಡಿ ಎಷ್ಟು ಕರುಣಾಮಯಿ ಅಲ್ವಾ. ಸೊ ಭಗವಂತ ನೋಡಿ ನಮ್ಮಂತವ್ರ ಹತ್ರ ಎಲ್ಲಾನು ಪೂಜೆ ಮಾಡಿಸ್ಕೊತಾ ಇದ್ದಾನೆ ಅಲ್ವಾ. ಇವಾಗ ನಾನೇನಾದ್ರೂ ಹೋಗಿ ನರೇಂದ್ರ ಮೋದಿಗೆ ಏನಾದ್ರೂ ನಾನು ಒಂದು ಸೇವೆನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ. ಅವ್ರ ಅಂತ ಶ್ರೇಷ್ಠ ಸ್ಥಾನದಲ್ಲಿ ಇದ್ದಾರೆ. ಆದ್ರೆ ಭಗವಂತ ನೋಡಿ ಎಷ್ಟು ಕರುಣಾಮಯಿ, ನಮ್ಮಂತವ್ರ ಹತ್ರ ಎಲ್ಲಾರ ಹತ್ರನು ಸಹ ಅವರು ಸೇವೆ ಮಾಡ್ಕೊಳ್ಲಿಕ್ಕೆ
ಎಷ್ಟೊಂದು ಹಲವಾರು ಒಂದು ಐಹಿಕ ರೂಪದಲ್ಲಿ ಅವರು ಬರ್ತಾ ಇದ್ದಾರೆ. ಮತ್ತೆ ನಮ್ಗಿನ್ನ ಹೇಳ್ತಾ ಇರೋ ತರನೇ ಇಲ್ಲಿ ಆ ಒಂದು ವಿಗ್ರಹವನ್ನ, ಆ ಅರ್ಥ ವಿಗ್ರಹ ಅಂತ ನಾವ್ ಏನ್ ಕರಿತೀವೋ ಅದನ್ನ ಇವಾಗ ಯಾರು ಕೆತ್ತಿದಾರಲ್ವಾ ಅವ್ನ ಇಷ್ಟಾನುಸಾರ ಅದು ಮಾಡಿಲ್ಲ. ಅಲ್ಲಿ ಪಂಚರಾತ್ರಿಕ ವಿಧಿ ಇದೆ. ಅಂದ್ರೆ ಇದೇ ತರ ಪ್ರಪೋರ್ಷನೇಟ್ ಆಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಇದೇ ತರನೇ ಭಗವಂತನನ್ನ ನೀವು ಕೆತ್ತಬೇಕು ಅಂತ ಹೇಳ್ಬಿಟ್ಟು ಆ ತರ ಅವರು ಅಲ್ಲಿ ಕೆತ್ತಿರ್ತಾರೆ ಅಲ್ವಾ. ಆದ್ರೂ ಸಹ ನಮ್ಗೆ ಇವಾಗ ಎಷ್ಟೊಂದು ಇವಾಗ ಚಿತ್ರಪಟನೆ ಆಗ್ಲಿ ಬೇರೆನೇ ಆಗ್ಲಿ ಅವೆಲ್ಲದರಲ್ಲೂ ಸಹ ಭಗವಂತ ಅವನಿಗೆ ಪೂಜೆ ಮಾಡಿದ್ರೆ ಅವನ ಅದನ್ನು ಸ್ವೀಕರಿಸ್ತಾನೆ. ಅಂದ್ರೆ ಶಾಸ್ತ್ರೋಕ್ತವಾಗಿ ಅಂತಂತಂದ್ರೆ ಈ ಒಂದು ಪ್ರಾಣ ಪ್ರತಿಷ್ಠೆ ಮಾಡಿರುವಂತಹ ಅರ್ಚವಿಗ್ರಹದಲ್ಲಿ ಭಗವಂತ ಅಲ್ಲಿ ಅವರು ಸ್ವತಃ ಅವರೇ ನಿಲ್ಲಿಸಿರ್ತಾರೆ. ಅಂದ್ರೆ ಭಗವಂತ ಬೇರೆ ಅಲ್ಲ, ಆ ಅರ್ಚ ವಿಗ್ರಹ ಬೇರೆ ಅಲ್ಲ. ನಮ್ಮ ಕಣಿಗೆ ಕಾಣೋದಿಲ್ಲ ಅಲ್ವಾ. ಪ್ರಭುಪಾದ್ರ ಬಗ್ಗೆ ನೀವು ಕೇಳಿದಾಗ ನೀವು ಕೇಳಿರ್ಬೋದು ಅಲ್ವಾ. ಪ್ರಭುಪಾದ್ರು ಇವಾಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅವರು ಮಾತಾಡ್ತಾ ಇದ್ರು ಭಗವಂತನ ಜೊತೆ ಅಲ್ವಾ. ಇಲ್ಲೆಲ್ಲ ಸರಿಯಾಗಿ ನಡೀತಾ ಇದ್ಯಾ ಅಂತ ಹೇಳ್ಬಿಟ್ಟು. ಇವಾಗ ಒಂದೊಂದ್ ಕಡೆ ಅವ್ರಿಗೆ ಭಗವಂತ ಸ್ವರ್ಗದಂಗೆ ಕಾಣಿಸ್ದಾಗ ಅವರು ಟೆಂಪಲ್ ಪ್ರೆಸಿಡೆಂಟ್ ನ ಕೇಳ್ತಿದ್ರಂತೆ, ಇಲ್ಲಿ ಕರೆಕ್ಟ್ ಆಗಿ ಭೋಗ ನಡೀತಾ ಇದೆಯಾ, 6 ಸಮಯದಲ್ಲಿ ಭಗವಂತನಿಗೆ ನೈವೇದ್ಯ ಮಾಡ್ಬೇಕಲ್ವ. ಎಷ್ಟೊಂದು ಹಣಕಾಸಿನ ಮುಗ್ಗಟ್ಟಿರುತ್ತೆ ಎಲ್ಲಾ ದೇವಸ್ಥಾನದಲ್ಲೂ ಸಹ. ಹಣಕಾಸಿನ ಒಂದು ಅನುಕೂಲ ಇದೆ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಮುಗ್ಗಟ್ಟಿದ್ದಾಗ ಅವ್ರಿಗೆ ಭಗವಂತನಿಗೆ ನೈವೇದ್ಯವನ್ನ ಆ ಭೋಗವನ್ನ ತಯಾರು ಮಾಡ್ಲಿಕ್ಕೆ ಆಗ್ದಲೇ ಇರಬಹುದು. ಅವಾಗ ಪ್ರಭುಪಾದ್ರು ಹೇಳ್ತಿದ್ರಂತೆ. ಸೊ ಅವಾಗ ಅಲ್ಲಿ ಅವ್ರಿಗೆ ಆನ್ಸರ್ ಗೊತ್ತಾಗ್ತಿತ್ತಂತೆ. ನೋಡಿ ಇವ್ರಿಗೆ ಏನ್ ಅನ್ಸಿದೆ ಅವ್ರಿಗೆ ಪರಮಾತ್ಮ ಸ್ವರ್ಗದಂಗ್ ಕಾಣಿಸೋದು ಆ ಟೆಂಪಲ್ ಪ್ರೆಸಿಡೆಂಟ್ ಅವರು ಬಾಯಿಂದ ಕೇಳಿದಾಗ ಅವ್ರಿಗೆ ಹೌದು ಪ್ರಭುಪಾದ್ರೆ ತುಂಬಾ ಹಣದ ಮುಗ್ಗಟ್ಟಿದೆ, ನಮ್ಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಅಲ್ವಾ. ಪ್ರಭುಪಾದ್ರು ಮಾತಾಡ್ತಾರೆ. ಅವರು ಆ ಒಂದು ಡಿಟಿ ಅಂತ ನಾವೇನ್ ಕರಿತೀವಿ ಆ ವಿಗ್ರಹದ ಜೊತೆ ಅವರು ಮಾತಾಡ್ತಾರೆ. ಇವಾಗ ನಮ್ಗೂನು ಸಹ ಅದು ಸಾಧ್ಯ ಇದೆ. ಅದಕ್ಕೆ ನಮ್ಗೂನು ಸಹ ಆ ಭಗವಂತನ ಜೊತೆ ಆತರ ಸಂಬಂಧ ಇಟ್ಕೊಳ್ಳಿ. ನೀವು ಆ ಭಗವಂತನ ಜೊತೆ ಮಾತಾಡಿ. ನೀವು ನಿಮ್ದು ಏನೇ ಇದ್ರು ವೈಯಕ್ತಿಕವಾಗಿ ಏನೇ ಇದ್ರು ಸಹ ನೀವು ಅವ್ರ ಜೊತೆ ಮಾತಾಡ್ಕೊಳ್ಳಿ. ಇವಾಗ ನಾವ್ ಹೇಗೆ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತೀವೋ ಆ ತರ ಒಂದು ಸಂಬಂಧವನ್ನ ನೀವು ಬೆಳೆಸ್ಕೊಳ್ಳಿ. ಭಗವಂತನಿಗೆ ನೀವು ಏನು ಅಭಿಷೇಕ ಮಾಡಿ, ಭಗವಂತನಿಗೆ ಡ್ರೆಸ್ ಮಾಡಿ, ನೀವು ಅಲಂಕಾರ ಮಾಡಿ, ಭಗವಂತನಿಗೆ ನೈವೇದ್ಯವನ್ನ ತಯಾರಿಸಿ, ನೈವೇದ್ಯವನ್ನ ಅರ್ಪಿಸಿ. ಅವಾಗ ಏನಾಗುತ್ತೆ, ನಾವು ಒಂದು ಮಗುವನ್ನ ಹೇಗೆ ನೋಡ್ಕೋತೀವಿ ಒಂದು ಮನೆಯಲ್ಲಿ, ಅದೇ ತರ ನಮ್ಗೆ ಭಗವಂತನ ಜೊತೆ ಬಾಂಧವ್ಯ ಬೆಳೆಯುತ್ತೆ. ಆದ್ರೆ ಈ ತರ ನಾವ್ ಏನು ವಿಗ್ರಹಾರಾಧನೆ ಮಾಡ್ತಿದೀವಲ್ವಾ, ಇದನ್ನ ನೋಡಿ ನಿರಾಕಾರವಾದಿಗಳು ನಗ್ತಾರೆ. ಏನಿದು ನೀವು ಚಿಕ್ಕ ಮಕ್ಳ ತರ ಆಟ ಆಡ್ತಿದ್ದೀರಾ, ಚಿಕ್ಕ ಮಕ್ಳು ಬೊಂಬೆ ಜೊತೆ ಹಾಗೆ ಅಲ್ವಾ ಆಟ ಆಡೋದು. ಆ ಬೊಂಬೆನ ಜೊತೆ ಆಟ ಆಡ್ತಿದ್ರೆ ನಮ್ಗೆ ನಗು ಬರುತ್ತೆ. ಇದು ಏನಪ್ಪಾ, ಅದಕ್ಕೆ ಸ್ನಾನ ಮಾಡಿಸ್ತೀಯಾ, ಪೌಡ್ರ್ ಹಾಕ್ತೀಯಾ, ಬಟ್ಟೆ ಹಾಕ್ತೀಯಾ ಅಂತ ಹೇಳ್ಬಿಟ್ಟು. ಅದೇ ತರನೇ ಅವರು ಅಣಗಿಸ್ಕೋತಾರೆ. ನೀವು ಚಿಕ್ಕ ಮಕ್ಳ ತರ ಆಡ್ಬೇಡಿ, ನೀವು ಒಂದ್ ಸ್ವಲ್ಪ ಪ್ರಬುದ್ಧತೆಗೆ ಬನ್ನಿ, ನೀವು ಆ ಭಗವಂತನನ್ನ ನಿರಾಕಾರದಲ್ಲಿ ನೀವು ಪೂಜೆ ಮಾಡಿ ಅಂತ ಹೇಳ್ತಾರೆ. ಆದ್ರೆ ನಮ್ಗಿಲ್ಲಿ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೇನೆ ಸಾಕಾರ ರೂಪದಲ್ಲಿ ನೀವು ನನ್ನನ್ನ ಪೂಜೆ ಮಾಡಿ, ನೀವು ಅದು ಈಸಿ ಮಾರ್ಗ ನನ್ನನ್ನ ಬಳಿಗೆ ಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಪ್ರಭು ಯಾರು ಓದಿಲ್ವೋ ಅವ್ರು ಓದಿ. ಇನ್ನ 4 ಪ್ಯಾರ ಇದೆ, ಬೇಗ ಓದ್ಬೇಡ. ಹರೇ ಕೃಷ್ಣ. ಯಾರು ಓದಿಲ್ವೋ ಅವ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹಾ, 1 ಮಿನಿಟ್. ಹಾ, ಹರೇ ಕೃಷ್ಣ ಮಾತಾಜಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ತಾನು ತನ್ನ ಭಕ್ತನ ಶರಣಾಗತಿಗೆ ತಕ್ಕಂತೆ ಅವನೊಡನೆ ಸಂಪರ್ಕ ಹೊಂದಿರುವುದಾಗಿ ಭಗವಂತನು ಭಗವದ್ಗೀತೆಯಲ್ಲಿ ಅಧ್ಯಾಯ 4.11 ಸೂಚಿಸಿದ್ದಾನೆ. ಸಿಕ್ಕವರಿಗೆಲ್ಲ ಅವನು ತನ್ನನ್ನು ತೋರ್ಪಡಿಸಿಕೊಳ್ಳುವುದಿಲ್ಲ, ತನಗೆ ಶರಣಾದವರಿಗೆ ಮಾತ್ರ ತೋರ್ಪಡಿಸಿಕೊಳ್ಳುತ್ತಾನೆ. ಹೀಗಾಗಿ ಶರಣಾಗತನಾದವನಿಗೆ ಅವನು ಯಾವಾಗಲೂ ಎಟ್ಟುಕುತ್ತಾನೆ. ಆದರೆ ಶರಣಾಗತನಾಗದವನಿಗೆ ಅವನು ತುಂಬಾ ದೂರವಿರುತ್ತಾನೆ. ಆದ್ದರಿಂದ ಅವನಿಗೆ ಎಟಕುವುದಿಲ್ಲ. ಮೇಲೆ ಮಾಡಿ ಮಾತಾಜಿ ಸ್ವಲ್ಪ. ಅಷ್ಟೇಯಾ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಇದನ್ನ ಅರ್ಥ ಮಾಡ್ಕೊಂಡು ಮುಂದೆ ಓದೋಣ ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, 4.11 ಯಾರಿಗಾದ್ರೂ ಗೊತ್ತಿದ್ಯಾ ಶ್ಲೋಕ? ಯತಾಮಾಂ ಗೊತ್ತಿದ್ಯಾ? ಯತಾಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ ಮಮ ವರ್ತ್ಮಾನು ವರ್ತಂತಿ ಮನುಷ್ಯ ಪಾರ್ಥ ಸರ್ವಶಃ ಅಲ್ವಾ. ನಾವು ಎಷ್ಟು ಡಿಗ್ರಿಗೆ ಭಗವಂತನಿಗೆ ಶರಣಾಗ್ತೀವಿ, ಭಗವಂತ ಅದೇ ತರನೇ ಅವರು ಪ್ರತಿಸ್ಪಂದಿಸ್ತಾರೆ ಅಲ್ವಾ. ಇವಾಗ ನಾನು ಭಗವಂತನಿಗೆ ನನಗೆ ಯಾವ ಒಂದು ಭಾವನೆಯಲ್ಲಿ ನಾನು ಭಗವಂತನಿಗೆ ನಾನು ಶರಣಾದ್ರೆ ಅದೇ ಭಾವದಲ್ಲಿ ಅವರು ಪ್ರತಿಸ್ಪಂದಿಸ್ತಾರೆ. ನಾನು ಶಾಂತ ರಸದಲ್ಲಿ ಇಲ್ಲ, ನನಗೆ ಅವರು ಭಗವಂತ ನನಗೆ ಒಂದು ಮಗುವಾಗಿ ಬೇಕು, ಅಥವಾ ನನಗೆ ಗಂಡನಾಗಿ ಬೇಕು, ಅಥವಾ ಸಖನಾಗಿ ಬೇಕು, ದಾಸನಾಗಿ ನಾನಿರ್ಬೇಕು ಅಂತಂದ್ರೆ ಭಗವಂತ ಅದೇ ರೀತಿಯಲ್ಲಿ ನಮ್ಗೆ ಅವರು ಪ್ರತಿಸ್ಪಂದನೆ ಮಾಡ್ತಾರೆ. ಮತ್ತೆ ನಾನು ಎಷ್ಟು ಡಿಗ್ರಿಯಲ್ಲಿ ನಾನು ಅವ್ರಿಗೆ ಶರಣಾಗತನಾಗಿರ್ತೀನಿ ಅಷ್ಟೇ ಡಿಗ್ರಿಯಲ್ಲಿ ಅವರು ನಮಗೆ ಪ್ರತಿಸ್ಪಂದನೆಯನ್ನ ಅವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಭಗವಂತ ಎಲ್ಲರಿಗೂ ಕಾಣಿಸ್ಕೊಳೋದಿಲ್ಲ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನಾನು ಇವಾಗ ರೋಡಲ್ಲಿ ನಿಂತ್ಕೊಂಡಿರ್ತೀನಿ, ನನ್ ಮುಂದೆ ನರೇಂದ್ರ ಮೋದಿ ಪಾಸ್ ಆಗ್ತಾರೆ,
ಅಲ್ವಾ? ನರೇಂದ್ರ ಮೋದಿ ನಾನು ಗುರ್ತಿಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನನಗೆ ಜ್ಞಾನನೇ ಇಲ್ಲ ಅವರು ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು. ಮತ್ತೆ ಯಾರಾದ್ರೂ ನನಗೆ ಹೇಳಿದ್ಮೇಲೆ ಅಯ್ಯೋ ಪ್ರೈಮ್ ಮಿನಿಸ್ಟರ್ ನೀನು ಅವ್ರು ಮಾತಾಡ್ಸ್ಲಿಕ್ಕಿಲ್ವಾ, ನೀನ್ ಮುಂದೆನೆ ಹೋದ್ರು ಅಂತಂದಾಗ ಹೌದಾ ಅಂತ ನಾವ್ ಅನ್ಕೋತೀವಿ ಅಲ್ವಾ? ಅಂದ್ರೆ ಅದೇ ತರನೇ ಭಗವಂತನೂ ಅಷ್ಟೇನೆ, ಎಲ್ಲರಿಗೂ ಅವನು ತನ್ನನ್ನ ತಾನು ಪ್ರಕಟಪಡಿಸ್ಕೊಳೋದಿಲ್ಲ. ಈಗ ನೋಡಿ ಕೌರವರಿಗೇನೆ ಆಗ್ಲಿ, ಕೌರವರು ಮುಂದೆ ಓಡಾಡ್ತಾ ಇದ್ದಾರೆ, ಆದ್ರೆ ಕೌರವಿಗೆ ಗೊತ್ತೇ ಆಗ್ತಾ ಇಲ್ಲ ಇವರು ದೇವೋತ್ತಮ ಪರಮ ಪುರುಷ ಸಾಮಾನ್ಯದ ವ್ಯಕ್ತಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಅವರು ತಮ್ಮನ್ನ ತಾವು ಅವರು ಯೋಗ ಮಾಯೆಯಿಂದ ಅವರು ಕವರ್ ಮಾಡ್ಕೊಂಡಿರ್ತಾರೆ. ಯಾರು ಅವ್ರಿಗೆ ಶರಣಾಗತರಾಗ್ತಾರೋ ಅವ್ರಿಗೆ ಮಾತ್ರನೇ ಅವ್ರು ಸಿಗ್ತಾರೆ ಅಲ್ವಾ? ಸೊ ಇವಾಗ ದ್ರೌಪದಿ ಶರಣ ಆದ್ಲು, ಅದಕ್ಕೆ ದ್ರೌಪದಿಗೆ ಅವರು ರಕ್ಷಣೆಯನ್ನ ಅವರು ಕೊಡ್ತಾರೆ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾರೆ. ಶರಣಾಗತರಾಗಿಲ್ಲ ಅಂದ್ರೆ ಅವರು ದೂರನೇ ಇರ್ತಾರೆ. ಹರೇ ಕೃಷ್ಣ. ಇದನ್ನ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಈ ಓದಿ. ಸಂದರ್ಭದಲ್ಲಿ ವೈದಿಕ ಗ್ರಂಥಗಳಲ್ಲಿ ಅನೇಕ ವೇಳೆ ಬರುವ ಸಗುಣ ಮತ್ತು ನಿರ್ಗುಣ ಎಂಬ ಪದಗಳು ತುಂಬಾ ಮುಖ್ಯ. ಸಗುಣ ಎಂದರೆ ಭಗವಂತನು ಕಾಣಿಸಿಕೊಂಡಾಗ ಅವನಿಗೆ ದೃಗ್ಗೋಚರವಾದ ಗುಣಗಳಿದ್ದರೂ ಐಹಿಕ ರೂಪದಲ್ಲಿ ಕಾಣಿಸಿಕೊಂಡರೂ ಅವನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಒಳಪಡುತ್ತಾನೆ ಎಂದು ಅರ್ಥವಲ್ಲ. ಅವನಿಗೆ ಐಹಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ನಡುವೆ ಇರುವ ಭೇದವಿಲ್ಲ, ಏಕೆಂದರೆ ಅವನೇ ಸಕಲ ಶಕ್ತಿಗಳ ಮೂಲ. ಸಕಲ ಶಕ್ತಿಗಳ ನಿಯಾಮಕನಾದ ಅವನು ಯಾವುದೇ ಸಮಯದಲ್ಲಿ ಅವುಗಳ ಪ್ರಭಾವದಲ್ಲಿರಲು ಸಾಧ್ಯವಿಲ್ಲ. ನಾವಾದರೂ ಅದರ ಪ್ರಭಾವದಲ್ಲಿದ್ದೇವೆ. ಐಹಿಕ ಶಕ್ತಿಯು ಅವನ ನಿರ್ದೇಶನದಂತೆ ಕೆಲಸ ಮಾಡುತ್ತದೆ. ಆದ್ದರಿಂದ ಅವನು ಆ ಶಕ್ತಿಯನ್ನು ಅದರ ಗುಣಗಳಿಂದ ಎಂದೂ ಪ್ರಭಾವಿತವಾಗದಂತೆ ತನ್ನ ಉದ್ದೇಶಕ್ಕೆ ಬಳಸಿಕೊಳ್ಳಬಲ್ಲನು. ಭಗವಂತನು ಯಾವುದೇ ಸಮಯದಲ್ಲಿ ನಿರಾಕಾರನಾಗಿರುವುದೂ ಇಲ್ಲ, ಏಕೆಂದರೆ ಅವನು ನಿತ್ಯ ಸ್ವರೂಪಿ, ಆದಿ ಪುರುಷ. ಅವನ ನಿರಾಕಾರ ಸ್ವರೂಪವು ಅಥವಾ ಬ್ರಹ್ಮಜ್ಯೋತಿಯು ಅವನ ದೇಹದ ಕಿರಣಗಳ ಸ್ಫುರಣ, ಸೂರ್ಯನ ಕಿರಣಗಳು ಸೂರ್ಯದೇವನ ಸ್ಫುರಣದಂತೆ. ಮಗು ಪ್ರಹ್ಲಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ನಮ್ಗೆ ಇಲ್ಲಿ ಸಗುಣ ನಿರ್ಗುಣ ಅನ್ನೋ ಪದಗಳ ಬಗ್ಗೆ ತುಂಬಾ ನಮ್ಗೆ ಇಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಅಲ್ವಾ? ಸೊ ಭಗವಂತ ಅವರು ಇದಕ್ಕಿಂತ ಮುಂಚೆ ಅವರು ಆಕಾರದ ಬಗ್ಗೆ ಚರ್ಚೆ ಮಾಡಿದ್ರು, ಅಂದ್ರೆ ಭಗವಂತನಿಗೆ ರೂಪ ಇದೆಯಾ ಇಲ್ವಾ ಅಂತ. ಈಗ ಗುಣಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಎಷ್ಟು ಗುಣಗಳಿದೆ? ಪ್ರಕೃತಿಯ 3 ಗುಣಗಳು ಯಾವ್ದ್ಯಾವ್ದು? ರಜೋಗುಣ, ತಮಗುಣ, ಸತ್ವಗುಣ. ಸೊ ಇವಾಗ ಭೌತಿಕ ಪ್ರಪಂಚದಲ್ಲಿ ಭಗವಂತ ಕಾಣಿಸ್ಕೊಂಡಾಗ ನಿಮ್ಗೆ ಏನ್ ಅನ್ಸುತ್ತೆ? ಅವನು ಭಗವಂತ ಈ 3 ಗುಣಗಳಿಗೆ ಒಳಗಾಗಿರ್ತಾನೆ ಅಂತ ಅನ್ಸುತ್ತೆ. ಇವಾಗ ಕೃಷ್ಣನಾಗಿ ಬಂದ್ರು ಅಲ್ವಾ, ನಮ್ ತರನೇ ಅವರು ನೋಡ್ಲಿಕ್ಕೆ ಕಾಣಿಸ್ತಾ ಇದ್ರು, ಮತ್ತೆ ನಮ್ ತರನೇ ಅವರು ಎಲ್ಲಾ ಕ್ರಿಯೆಗಳನ್ನ ಮಾಡ್ತಾ ಇದ್ರು. ಬೆಳಗ್ಗಿಂದ ರಾತ್ರಿ ತನಕ ಒಬ್ಬ ವ್ಯಕ್ತಿ ಏನನ್ನ ಮಾಡ್ಬೇಕು ಅದನ್ನೇ ಮಾಡ್ತಾ ಇದ್ರು. ಸೊ ಇವಾಗ ನಿಮ್ಗೆ ಏನ್ ಅನ್ಸುತ್ತೆ? ಅವರು ಗುಣಗಳಿಗೆ 3 ಗುಣಗಳಿಗೆ ಒಳಗಾಗಿದ್ರ, ಬಾಧಿತರಾಗಿದ್ರ, ಅದರ ಪ್ರಭಾವಕ್ಕೆ ಒಳಗಾಗಿದ್ರ ಅಂತ ಅನ್ಸುತ್ತಾ? ಅವರು 3 3 ಗುಣಗಳಿಗೆ ಅವರು ಅತೀತ ಅಲ್ವಾ? ನಿರ್ಗುಣ ಅಂತಂದ್ರೆ ಅವ್ರಿಗೆ ಅಂದ್ರೆ ಈ ಗುಣಗಳೇ ಇಲ್ಲ ಅಂತ ಅಲ್ಲ, ನಿರಾಕಾರ ನಿರ್ಗುಣ ಅಂತಂದ್ರೆ ಅವ್ರಿಗೆ ಈ ಭೌತಿಕವಾದ ಗುಣಗಳಿಲ್ಲ, ಭೌತಿಕವಾದಂತಹ ಒಂದು ಆಕಾರ ಇಲ್ಲ ಅಲ್ವಾ? ಅವ್ರು ನೋಡ್ಲಿಕ್ಕೆ ಅವರು ಆ ಒಂದು ಭೌತಿಕ ಶರೀರವನ್ನು ಹೊತ್ತು ಬಂದ್ರೂ ಸಹ ಅವ್ರು ಯಾವಾಗ್ಲೂ ಆಧ್ಯಾತ್ಮಿಕವಾಗಿ ಅವರು ಇರ್ತಾರೆ. ಇದಕ್ಕೆ ಮುಂಚೆ ನಾವು ಚರ್ಚೆ ಮಾಡಿದ ಹಾಗೆ ಅವರು ಭೌತಿಕ ಶಕ್ತಿಯನ್ನ ಅವರು ಆಧ್ಯಾತ್ಮಿಕವಾಗಿ ಅವರು ಪರಿವರ್ತಿಸ್ಬಿಡ್ತಾರೆ. ನಮ್ಗೆ ಭೇದ ಇದೆ ಅಷ್ಟೇನೆ, ಇದು ಭೌತಿಕ, ಇದು ಆಧ್ಯಾತ್ಮಿಕ ಅಂತ. ಆದ್ರೆ ಭಗವಂತನ ಆ ಒಂದು ವಿಚಾರದಲ್ಲಿ ಬಂದ್ರೆ ಅವ್ರಿಗೆಲ್ಲವೂ ಒಂದು, ಯಾಕಂದ್ರೆ ಎಲ್ಲವೂ ಅವನ ಶಕ್ತಿಗಳೇ. ಅದ್ ಹೇಗೆ ಭೌತಿಕ ಆಗತ್ತೆ, ಅದ್ ಹೇಗೆ ಆಧ್ಯಾತ್ಮಿಕ ಆಗತ್ತೆ ಅಲ್ವಾ? ನಾವು ಈ 3 ಗುಣಗಳಿಗೆ ಒಳಪಟ್ಟಿರೋದ್ರಿಂದ ನಮ್ಗೆ, ನಾವು ಭ್ರಮೆಯಲ್ಲಿ ಇರೋದ್ರಿಂದ ನಮ್ಗೆ ಇದನ್ನ ಭೌತಿಕ, ಇದನ್ನ ಆಧ್ಯಾತ್ಮಿಕ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ತಾ ಇದೀವಿ. ನಾವ್ ಇವಾಗ ಯಾವಾಗ ಆ ಎಲ್ಲವನ್ನ ಭೌತಿಕವಾದದ್ದನ್ನೆಲ್ಲವನ್ನ ನಾವು ಭಗವಂತನಿಗೆ ಉಪಯೋಗಿಸಿದ ತಕ್ಷಣ ಏನಾಗೋಯ್ತು? ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ್ಲೇನೆ ಆ ಎಲ್ಲ ವಸ್ತುಗಳು ಏನಾಗೋಯ್ತು? ಆಧ್ಯಾತ್ಮಿಕವಾಗೋಯ್ತು ಅಲ್ವಾ? ನಾನು ಇವಾಗ ನೀರನ್ನ ಭಗವಂತನಿಗೆ ಉಪಯೋಗಿಸಿದ ತಕ್ಷಣ ಅದು ತೀರ್ಥವಾಗೋಯ್ತು. ಇದಕ್ಕಿಂತ ಮುಂಚೆ ಎಕ್ಸಾಂಪಲ್ ಕೊಟ್ಟ ಹಾಗೆ ಅದನ್ನ ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ? ಯಾವುದೇ ಭಗವಂತನ ಬಳಕೆಗೆ ಆಗಿದ ತಕ್ಷಣ ಅದು ಆಧ್ಯಾತ್ಮಿಕವಾಗ್ಬಿಡುತ್ತೆ. ನಾವಿಲ್ಲ ಅದನ್ನ ನಾವು ನಮ್ಮ ಒಂದು ಸ್ವಂತ ಇಚ್ಛೆಗೆ, ನಮ್ಮ ಇಂದ್ರಿಯ ತೃಪ್ತಿಗೆ ಉಪಯೋಗಿಸ್ಕೊತಿದೀವಿ ಅಂತಂದ್ರೆ ಅದೇ ವಸ್ತು ಏನಾಯ್ತು? ಭೌತಿಕ ಆಯ್ತು. ಅಲ್ಲೇ ವ್ಯತ್ಯಾಸ ಆಗ್ತಿರೋದು ಅಲ್ವಾ? ಇವಾಗ ಆಹಾರವನ್ನ ನನ್ನ ಸಂತೋಷಕ್ಕೆ ನಾನ್ ತಿನ್ಬೇಕಪ್ಪ, ಇಲ್ಲ ಐ ಶುಡ್ ಎಂಜಾಯ್ ಅಂತ ಹೇಳ್ಬಿಟ್ಟು ನಾನು ತಿಂದ್ರೆ ಏನಾಯ್ತು? ಅದು ಭೌತಿಕ ಆಯ್ತು. ಅದೇ ಆಹಾರವನ್ನ ಭಗವಂತನಿಗೆ ಅರ್ಪಿಸಿ ನಾನ್ ತಿಂದ್ರೆ ಏನಾಯ್ತು? ಅದು ನೈವೇದ್ಯ ಆಗೋಯ್ತು ಅಲ್ವಾ? ಅಭೋಗವನ್ನ ನಾನು ಸ್ವೀಕರಿಸಿದ ತಕ್ಷಣನೇ ಅದು ನೈವೇದ್ಯ ಆಗಿ ಅದು ಪ್ರಸಾದ ಆಗೋಗ್ಬಿಡುತ್ತೆ ಅಲ್ವಾ? ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಭಗವಂತ ಅವ್ರು ಯಾವತ್ತೂ ನಿರಾಕಾರನಾಗೂ ಇರೋದಿಲ್ಲ, ನಿರ್ಗುಣನಾಗೂ ಇರೋದಿಲ್ಲ. ಯಾಕಂದ್ರೆ ಅವನು ನಿತ್ಯ ಸ್ವರೂಪಿ, ಅವರು ಪರಿಪೂರ್ಣ, ಎಲ್ಲವೂ ಸಹ ಅವರಲ್ಲಿ ಇದೆ. ನಮ್ಮ ತರ ಭೌತಿಕ ಗುಣಗಳು ಅವ್ರಿಗೆ ಇಲ್ಲ, ನಮ್ಮ ತರ ಭೌತಿಕ ಒಂದು ಶರೀರ ಅವ್ರಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಆ ಒಂದು ನಿರಾಕಾರ ಅಂತ ಏನು ಒಂದು ನಾವು ಕರಿತೀವಿ, ಭಗವಂತ ನಿರಾಕಾರ ಹೌದು ಅಂತ ನಾವ್ ಏನಕ್ಕೆ ಹೇಳ್ತೀವಿ ಅಂದ್ರೆ, ಅವನ ದೇಹದಿಂದ ಬರ್ತಿರುವಂತಹ ಬೆಳಕನ್ನ ನೋಡಿ ಅವನು ನಿರಾಕಾರ ಅಂತ ಹೇಳ್ಬಿಟ್ಟು ನಾವಿಲ್ಲಿ
ಹೇಳ್ತಾ ಇದ್ದೀವಿ. ಸೊ ಅದನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಇಲ್ಲಿ? ಆ ಸೂರ್ಯ ಕಿರಣಗಳನ್ನ ನೋಡಿದಾಗ ಆ ಸೂರ್ಯ ಕಿರಣಗಳೇ ಸೂರ್ಯ ಅಲ್ಲ ಅಲ್ವಾ? ಅದು ಯಾರಿಂದ ಬರ್ತಾ ಇದೆ? ಸೂರ್ಯ ದೇವನಿಂದ ಬರ್ತಾ ಇದೆ ಅಲ್ವಾ? ನಾವು ಆ ಸೂರ್ಯ ದೇವನನ್ನ ನೋಡ್ದಲೆ ಬರೇ ಕಿರಣಗಳನ್ನೇ ನೋಡ್ಬಿಟ್ಟು ಸೂರ್ಯ ಅಂತ ಅನ್ಕೊಂಡ್ರೆ ಅವನಿಗೊಂದು ಆಕಾರ ಇಲ್ಲ ಅಂತಾನೆ ನಾವು ಹೇಳೋದು. ಆ ಕಿರಣಗಳಿಗೆ ಆಕಾರ ಇಲ್ಲ, ಆದ್ರೆ ಆ ವ್ಯಕ್ತಿ ಸೂರ್ಯನಿಗೆ ಒಂದು ಆಕಾರ ಇದೆ. ಅದನ್ನ ನಮ್ಗೆ ಇಲ್ಲಿ ಆ ಸಾಮ್ಯತೆನ ಕೊಟ್ಟು ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಇವಾಗ ನಮ್ಗೆ ಸೊ ಇವಾಗ ಆಕಾರದ ಬಗ್ಗೆ ಹೇಳಾಯ್ತು, ಗುಣದ ಬಗ್ಗೆ ಹೇಳಾಯ್ತು. ಈಗ ಅವರು ಒಳಗಡೆನೂ ಇದ್ದಾರೆ, ಹೊರಗಡೆನೂ ಇದ್ದಾರೆ ಅನ್ನೋದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅವರು. ನೆಕ್ಸ್ಟ್ ಇದ್ರಲ್ಲಿ ಪ್ಯಾರಾದಲ್ಲಿ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ, ಹರೇ ಯಾರು ಕೃಷ್ಣ ಓದಿದ್ರು ಅವ್ರು ಮಾತಾಜಿ. ಓದಿ. ಓದಿ ನಂದಿನಿ. ಹಾ ಓದಿ. ಮಗು ಪ್ರಹ್ಲಾದ ಮಹಾರಾಜನು ನಾಸ್ತಿಕನಾದ ತಂದೆಯ ಎದುರು ಇದ್ದಾಗ ಅವನ ತಂದೆ ಕೇಳಿದನು, ನಿನ್ನ ದೇವರೆಲ್ಲಿ? ದೇವರು ಎಲ್ಲೆಲ್ಲೂ ಇದ್ದಾನೆಂದು ಪ್ರಹ್ಲಾದನು ಹೇಳಿದಾಗ, ದೇವರು ಅರಮನೆಯ ಕಂಬಗಳೊಂದರಲ್ಲೂ ಇದ್ದಾನೆಯೇ ಎಂದು ತಂದೆಯು ಕ್ರೋಧವಿಷ್ಟನಾಗಿ ಕೇಳಿದಾಗ ಮಗುವು ಹೌದು ಎಂದು ಹೇಳಿತು. ಆಗ ಆ ನಾಸ್ತಿಕನು ತತ್ಕ್ಷಣ ತನ್ನೆದುರಿಗಿದ್ದ ಕಂಬವನ್ನು ಗದೆಯಿಂದ ನುಚ್ಚುನೂರು ಮಾಡಿದನು. ಕೂಡಲೇ ಭಗವಂತನು ನೃಸಿಂಹನಾಗಿ ಅರ್ಧ ಮಾನವ ಅರ್ಧ ಸಿಂಹದ ಅವತಾರವಾಗಿ ಕಾಣಿಸಿಕೊಂಡನು. ಆ ನಾಸ್ತಿಕ ರಾಜನನ್ನು ಸಂಹಾರ ಮಾಡಿದನು. ಹೀಗೆ ಭಗವಂತನು ಪ್ರತಿಯೊಂದರ ಒಳಗೂ ಇದ್ದಾನೆ ಮತ್ತು ಅವನು ಎಲ್ಲವನ್ನೂ ತನ್ನ ನಾನಾ ಶಕ್ತಿಗಳಿಂದ ಸೃಷ್ಟಿಸುತ್ತಾನೆ. ತನ್ನ ಅಚಿಂತ್ಯವಾದ ಶಕ್ತಿಗಳ ಮೂಲಕ ಅವನು ತನ್ನ ಪ್ರಾಮಾಣಿಕ ಭಕ್ತನನ್ನು ಅನುಗ್ರಹಿಸಲು ಯಾವುದೇ ಸ್ಥಳದಲ್ಲಿ ಪ್ರತ್ಯಕ್ಷನಾಗಬಹುದು. ನೃಸಿಂಹನು ಕಂಬದೊಳಗಿಂದ ಅವತರಿಸಿದ್ದು ತನ್ನ ಭಕ್ತನಾದ ಪ್ರಹ್ಲಾದನ ಅಪೇಕ್ಷೆಯ ಮೇರೆಗೆ ಹೊರತು ನಾಸ್ತಿಕ ರಾಜನ ಆದೇಶ ಅನುಸಾರ ಅಲ್ಲ. ನಾಸ್ತಿಕನಾದವನು ಭಗವಂತನಿಗೆ ಪ್ರತ್ಯಕ್ಷವಾಗಬೇಕೆಂದು ಆದೇಶ ಮಾಡಲಾಗದು. ಆದರೆ ಮುಂದಕ್ಕೋದ್ಲ ಮಾತಾಜಿ. ಓದಿ ಮಾತಾಜಿ. ಆದರೆ ಭಗವಂತನು ತನ್ನ ಭಕ್ತನನ್ನು ಅನುಗ್ರಹಿಸಲು ಎಲ್ಲಿ ಬೇಕಾದರೂ ಮತ್ತು ಎಲ್ಲೆಲ್ಲೂ ಪ್ರತ್ಯಕ್ಷನಾಗುತ್ತಾನೆ. ಅದೇ ರೀತಿ ಭಗವಂತನು ನಾಸ್ತಿಕರನ್ನು ಸಂಹರಿಸಲು ಮತ್ತು ಆಸ್ತಿಕರನ್ನು ಸಂರಕ್ಷಿಸಲು ಅವತರಿಸುತ್ತಾನೆಂದು ಭಗವದ್ಗೀತೆ 4.8 ಹೇಳುತ್ತದೆ. ಭಗವಂತನ ಬಳಿ ನಾಸ್ತಿಕರನ್ನು ಸಂಹರಿಸಲು ಸಾಕಷ್ಟು ಬಗೆಯ ಶಕ್ತಿಗಳು ಮತ್ತು ಸಾಧನೆಗಳು ಇವೆ. ಆದರೆ ತನ್ನ ಭಕ್ತನಿಗೆ ಸ್ವತಃ ಅನುಗ್ರಹ ಮಾಡಲು ಅವನಿಗೆ ಇಷ್ಟ. ಆದ್ದರಿಂದ ಅವನು ಅವತಾರವೆತ್ತಿ ಬರುತ್ತಾನೆ. ನಿಜವಾಗಿ ಅವನು ತನ್ನ ಭಕ್ತರ ಅನುಗ್ರಹಕ್ಕಾಗಿ ಅವತರಿಸುತ್ತಾನೆಯೇ ಹೊರತು ಬೇರಾವ ಉದ್ದೇಶಕ್ಕೂ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಅಲ್ವಾ? ಸೊ ನಮ್ಗೆ ಇದೆಲ್ಲಾನು ಸಹ ನರಸಿಂಹ ಅವತಾರದ ಬಗ್ಗೆ ನಮ್ಗೆ ಎಲ್ಲರಿಗೂ ಸಹ ಗೊತ್ತಿದೆ. ಅದರಿಂದ ನಮ್ಗೆ ಏನ್ ಗೊತ್ತಾಗ್ಬೇಕಾಗತ್ತೆ ಈಗ? ಸೊ ಪ್ರಹ್ಲಾದ ಮಹಾರಾಜ ಕೇಳ್ತಾನೆ, ಪ್ರಹ್ಲಾದ ಮಹಾರಾಜನನ್ನ ಅವರ ತಂದೆ ಹಿರಣ್ಯಕಶಿಪು ಕೇಳ್ತಾನೆ, ನಿನ್ನ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಿದ್ದೀಯಲ್ಲ, ಸರ್ವವ್ಯಾಪಿ ಅಂತ ಹೇಳ್ತಾ ಇದೆಯಲ್ಲ, ಈ ಒಂದು ಕಂಬದಲ್ಲೂ ಇದಾನ ಅಂತಂದಾಗ ನಮ್ಗೇನ್ ಅನ್ನಿಸುತ್ತೆ? ಅವರು ಆ ಗದೆಯಿಂದ ಕಂಬವನ್ನ ಒಡೆದಾಗ ನರಸಿಂಹ ಬಂದ. ಸೊ ನಾವು ಅಷ್ಟು ಬುದ್ಧಿವಂತರಿಲ್ಲ ಅಂದ್ರೆ ನಾವೇನ್ ಅನ್ಕೋತೀವಿ? ಓ ಆ ರಾಜ, ಆ ಹಿರಣ್ಯಕಶಿಪು ಅವನು ಆರ್ಡರ್ ಮಾಡಿದಕ್ಕೆ ಇಲ್ಲಿ ಬರ್ತಾ ಇದ್ದಾನೆ ಭಗವಂತ ಅಂತ ನಾವ್ ಅನ್ಕೋತೀವಿ ಅಲ್ವಾ? ಆದ್ರೆ ಭಗವಂತ ಅವ್ರು ಬಂದಿದ್ದು ಹಿರಣ್ಯಕಶಿಪಿಗೋಸ್ಕರ ಅಲ್ಲ. ಯಾರಿಗೋಸ್ಕರ ಬರ್ತಾರೆ ಅವರು? ಪ್ರಹ್ಲಾದನಿಗೆ ಬರ್ತಾರೆ ಅಲ್ವಾ? ಭಗವಂತ ಎಷ್ಟು ಶಕ್ತಿಶಾಲಿ! ಅವನ್ ಬರ್ಬೇಕಾ ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ಲಿಕ್ಕೆ? ನಿಮ್ಗೆ ಹಂಗ ಅನ್ಸತ್ತಾ? ಅವನೇ ಯಾಕೆ ಬರ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು? ಅವನಿಗೆ ಎಷ್ಟು ಶಕ್ತಿಗಳಿದೆ ಅಲ್ವಾ? ಯಾವುದೇ ಒಂದು ಶುದ್ಧ ಭಕ್ತರನ್ನು ಕಾಪಾಡೋಕೋಸ್ಕರ ಬರ್ತಾನೆ ಅಲ್ವಾ? ಅವನಿಗೆ ತುಂಬಾ ಇಷ್ಟ, ಭಗವಂತನಿಗೆ ತನ್ನ ಭಕ್ತರ ರಕ್ಷಣೆಯನ್ನ ಮಾಡೋದು ತುಂಬಾ ಇಷ್ಟ. ಅದಕ್ಕೆ ಅವನು ಸ್ವತಃ ಬರ್ತಾನೆ ಅಲ್ವಾ? ಮತ್ತೆ ಅವನು ಯಾವುದೇ ರೂಪದಲ್ಲಿ ಅವನು ಕಾಣಿಸ್ಕೋಬಹುದು ತನ್ನ ಭಕ್ತರಿಗೋಸ್ಕರ. ಅವನು ನಾನು ಹೀಗೆ ಬರ್ಬೇಕು, ಶ್ಯಾಮಸುಂದರನಾಗೇ ಬರ್ಬೇಕು ಅಂತ ಇಲ್ಲ. ಆ ಒಂದು ಸಮಯಕ್ಕೆ ನೋಡಿ, ಇಲ್ಲಿ ಆ ಬ್ರಹ್ಮದೇವ ವರವನ್ನ ಕೊಟ್ಟಿದ್ದಾರೆ. ಅವನು ಸಹ ಭಗವಂತನ ಭಕ್ತ ಬ್ರಹ್ಮದೇವ. ಬ್ರಹ್ಮದೇವನ ಮಾತು ಸುಳ್ಳಾಗ್ಬಾರ್ದು. ಸೊ ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾರೆ? ತನ್ನ ಭಕ್ತನ ಮಾತನ್ನ ಉಳಿಸ್ಬೇಕು. ಅದಕ್ಕೋಸ್ಕರ ಅದಕ್ಕೆ ತಕ್ಕದಾಗಿ ಅವನು ಬರ್ತಾನೆ ಅಲ್ವಾ? ನರನಿಂದ, ಯಾವುದೇ ಒಂದು ಮನುಷ್ಯರಿಂದ ಬರಬಾರ್ದು, ಪ್ರಾಣಿಯಿಂದ ಬರಬಾರ್ದು ಅಂದಿದ್ದಕ್ಕೆ ಅವನು ನರಸಿಂಹನಾಗಿ ಬರ್ತಾನೆ. ಅರ್ಧ ನರ ಅರ್ಧ ಸಿಂಹವಾಗಿ ಅವನು ಬರ್ತಾನೆ ಅಲ್ವಾ? ಮತ್ತೆ ಹೇಗೆ ಸಾಯಿಸ್ಬೇಕೋ ಹಾಗೆ ಸಾಯಿಸ್ತಾನೆ. ಯಾವುದೇ ಒಂದು ಆಯುಧದಿಂದ ಸಾಯಿಸಬಾರ್ದು ಅಂತಂದ್ರೆ ಅವರು ಉಗುಗಳಿಂದ ಅವರು ಅವನ ಶರೀರವನ್ನ ಸೀಳಿ ಸಾಯಿಸ್ತಾರೆ ಅಲ್ವಾ? ಮತ್ತೆ ಮನೆ ಹೊರಗಡೆನೂ ಒಳಗಡೆನೂ ಸಾಯಬಾರ್ದು ಅಂದಿದ್ದಕ್ಕೆ ಅವರು ಹೊಸಲ ಮೇಲೆ ಸಾಯಿಸ್ತಾರೆ. ಮತ್ತೆ ಮೇಲೆ ಆಕಾಶದಲ್ಲಿ ಆಗ್ಲಿ ಭೂಮಿ ಮೇಲೆ ಆಗ್ಲಿ ಸಾಯ್ಕೊಡ್ದು ಅಂದಿದ್ದಕ್ಕೆ ತೊಡೆ ಮೇಲೆ ಇಟ್ಕೊಂಡು ಸಾಯಿಸ್ತಾರೆ ಅಲ್ವಾ? ಮತ್ತೆ ಹಗಲಲ್ಲೇ ಆಗ್ಲಿ ರಾತ್ರಿಯಲ್ಲಾಗ್ಲಿ ಸಾಯಿಸ್ಕೊಡು ಅಂದಿದ್ದಕ್ಕೆ ಅವರು ಸಂಜೆಯ ಸಮಯ ತನಕ ಕಾದು ಅವರು ಸಾಯಿಸ್ತಾರೆ. ನೋಡಿ, ತನ್ನ ಭಕ್ತನ ಮಾತನ್ನ ಅವರು ಉಳಿಸ್ತಾರೆ ಅಲ್ವಾ? ಅವ್ರಿಗೇನೊಂದು ಕ್ಷಣ ಸಾಕು ಆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ಲಿಕ್ಕೆ. ಆದ್ರೆ ಆ ಭಗವಂತ ತನ್ನ ಭಕ್ತರಿಗೋಸ್ಕರ ಅವರು ಯಾವುದೇ ಒಂದು ರೂಪದಲ್ಲಿ ಅವರು
ಕಾಣಿಸ್ಕೋಬಹುದು. ನಾವು ಅವ್ರನ್ನ ನಿರಾಕಾರ ಅಂತ ಕರಿತೀವಿ, ಯಾಕಂದ್ರೆ ನಮ್ಮ ಕಣ್ಣಿಗಳಿಗೆ ಅವರು ಕಾಣಿಸಲ್ಲ ಅವರು. ಆದ್ರೆ ಇವಾಗ ಪ್ರಹ್ಲಾದ ಮಹಾರಾಜ ಹೇಳ್ದಾಗ ಹೌದು ಅಂತ ಅವನು ಒಪ್ಪಿದ್ದಕ್ಕೆ, ಹೌದು ಈ ಒಂದು ಕಂಬದಲ್ಲೇ ಇದ್ದಾನೆ ಅಂದಿದ್ದಕ್ಕೆ ಅವರು ಆ ಕಂಬದಿಂದ ಅವರು ಹೊರಗಡೆ ಬರ್ತಾರೆ. ಸೊ ಅಂದ್ರೆ ಅವರು ಒಳಗಡೆನೂ ಇದ್ದಾರೆ, ಕಂಬದ ಒಳಗಡೆನೂ ಇದ್ದಾರೆ, ಮತ್ತೆ ಅವರು ಹೊರಗಡೆನೂ ಇದ್ದಾರೆ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಈ ಪ್ಯಾರವನ್ನ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ಲ ಮಾತಾಜಿ? ಹಾ ಓದಿ ಮಾತಾಜಿ. ಹರೇ ಕೃಷ್ಣ. ಒಳಗೂ ಹೊರಗೂ ದೇವರಲ್ಲದೆ ಬೇರೇನೂ ಮಾತಾಜಿ, ಇಲ್ಲ. ಆದಿದೇವನಾದ ಗೋವಿಂದನು. ಹಾ ಸರಿ ಮಾತಾಜಿ. ಆದಿದೇವನಾದ ಗೋವಿಂದನು ಸಾಂಸಾರ ವಿಸ್ತರಣೆಯ ಮೂಲಕ ಎಲ್ಲದರಲ್ಲೂ ಪ್ರವೇಶಿಸುತ್ತಾನೆ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಅವನು ಜಗತ್ತನ್ನು, ಜಗತ್ತಿನ ಎಲ್ಲ ಪರಮಾಣುಗಳನ್ನು ಪ್ರವೇಶಿಸುತ್ತಾನೆ. ಅವನು ತನ್ನ ವಿರಾಟ್ ರೂಪದಲ್ಲಿ ಎಲ್ಲದರಿಂದ ಹೊರಗಿದ್ದಾನೆ. ಅಂತರ್ಯಾಮಿಯಾಗಿ ಎಲ್ಲದರ ಒಳಗಿದ್ದಾನೆ. ಅಂತರ್ಯಾಮಿಯಾಗಿ ಅವನು ನಡೆಯುತ್ತಿರುವ ಎಲ್ಲವನ್ನೂ ನೋಡುತ್ತಾನೆ ಮತ್ತು ನಾವು ಮಾಡಿದ್ದಕ್ಕೆ ಪ್ರತಿಫಲವನ್ನು ಕರ್ಮಫಲವಾಗಿ ನೀಡುತ್ತಾನೆ. ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವುದನ್ನು ನಾವೇ ಮರೆಯಬಹುದು, ಆದರೆ ಭಗವಂತನು ನಮ್ಮ ಕೆಲಸಗಳನ್ನು ನೋಡುತ್ತಿರುವುದರಿಂದ ನಾವು ಮಾಡಿದ್ದರ ಫಲ ಇದ್ದೇ ಇದೆ. ನಾವು ಅದನ್ನು ಅನುಭವಿಸಲೇಬೇಕು. ಸಾಕ ಇನ್ನೊಂದ್ ಪ್ಯಾರ ಮಾತಾಜಿ? ಓದ್ಬಿಡಿ ಮಾತಾಜಿ, ಇನ್ನೊಂದ್ ಪ್ಯಾರ ಇದೆ ಓದ್ಬಿಡಿ. ಒಳಗೂ ಹೊರಗೂ ದೇವರಲ್ಲದೆ ಬೇರೇನೂ ಇಲ್ಲ ಎನ್ನುವುದು ನಿಜ. ಬೆಂಕಿಯಿಂದ ಶಾಖ ಮತ್ತು ಬೆಳಕುಗಳು ಹೊಮ್ಮುವಂತೆ ಎಲ್ಲವೂ ಅವನ ನಾನಾ ಶಕ್ತಿಗಳಿಂದ ವ್ಯಕ್ತವಾಗುತ್ತವೆ. ಹೀಗೆ ಭಿನ್ನ ಭಿನ್ನವಾದ ಶಕ್ತಿಗಳಲ್ಲಿ ಅಖಂಡತೆ ಇದೆ. ಹೀಗೆ ಅಖಂಡತೆ ಇದ್ದರೂ ಭಗವಂತನು ತನ್ನ ಸಾಕಾರ ರೂಪದಲ್ಲಿ ಸೂಕ್ಷ್ಮ ವಿಭಿನ್ನಾಂಶಗಳ ಜೀವಿಗಳ ಇಂದ್ರಿಯಗಳಿಗೆ ಹಿತವಾಗುವುದನ್ನೆಲ್ಲ ಆನಂದಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಾವು ಇದಕ್ಕಿಂತ ಮುಂಚೆ ನಾವು ಎಕ್ಸಾಂಪಲ್ ಕೊಟ್ವಿ ಅಲ್ವಾ? ಯಾವುದು ಉತ್ತರೆಯ ಗರ್ಭದಲ್ಲಿ ಅವನು ಕೃಷ್ಣ ಹೇಗೆ ಒಳಗಡೆ ವಿಷ್ಣುವಿನ ರೂಪದಲ್ಲಿ ಹೋಗಿ ಸಂರಕ್ಷಣೆ ಮಾಡ್ತಾರೆ, ಮತ್ತೆ ಎಲ್ಲರ ಜೊತೆನೂ ಸಹ ಅಲ್ಲಿ ಹೊರಗಡೆನೂ ಇರ್ತಾನೆ ಅಲ್ವಾ? ಪಾಂಡವರಾದಿಗಳ ಜೊತೆ ಅವರು ಹೊರಗಡೆ ಇರ್ತಾರೆ. ಮತ್ತೆ ಅವರು ಅದೊಂದು ಎಕ್ಸಾಂಪಲ್ ಅನ್ನ ನಾವು ನೋಡಿದ್ವಿ. ಇನ್ನ ಒಂದು ಎಕ್ಸಾಂಪಲ್, ಅವರು ನಮಗ್ ಗೊತ್ತಿರೋ ಹಾಗೇನೆ ನಾವು ಈ ದೇಹದಲ್ಲಿ ಆ ಹೃದಯ ಭಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆತ್ಮ ನಾವು, ನಮ್ಮ ಜೊತೆ ಯಾರಿದ್ದಾರೆ? ಪರಮಾತ್ಮನಾಗಿ ಅವರು ಇದ್ದಾರೆ. ಅಂದ್ರೆ ಅಂತರ್ಯಾಮಿಯಾಗಿ ಎಲ್ಲಾ ಜೀವರಾಶಿಗಳ ಒಳಗಡೆ ಇದ್ದಾರೆ. ಇಲ್ಲಪ್ಪ ಇದು ತುಂಬಾ ಕ್ಷುದ್ರ ಜೀವಿ, ಇದರಲ್ಲಿ ನಾನು ಇರ್ಕೂಡ್ದು ಅಂತಿಲ್ಲ. ಭಗವಂತ ಎಲ್ಲಾ ಜೀವರಾಶಿಗಳ ದೇಹದ ಒಳಗಡೆ ಅಂತರ್ಯಾಮಿಯಾಗಿ ಅವರು ಇದ್ದಾರೆ. ಇದ್ದು ಏನ್ ಮಾಡ್ತಾ ಇದಾರೆ ಅವ್ರು? ನಮ್ಗೆ ಉಪದೃಷ್ಟ ಹನುಮಂತಾಚ ಭರ್ತಾ ಭೋಕ್ತ ಮಹೇಶ್ವರ. ಅಂದ್ರೆ ಅವರು ನಮ್ಗೆ ಅಪ್ಪಣೆ ಕೊಡೋವನ್ನಾಗಿ, ಮತ್ತೆ ನಾವ್ ಮಾಡುವಂತಹ ಎಲ್ಲಾ ಕೆಲಸಗಳಿಗೆ ಅವನು ಸಾಕ್ಷಿಯಾಗಿ ಕುತ್ಕೊಂಡಿದ್ದಾನೆ ಅಲ್ವಾ? ನಾವ್ ಇಷ್ಟನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ನಾವ್ ಯಾವ್ದೇ ಒಂದು ತಪ್ಪನ್ನ ಮಾಡೋದಿಲ್ಲ ನಮ್ಮ ಜೀವನದಲ್ಲಿ ಅಲ್ವಾ? ನಾವ್ ಯಾವಾಗ್ಲೂ ಬೇರೆಯವ್ರ ಮುಂದೆ ಸರಿಯಾಗಿ ನಡ್ಕೊಳ್ಲಿಕ್ಕೆ ಹೋಗ್ತೀವಿ. ಇವಾಗ ಯಾರು ಇಲ್ಲ ಅಂತಂದಾಗ ಸರಿ ಬಿಡಿ, ಯಾರು ನೋಡ್ತಿಲ್ಲ, ನನ್ಗೆ ಇಷ್ಟ ಬಂದಂಗ್ ಮಾಡೋಣಂತೆ ಅಂತ ನಾವ್ ಅನ್ಕೋತೀವಿ ಅಲ್ವಾ? ಇಲ್ಲ ಅಲ್ವಾ? ಯಾರು ನೋಡ್ತಾ ಇದಾರೆ? ಒಂದು ಕ್ಷಣ ಕಾಲವೂ ಸಹ ಅವರು ಕಣ್ಮುಚ್ತಾ ಇಲ್ಲ. ನಾವು ಪ್ರತಿಯೊಂದನ್ನು ಅವರು ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡೋದನ್ನ ಪ್ರತಿಯೊಂದನ್ನು ಸಹ ಅವರು ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅದಕ್ಕನುಗುಣವಾಗಿ ಅವರು ನಮ್ಗೆ ಲೆಕ್ಕ ಬರಿತಾ ಇದ್ದಾರೆ, ಕರ್ಮ ಅಲ್ವಾ? ಆ ಕರ್ಮಕ್ಕೆ ಅನುಗುಣವಾಗಿ ನಾವು ಅದು ಪಾಪವಾಗಿದ್ರೆ ಪಾಪದ ಕೆಲಸವಾಗಿದ್ರೆ ನಮ್ಗೆ ಅದಕ್ಕೆ ಒಂದು ಅಕೌಂಟ್, ನಮ್ಮ ಅಕೌಂಟ್ಗೆ, ಪಾಪದ ಅಕೌಂಟ್ಗೆ ಒಂದು ಪಾಯಿಂಟ್ ಬಂದ್ ಬೀಳುತ್ತೆ. ಪುಣ್ಯದ ಕೆಲಸ ಮಾಡಿದ್ರೆ ಪುಣ್ಯದ ಅಕೌಂಟ್ಗೆ ಒಂದು ಪಾಯಿಂಟ್ ಬಂದ್ ಬೀಳುತ್ತೆ ಅಲ್ವಾ? ಸೊ ಈ ತರ ಭಗವಂತ ಅವರು ಲೆಕ್ಕಾಚಾರ ಬರಿತಾ ಇದ್ದಾರೆ. ಅವ್ರಿಗೆ ಎಲ್ಲವೂ ಗೊತ್ತು, ನಮ್ಮ ವರ್ತಮಾನ, ಭೂತ, ಭವಿಷ್ಯತ್ ಎಲ್ಲವೂ ಸಹ ಅವರು ತಿಳ್ಕೊಂಡಿದ್ದಾರೆ ಅಲ್ವಾ? ನಾವು ಅವ್ರನ್ನ ಯಾಮಾರ್ಸಕ್ ಆಗೋದಿಲ್ಲ, ಬೇರೆಯವ್ರನ್ನ ಮಾಡ್ಬೋದು ಅಲ್ವಾ? ಒಂದ್ ಸ್ವಲ್ಪ ದೂರ ಹೋಗಿದ್ದಾರೆ ಅಥವಾ ಎಲ್ಲೋ ಕಾಣಿಸ್ತಿಲ್ಲ, ನನ್ಗೆ ಇಷ್ಟ ಬಂದಂಗ್ ಮಾಡೋಣಂತೆ ಈಗ ಅಂತ ಹೇಳ್ಬಿಟ್ಟು ಅಲ್ವಾ? ಭಗವಂತನನ್ನ ನಾವು ಆತರ ಯಾಮಾರ್ಸಂಗಿಲ್ಲ, ಯಾಕಂದ್ರೆ ಅವರು ಅಂತರ್ಯಾಮಿಯಾಗಿ ಎಲ್ಲದರ ಒಳಗಡೆನೂ ಸಹ ಅವರು ಇದ್ದಾರೆ. ಈವನ್ ಏನು ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥ ಅಲ್ವಾ? ಎಲ್ಲದರಲ್ಲೂ ಸಹ ಒಂದು ಕಣದಲ್ಲೂ ಸಹ ಅವರು ಇದ್ದಾರೆ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಭಗವಂತ ಅವರು ಎಲ್ಲವನ್ನ ನೋಡ್ತಾ ಇರೋದ್ರಿಂದ ನಾವು ಆ ಫಲವನ್ನ ನಾವು ಅನುಭವಿಸ್ಲೇಬೇಕು ಅಂತ ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಒಬ್ಬ ವೀಕ್ಷಕ ಇದಾನೆ, ನಮ್ಮನ್ನ ಯಾವಾಗ್ಲೂ ಅನವರತ ನಮ್ಮನ್ನ ನೋಡ್ತಾ ಇರೋರು ಒಬ್ರು ಇದಾರೆ ಅನ್ನೋ ತರನೇ ನಾವು ಜೀವನ ಮಾಡಿದ್ರೆ ನಾವು ಖಂಡಿತ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ತಪ್ಪೇ ಮಾಡೋದಿಲ್ಲ, ಪಾಪದ ಕೆಲಸವೇ ಮಾಡಿಲ್ಲ ಅಂದ್ರೆ ನಾವು ಮತ್ತೆ ಇನ್ನೊಂದು ಪುನರ್ಜನ್ಮ ಇಲ್ಲ, ಒಂದು ದೇಹವನ್ನ ಪಡೆಯೋ ಒಂದು ಅಗತ್ಯ ಇಲ್ಲ ಅಲ್ವಾ? ಅದಕ್ಕೆ ನಾವಿದನ್ನ ಅರ್ಥ ಮಾಡ್ಕೋಬೇಕು. ಭಗವಂತನ ಅಚಿಂತ್ಯ ಶಕ್ತಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಎಲ್ಲಾ ಕಡೆ ಇದ್ದಾರೆ, ಸರ್ವವ್ಯಾಪಿಯಾಗಿದ್ದಾರೆ, ಒಳಗಡೆನೂ ಇದ್ದಾನೆ, ಹೊರಗಡೆನೂ ಇದ್ದಾರೆ, ದೂರದಲ್ಲಿದ್ದಾರೆ, ಹತ್ರದಲ್ಲಿದ್ದಾರೆ. ನಾವೆಷ್ಟು ಶರಣಾಗತರಾಗ್ತಾರೆ ಅವರು ನಮಗೂ ಅಷ್ಟು ಅವರು ಪ್ರತಿ ಸ್ಪಂದನೆಯನ್ನು ಅವರು ಮಾಡ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಮ್ಗೆ ನೋಡಿದ್ರೆ ಭಗವಂತಂದು ಎಷ್ಟೊಂದು ಶಕ್ತಿಗಳಿದೆ ಅಲ್ವಾ? ಎಲ್ಲ ಶಕ್ತಿಗಳು ಇದ್ರೂನು ಸಹ ಆ ಭಗವಂತ ಪರಿಪೂರ್ಣ, ಅವರು ಅಖಂಡ ಅವರು ಅಲ್ವಾ? ನಾವು ಭಗವಂತನ ಬೇರೆ ಬೇರೆ ಶಕ್ತಿಗಳಾಗಿದ್ದೀವಿ. ಸೊ ಇವಾಗ ಭಗವಂತ ಏನ್ ಮಾಡ್ತಾರೆ, ಇಷ್ಟೊಂದು
ಅಖಂಡತೆ ಇದ್ರೂನು ಸಹ, ಎಲ್ಲವೂ ಪರಿಪೂರ್ಣರಾದ್ರೂ ಸಹ ಅವ್ರು ನಮಗೋಸ್ಕರ ಏನ್ ಮಾಡ್ತಾರೆ, ಅವ್ರು ಭೌತಿಕವಾಗಿ ಕಾಣಿಸ್ಕೊತಾರೆ. ಭೌತಿಕವಾಗಿ ಕಾಣಿಸ್ಕೊಂಡು ನಮ್ಗೆ ಏನೆಲ್ಲ ಖುಷಿ ಕೊಡುತ್ತೋ ಅದನ್ನ ಅವರು ಸ್ವೀಕರಿಸ್ತಾರೆ ನೋಡಿ ಅಲ್ವಾ. ನಮ್ಗೊಂದು ಡ್ರೆಸ್ ಮಾಡಿದ್ರೆ ಅಲ್ವಾ, ಭಗವಂತನಿಗೆ ಒಂದು ಅಭಿಷೇಕ ಮಾಡಿದ್ರೆ ನಮ್ಗೆ ಖುಷಿ ಅಲ್ವಾ. ಅದಕ್ಕೆ ಅವರು ಒಂದು ಅನುಕೂಲ ಮಾಡಿ ಕೊಡ್ತಾರೆ. ಆಯ್ತು, ನನಗೆ ಅಭಿಷೇಕ ಮಾಡಿದ್ರೆ ನಿನಗೆ ಖುಷಿನಾ, ಸರಿ ನೀ ನನಗೆ ಅಭಿಷೇಕ ಮಾಡು ಅಂತ ಹೇಳ್ತಾರೆ. ನನಗೆ ಅಲಂಕಾರ ಮಾಡಿದ್ರೆ ನಿನಗೆ ಖುಷಿನಾ, ಆಯ್ತು ನೀ ನನಗೆ ಅಲಂಕಾರ ಮಾಡು. ನನಗೆ ನೈವೇದ್ಯ ತಯಾರು ಮಾಡೋದು ನಿನ್ಗೆ ಇಷ್ಟನಾ, ಸರಿ ಮಾಡು ಅಂತ ಹೇಳ್ಬಿಟ್ಟು ನೋಡಿ, ಅವ್ರು ನಮ್ಗೆಲ್ಲ ಒಂದು ಅವಕಾಶವನ್ನ ಅವರು ಕೊಡ್ತಾ ಇದ್ದಾರೆ. ಭಗವಂತನ ತನ್ನ ಸಾಕಾರ ಸ್ವರೂಪದಲ್ಲಿ ಸೂಕ್ಷ್ಮ ವಿಭಿನ್ನಾಂಶ ಜೀವಿಗಳ ಇಂದ್ರಿಯಗಳಿಗೆ ಹಿತವಾಗೋದನ್ನೆಲ್ಲ ಆನಂದಿಸ್ತಾನೆ ನೋಡಿ. ಅವನು ನಮಗೋಸ್ಕರ ಆನಂದಿಸ್ತಾ ಇದ್ದಾನೆ ಅಲ್ವಾ. ಇವಾಗ ನಾವು ಅಷ್ಟೇ, ನಮ್ಮ ಮಗು ಏನ್ ಮಾಡುತ್ತೆ, ನಾವು ಮಗುಗೆ ಏನು ಡ್ರೆಸ್ ಮಾಡ್ತೀವಿ ಅಲ್ವಾ, ಬಾಚ್ತೀವಿ, ಬಟ್ಟೆ ಹಾಕ್ತಿವಿ. ಇವಾಗ ಮಗು ಏನ್ ಮಾಡುತ್ತೆ, ಬಂದು ನಮ್ದನ್ನು ಕೂದಲು ಇಟ್ಕೊಂಡು ಅದನ್ನು ಸಹ ಅಮ್ಮ ನಾನು ನಿನಗೆ ಜಡೆ ಹಾಕ್ತೀನಿ ಅಂತ ಬರುತ್ತೆ ಅಲ್ವಾ. ನಾನು ನಿನಗೆ ಪೌಡರ್ ಹಾಕ್ತೀನಿ ಅಂದ್ಬಿಟ್ಟು ಹೆಂಗೆಂಗೋ ಅದು ನಮ್ಗೆ ಸ್ನೋ ಹಚ್ಚುತ್ತೆ, ಪೌಡರ್ ಹಾಕುತ್ತೆ, ಕುಂಕುಮ ಇಡುತ್ತೆ ಅಲ್ವಾ. ಏನ್ ಮಾಡ್ತೀವಿ ಅಲ್ವಾ, ಸರಿ ಮಾಡೋದಿಲ್ಲ ಮಗು. ಆದ್ರೂ ನಾವು ಮಗುಗೊಂದು ಅವಕಾಶ ಕೊಡ್ತೀವಿ, ಯಾಕಂದ್ರೆ ಮಗುವಿನ ಆನಂದವೇ ನಮ್ಮ ಆನಂದ. ಅದೇ ತರನೇ ಭಗವಂತನ ನೋಡಿ, ಅವ್ರು ಏನ್ ಮಾಡ್ತಾ ಇದ್ರೆ, ನಮ್ಗೆಲ್ಲ ಏನ್ ಹಿತ ಆಗುತ್ತೋ ಅದನ್ನೆಲ್ಲ ಅವ್ರು ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟು ಅವರು ಸಹ ಆನಂದ ಪಡ್ತಾ ಇದಾರೆ ನಮಗೋಸ್ಕರ ಅಲ್ವಾ. ಸೊ ಅಂತಹ ದಯಾಮಯಿ ಭಗವಂತ, ಅವನ ಶಕ್ತಿ ಎಷ್ಟಿದೆ, ಅಪಾರವಾಗಿದೆ. ಆದ್ರೆ ಅವರು ಅಷ್ಟು ಕರುಣಾಮಯಿ ಆಗಿದ್ದಾರೆ. ಸೊ ಇವತ್ತಿನ ದಿವಸ ನಾವು ಆ ಭಗವಂತನ ಅಚಿಂತ್ಯ ಶಕ್ತಿನ ನಾವು ತಿಳ್ಕೊಂಡ್ವಿ. ಇಂದಿನ ಒಂದು ಶ್ಲೋಕದಲ್ಲೂ ಸಹ ಭಗವಂತನ ಅಚಿಂತ್ಯ ಶಕ್ತಿನ ನಾವು ತಿಳ್ಕೊಂಡ್ವಿ. ಸೊ ಇದರಿಂದ ನಮ್ಗೆ ಆ ಭಗವಂತನ ಸರ್ವಶ್ರೇಷ್ಠತೆ ಗೊತ್ತಾಗತ್ತೆ, ಅವರ ಸ್ಥಾನ ಏನು ಅಂತ ಗೊತ್ತಾಗತ್ತೆ, ನಮ್ಮ ಸ್ಥಾನ ಏನು ಅಂತ ಗೊತ್ತಾಗತ್ತೆ, ನಾವು ಅವ್ರಿಗೆ ಶರಣಾಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗತ್ತೆ. ಹರೇ ಕೃಷ್ಣ. ಶ್ರೀ ಈಶೋಪನಿಷತ್ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯೇವ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಪ್ರತಿಕ್ಷಣವೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾರೆ, ಒಂದು ಕ್ಷಣವೂ ಕೃಷ್ಣನ ಮರೆಯದೇ ಇರಬೇಡಿ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಇವಾಗ ಯೋಗ ಮಾಯೆ ಅಂತಾರೆ. So, ಹಾ. ಯೋಗ ಮಾಯೆಯಲ್ಲಿ ಭಕ್ತರಿರ್ತಾರೆ ಅಂತ ಅಂತಾರೆ, ಮಹಾಮಾಯೆಯಲ್ಲಿ ಅಭಕ್ತರಿರ್ತಾರೆ ಅಂತ ಹಾ. ಕೇಳಿದೆ ಮೊನ್ನೆ ಮಾತಾಜಿ ಹೇಳಿದ್ರು. ಹೌದು. ಮಾತಾಜಿ, ಇವಾಗ ಆ ಯೋಗ ಮಹಾಮಾಯೆ ಅಂತಂದ್ರೆ ಭೌತಿಕ ಏನ್ ಅದು ಡಿಫ್ರೆನ್ಸ್ ನನ್ಗೆ ಸ್ವಲ್ಪ ಹೇಳ್ತೀರಾ ಮಾತಾಜಿ? ಯೋಗ ಮಾಯೆ ಅಂತಂದ್ರೆ ಆಂತರಿಕ ಶಕ್ತಿ, ರಾಧೆ ಶಕ್ತಿನ, ಇಲ್ಲಾಂದ್ರೆ ಮಹಾಮಾಯೆ ಅಂತಂದ್ರೆ ಹೌದು. ಇದು ದುರ್ಗಾ ಮಾಯೆ ಶಕ್ತಿನ? ಅದು ನನ್ಗೆ ಹೌದು. ಕನ್ಫ್ಯೂಸ್ ಅಲ್ಲಿ ಇದ್ದೀನಿ ಮಾತಾಜಿ. ಹೌದು, ಅದು ಸ್ವಲ್ಪ ಮಹಾಮಾಯೆ ಅಂದ್ರೆ ಬಹಿರಂಗ ಶಕ್ತಿ ಮಾತಾಜಿ. ಹಾ. ಮಹಾಮಾಯೆ ಅಂದ್ರೆ ಬಹಿರಂಗ ಶಕ್ತಿ. ಅಂದ್ರೆ ಅದು ಏನ್ ಹೇಳ್ತಾರೆ, ಆ ಇವಾಗ ಯಾವ್ದೋ ಒಂದು ವಸ್ತು ಇದೆ. ಸೊ ಆ ವಸ್ತುವನ್ನ ಅದನ್ನ ನಾವು ಏನು ಅದರ ಸರಿ ಕ್ಷಣ ಮಾತಾಡಿ, ಒಂದೇ ಯಾವ್ದಲ್ವೋ ಅದನ್ನ ನಾವು ಅದಿದೆ ಅಂತ ನಾವು ಒಪ್ಕೊಳ್ಳೋದೇನೆ ಮಾಯೆ ಮಾತಾಜಿ. ಅದಲ್ಲ, ಅದನ್ನ ನಾವು ಅದೇ ಅಂತ ಒಪ್ಕೊಂತೀವಲ್ವ, ಅದು ಮಾಯೆ. ಇವಾಗ ನೋಡಿ, ನಾನು ಈ ದೇಹ ಅಲ್ಲ, ನಾನ್ ದೇಹ ಅಂತ ನನ್ನನ್ನು ನಾನು ಒಪ್ಕೋತಾ ಇದ್ದೀನಿ, ಅದು ಮಾಯೆ. ಯಾವ್ದಲ್ವೋ ಅದನ್ನ ಒಪ್ಕೊಳ್ಳೋದೇನೆ ಮಾಯೆ ಮಾತಾಜಿ. ಸೊ ಅದು ಮಹಾಮಾಯೆ. ಮತ್ತೆ ನಾವೆಲ್ಲನೂ ಸಹ ಮಹಾಮಾಯೆಗೆ ನಾವು ಒಳಗಾಗಿದ್ದೀವಿ. ಸೊ ಮತ್ತೆ ಬೇರೆ ಎಲ್ಲ ಭಗವಂತನ ಮುಕ್ತಾತ್ಮರೆಲ್ಲರೂ ಸಹ ಯೋಗ ಮಾಯೆಯಲ್ಲಿದ್ದಾರೆ. ಅಂದ್ರೆ ಅವರು ಯಾವುದನ್ನ, ಅದು ವಸ್ತು ಸ್ಥಿತಿನ ಅವರು ಸರಿಯಾಗಿ ಒಪ್ಕೊಂಡಿದ್ದಾರೆ. ಅಂದ್ರೆ ಅವರು ತಮ್ಮನ್ನ ತಾವು ಆ ಭಗವಂತನ ಸೇವಕರು ಅಂತ ಒಪ್ಕೊಂಡಿದ್ದಾರೆ, ಭಗವಂತನ ಸರ್ವಶ್ರೇಷ್ಠತೆಯನ್ನ ಅವರು ಒಪ್ಕೊಂಡಿದ್ದಾರೆ. ಸೊ ಒಟ್ಟಲ್ಲಿ ನಾವು ಯಾವ್ದಾದ್ರು ಒಂದು ಮಾಯೆಯಲ್ಲಿ ಒಳಗಾಗ್ಲೇಬೇಕಾಗತ್ತೆ. ಸೊ ಅದಕ್ಕೆ ಅದು ಚಾಯ್ಸ್ ನಮ್ದು. ನಾನು ಯೋಗ ಮಾಯೆಗೆ ಒಳಗಾಗ್ಬೇಕಾ ಅಥವಾ ಮಹಾಮಾಯೆಗೆ ಒಳಗಾಗ್ಬೇಕಾ ಅಂತ. ನಾವ್ ಯಾವತ್ತೂ ಮಾಯೆಗೆ ಒಳಗಾಗದ್ರೆ ಇರ್ಲಿಕ್ಕೆ ಆಗೋದಿಲ್ಲ. ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ನೋಡಿ, ಒಬ್ಬ ವ್ಯಕ್ತಿ ಇಲ್ಲಿ ಜೀವನವನ್ನ ಮಾಡ್ತೇನೆ ಅಂತಂದ್ರೆ, ಇಲ್ಲಿ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಗೌರ್ಮೆಂಟ್, ಅದನ್ನ ಪಾಲಿಸ್ಲೇಬೇಕು ಅಲ್ವಾ. ಈ ಸಿಟಿಯಲ್ಲಿ ಇದ್ರೂ ಪಾಲಿಸ್ಬೇಕು, ಜೈಲಿಗೆ ಹೋದ್ರೂ ಪಾಲಿಸ್ಬೇಕು. ನನಗೆ ಇಷ್ಟ ಬಂದಂಗೆ ಎಲ್ಲಾದ್ರೂ ಇರ್ಲಿಕ್ಕೆ ಆಗತ್ತಾ? ಸಿಟಿಯಲ್ಲೇ ಆಗ್ಲಿ ಅಥವಾ ಜೈಲಲ್ಲೇ ಆಗ್ಲಿ ಆಗಲ್ಲ ಮಾತಾಜಿ. ಇದ್ ಬಿಟ್ರೆ ಬೇರೆ ಯಾವ್ದಾದ್ರು ಜಾಗ ಇದೆಯಾ? ಜೈಲು ಮತ್ತೆ ಸಿಟಿ ಬಿಟ್ರೆ ಬೇರೆ ಯಾವ್ದಾದ್ರು ಜಾಗ ಇದೆಯಾ? ಇಲ್ಲ ಮಾತಾಜಿ, ಯಾವ್ದು ಇಲ್ಲ. ಮತ್ ನಿಮ್ಗೆ ಯಾವ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಲಿಕ್ಕೆ ಇಷ್ಟ? ಇಲ್ಲಿ ಸಿಟಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಕ್ಕೆ ಇಷ್ಟನಾ ಅಥವಾ ಜೈಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಕ್ಕೆ ಇಷ್ಟನಾ? ಸಿಟಿ ರೂಲ್ಸ್ ಮಾತಾಜಿ. ಅಷ್ಟನ್ನೇ ಹೇಳ್ತಾ ಇರೋದು ಮಾತಾಜಿ. ಅದು ಯೋಗ ಮಾಯೆ, ಇದು ಮಹಾಮಾಯೆ. ನಾವ್ ಯಾವತ್ತೂ ಇಂಡಿಪೆಂಡೆಂಟ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನ ಆ ರಕ್ಷಣೆಯಲ್ಲೇ ನಾವಿರ್ಬೇಕು. ಅದಕ್ಕೆ ದೈವೀಂ ಪ್ರಕೃತಿ ಆಶ್ರಿತಾಹ, ದೈವೀ ಪ್ರಕೃತಿಯ ಆಶ್ರಯದಲ್ಲಿ ಇರಿ ಅಂತಾನೆ ನಮ್ಗೆ ಹೇಳ್ತಾ ಇರೋದು. ಸೊ ಅದಕ್ಕೆ ಅವ್ರನ್ನೆಲ್ಲರನ್ನು ಸಹ ಮಹಾತ್ಮರು ಅಂತ ಕರಿತಾ ಇದ್ದಾರೆ. ಯಾರೆಲ್ಲ ಅದನ್ನ ಅರ್ಥ ಮಾಡ್ಕೊಂಡು, ನಾನಿಲ್ಲಪ್ಪ, ನಾನು ಯೋಗ ಮಾಯೆಯ ರಕ್ಷಣೆಯಲ್ಲಿ ಇರೋದಿಲ್ಲ, ಹೌದು ಅದನ್ನು ಸಹ ಭಗವಂತನ
ಶಕ್ತಿನೇ, ಆದ್ರೆ ನಾನು ಆ ಭಗವಂತನ ಅಂತರಂಗ ಶಕ್ತಿಯ ಒಂದು ರಕ್ಷಣೆಯಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಯಾರು ಭಗವಂತನಿಗೆ ಶರಣಾಗ್ತಾರೋ ಅವರು ಮುಕ್ತಾತ್ಮರು ಅಥವಾ ಅವರು ನಿಜವಾದ ಬುದ್ಧಿವಂತರು, ಮಹಾತ್ಮರು. ಹರೇ ಕೃಷ್ಣ ಮಾತಾಜಿ. ಅರ್ಥ ಆಯ್ತಾ ಮಾತಾಜಿ? ಅರ್ಥ ಆಯ್ತು ಮಾತಾಜಿ. ಯಾವ್ದಲ್ವೋ ಅದನ್ನ ಒಪ್ಕೊಳ್ಳೋದೇ ಮಾಯೆ ಮಾತಾಜಿ. ನನ್ ದೇಹ ಅಲ್ಲ, ನನ್ ದೇಹ ಅಂತ ಒಪ್ಕೋತಾ ಇದೀನಿ ನನ್ನನ್ನ, ಅದೇ ಮಾಯೆ. ಸರಿ, ಅರ್ಥ ಆಯ್ತು. ಭ್ರಮೆಗೆ ಒಳಗಾಗಿದ್ದೀವಿ ನೋಡಿ. ನಾನು ಒಡೆಯನೇ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇದಕ್ಕೆ ಮುಂಚೆ ಈಶವಾಸಿ ತತ್ವ ಅದನ್ನೇ ನಾವು ಅರ್ಥ ಮಾಡ್ಕೊಂತ ಬರ್ತಿರೋದು. ನಾವ್ ಯಾವ ರೀತಿಯಿಂದ ಒಡೆಯ ಅಲ್ವಾ? ಏನನ್ನೂ ನಾವು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ಮೂಲ ಯಾರು ಅಂತ ಹೋದ್ರೆ ಅಲ್ಲಿ ಭಗವಂತನೇ ಬರ್ತಾನೆ ಅಲ್ವಾ? ನಾನು ಒಡೆಯ ಅಂತ ಬೀಗ್ತಾ ಇದೀವಿ, ಅದು ಮಾಯೆಗೆ ಒಳಗಾಗಿದ್ದೀವಿ. ಬಟ್ ಯಾವಾಗ ನಮ್ಗೆ ಗೊತ್ತಾಗತ್ತೆ ಇದು ಯಾವ್ದು ನಂದಲ್ಲ ಭಗವಂತಂದು ಅಂತ, ಎಲ್ಲವನ್ನ ಭಗವಂತನಿಗೆ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತೀವಿ ಅಲ್ವಾ? ಅಯ್ಯೋ ಇದು ನಂದಲ್ಲ, ಇದು ಭಗವಂತಂದು, ನಂದು ಎಷ್ಟು ಪಾಲು ಅಷ್ಟು ತಗೋಣ ಅಂತ ಅಲ್ವಾ? ನೋಡಿ, ಇವಾಗ ನಾವು ನಮ್ಮನೆ ಕೆಲಸದವ್ರನ್ನ ನಾವು ಅಯ್ಯೋ ಇವಳು ಶುದ್ಧಳಿಲ್ಲ ಅಂತ ನಾವು ಬೈತೀವಿ ಅಲ್ವಾ? ಅಲ್ಲಿಟ್ರೋ ಒಂದು ವಸ್ತುವನ್ನ ಎತ್ಕೊಂಡು ಹೋಗ್ಬಿಡ್ತಾಳೆ ಅಂತ ಅಲ್ವಾ? ನಾವು ಮಾಡ್ತಿರೋದು ಅದನ್ನೇ ಅಲ್ವಾ? ಸೊ ಅದನ್ನೇ ನಮ್ಗೆ ಇಲ್ಲಿ ಈಶೋಪನಿಷತ್ತು ತಿಳಿಸಿಕೊಡ್ತಾ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಓಕೆ. ಪರಮ ಮಂಗಳ ಮಾತಾಜಿ ಶ್ಲೋಕ ಹಾಕಿದ್ರ ನೀವು? ಅವಜಾನಂತಿ ಮಾಮೂಢ ಮಾನುಷ್ಯಂ ತನುಮಾಶ್ರಿತಂ ಪರಂಭಾವ ಮಜಾನಂತೋ ಮಮ ಭೂತಾ ಮಹೇಶ್ವರಂ. ಧನ್ಯವಾದಗಳು. ಮತ್ತೆ ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಅಂದ್ರೆ ನಾನು ಇವತ್ತಿನ ಕ್ಲಾಸ್ನ ಇಲ್ಲಿ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ ಇವಾಗ ಇದನ್ನೆಲ್ಲ ಇವಾಗ ನೋಡಿ, ನಮ್ಗೆ ಕಾಣಿಸ್ತಿಲ್ಲ ಭಗವಂತ ಆ ಒಂದು ಅಚಿಂತ್ಯ ಶಕ್ತಿ, ಆದ್ರೆ ಭಾಗವತರಿಗೆ ಕಾಣಿಸುತ್ತೆ. ಅದನ್ನ ನಮ್ಗೆ ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ. ಸೊ ಭಾಗವತರ ದರ್ಶನ ಅಂದ್ರೆ ಅವರ ದೃಷ್ಟಿ ಕೋನ ಯಾವ ತರ ಇದೆ, ಅವರ ದೃಷ್ಟಿಕೋನದಿಂದ ನಾವೆಲ್ಲವನ್ನ ನೋಡೋದು ಹೇಗೆ ಅನ್ನೋದನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಹರೇ ಕೃಷ್ಣ. ನಾಳೆ ಭೇಟಿ ಆಗೋಣಂತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪ್ರತಿ ಕ್ಷಣವೂ ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇರಿ. ಒಂದು ಕ್ಷಣ